शुभज्योत्स्ना पुलकितयामिनी पुल्लकुसुमित द्रुमदल शोभिनी सुहासिनी सुमधुर भाषिणी सुखदा वरदा मातरं वन्दे मातरं कोटि कोटि कंठकलकलनिनादकराले कोटि कोटि बुझैधृत कर करवाले अबला केनो ये तो बले बहुबलधारिणी नमामि तारिणी रिपुदलवारिणी मातरं वन्दे मातरं तुमि विद्या तुमि धर्मा तुमि हृदि तुमि मर्मा तुम ही प्राणः शरीरे बाहुते तुमि मा शक्ति हृदये तुमि मा भक्ति तोमरहि प्रतिमगडि मंदिरे मंदिरे वन्दे मातरं त्वं हि दुर्गा दश प्रहरण धारिणी कमला कमलदल विहारिणी वाणी विद्यादायिनी नमामि त्वां नमामि कमला अमला अतुला सुजला सुफला मातरं वन्दे मातरं श्यामला सरला सुष्मितं भूषितं धरणी भरणी मातरं वन्दे मातरं वन्दे मातरं बोलो भारत माता की ವಂದನೆಗಳು ಮಗಳನ್ನು ಜನಜಾಗೃತಿಯ ಕಾರ್ಯಕ್ರಮದ ಮೂಲಕ ನಡೆಸಲಾಗುತ್ತಿದೆ. ನಮ್ಮ ಈ ಒಂದು ಕರ್ನಾಟಕ ಕಾರ್ಯಕ್ರಮದಲ್ಲಿ ಆಶಯ ಭಾಷಣ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಜವಾಬ್ದಾರಿ ಹಸ್ತಾಂತರವನ್ನು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿಕ್ಕಿರುವಂಥ ಡಾಕ್ಟರ್ LH ಮಂಜುನಾಥ್ ಸರ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ರಿಜಿಸ್ಟರ್ಡ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲರೂ ಕೂಡ ಕೈ ಚಪ್ಪಾಳೆಯ ಮೂಲಕ ಇವರಿಗೆ ಸ್ವಾಗತಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಂಗಳ ಸದಸ್ಯರು ಮಂಗಳೂರು ಮಹಾನಗರ ಪಾಲಿಕೆ, ಶ್ರೀ ನಾಗೇಂದ್ರ ಕುಮಾರ್ ಅಧ್ಯಕ್ಷರು ಗಣೇಶೋತ್ಸವ ಸಮಿತಿ ಜಪ್ಪಿನಮೊಗರು, ಶ್ರೀ ಮಹಾಬಲ್ ಕುಲಾಲ್ ಜಿಲ್ಲಾ ನಿರ್ದೇಶಕರು,
ಶ್ರೀ ಸತೀಶ್ ದೀಪಂ ಕುಂಪಲ ಅಧ್ಯಕ್ಷರು ಪ್ರಗತಿ ಬಂಧು ಕೇಂದ್ರ ಒಕ್ಕೂಟ ಮಂಗಳೂರು, ಹಾಗೂ ನಮ್ಮ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ತಾಲೂಕಿನ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ಸದಾಶಿವ ಶೆಟ್ಟಿ ಸರ್, ನಿಮ್ಮನ್ನು ಕೂಡ ಈ ಒಂದು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೇನೆ. ಹಾಗೂ ಜನಜಾಗೃತಿ ವೇದಿಕೆಯ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ಪ್ರಶಾಂತ್ ಗಟ್ಟಿ ಸರ್, ನಿಮ್ಮನ್ನು ಕೂಡ ಈ ಒಂದು ವೇದಿಕೆ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹಿ ಎಂದು ಗಣೇಶನನ್ನು ಸ್ಮರಿಸುತ್ತಾ ಪರಮ ಪೂಜ್ಯ ದಂಪತಿಗಳ ಆಶೀರ್ವಾದವನ್ನು ಬೇಡುತ್ತಾ ಶ್ರೀ ಧರ್ಮಸ್ಥಳ ಮಂಜುನಾಥ ದೇವರ ಆಶೀರ್ವಾದದೊಂದಿಗೆ ಹಾಗೂ ರಾಷ್ಟ್ರಪಿತ ಗಾಂಧೀಜಿಯವರ ಆಶೀರ್ವಾದದೊಂದಿಗೆ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ದೈವಭಕ್ತಿ ಯಾರನ್ನೂ ಯಾವತ್ತೂ ಕೈಬಿಡುವುದಿಲ್ಲ. ಇಂದಿನ ಸ್ಫೂರ್ತಿದಾಯಕವಾದ ಕಾರ್ಯಕ್ರಮವನ್ನು ಭಕ್ತಿ ಭಾವದೊಂದಿಗೆ ಶುಭಾರಂಭಿಸಲಿದ್ದಾರೆ ಪಲ್ಲವಿ ಹಾಗೂ ಬಳಗ. ಶಂಭುಗಿರೀಶ ಸುರಪೂಜಿತ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತೋ ಶಂಭುಗಿರೀಶ ಸುರಪೂಜಿತ ಕಾಮವೈರಿನ್ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತೋ ಧರ್ಮಸ್ಥಳೇಶ ಶಕಳೇಶ ದಯಾಪಯೋಧೇ ಶ್ರೀ ಮಂಜುನಾಥ ನಿಸರ ಕುರು ಮಂಗಳಂ ನೀ ಧರ್ಮಸ್ಥಳೇಶ ಸಕಲೇಶ ದಯಾಪಯೋಧೇ ಶ್ರೀ ಮಂಗಳಂ ಕುರುವೇ ಶ್ರೀ ಮಂಗಳಂ ನೀ. ಕಾರ್ಯಕ್ರಮದ ಮುಖ್ಯ ಶೋಭೆಯಾಗಿರುವ ವೇದಿಕೆಯಲ್ಲಿ ಈಗಾಗಲೇ ವಿರಾಜಮಾನರಾಗಿರುವ ಅತಿಥಿಗಳನ್ನು ಸ್ವಾಗತಿಸುವ ಈ ಮಧುರ ಕ್ಷಣದಲ್ಲಿ ನಾವಿದ್ದೇವೆ ಬಂಧುಗಳೇ. ಇದನ್ನ ನಡೆಸಿಕೊಡಲಿದ್ದಾರೆ ನಮ್ಮ ಯೋಜನಾಧಿಕಾರಿಗಳಾದ ಚನ್ನಕೇಶವ ಇವರು. ನಮ್ಮ ಜಪ್ಪಿನ ಮೊಗರು ವಲಯದ ಒಕ್ಕೂಟದ ಅಧ್ಯಕ್ಷರುಗಳು ಈ ವೇದಿಕೆಯತ್ತ ಬರಬೇಕು ಅಂತೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಒಕ್ಕೂಟಗಳ ಪದಗ್ರಹಣ ಸಮಾರಂಭ. ಬಹುಶಃ ಈ ಒಂದು ಕಾರ್ಯಕ್ರಮ ವಿಶ್ವದಲ್ಲಿ ಅತಿ ದೊಡ್ಡ ಸಮುದಾಯದ ಕೆಲಸ, ಮಹಿಳಾ ಸಬಲೀಕರಣದ ಕೆಲಸ, ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಪಣತೊಟ್ಟು ಅದಕ್ಕೆ ಬೇಕಾದ ಮಧ್ಯವರ್ಜನ ಶಿಬಿರಗಳು, ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ, ಕೃಷಿ ಅಭಿವೃದ್ಧಿ, ಕೃಷಿಯಲ್ಲಿ ಯಾಂತ್ರೀಕರಣ ಕಾರ್ಯಕ್ರಮ, ಸ್ವಉದ್ಯೋಗ ಹಾಗೂ ಸರ್ಕಾರದ ಕೆಲಸಗಳನ್ನು ಜನಸಾಮಾನ್ಯರಿಗೆ ಕಲ್ಪಿಸುವ ಕೆಲಸಗಳನ್ನು ಮಾಡುತ್ತಿರುವಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಂಗಳೂರಲ್ಲಿ ಸುಮಾರು 2002ರಿಂದ ಸುಮಾರು 21 ವರ್ಷ ದಾಟಿ 22ನೇ ವರ್ಷದೊಂದಿಗೆ ನಾವಿಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮವನ್ನು ಸಂಘಟಿಸಿದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಮಂಗಳೂರಿನ ಅಧ್ಯಕ್ಷರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ ಸರ್. ಇವರಿಗೆ ಶ್ರೀ ಹರೀಶ್ ಶೆಟ್ಟಿ ಪಂಜಿಮೊಗರು ಇವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕೆಂದು ವಿನಂತಿಯನ್ನ ಮಾಡಿಕೊಳ್ತೇನೆ. ಮುಂದಿನ ಭಾಗದಲ್ಲಿ ಬೆಳ್ತಂಗಡಿ ಹಾಗೂ ಕಾರ್ಕಳ ತಾಲೂಕಿನಲ್ಲಿ ಕೆಲಸ ನಿರ್ವಹಿಸುವ ಸಂದರ್ಭ. ಬಹುಶಃ ಈ ಕಾರ್ಯಕ್ರಮದ ಕ್ಷೇತ್ರದ ಸ್ವಾಮಿಯ ಆಶಯ ಹಾಗೂ ಪೂಜ್ಯರ ಒಂದು ಕನಸಿನಂತೆ ಸುಮಾರು 20 ವರ್ಷಗಳಲ್ಲೇ ಇಡೀ ಕರ್ನಾಟಕದ ಮೂಲೆ ಮೂಲೆಗಳಿಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು
ವಿಸ್ತರಿಸಿ ಕೇವಲ ಒಂದು ಭಾಗದ ಕಾರ್ಯಕ್ರಮವನ್ನು ನಮ್ಮ ಆರ್ಥಿಕ ಶಕ್ತಿಯಾಗಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿ ಸುಮಾರು ಪ್ರಗತಿ ನಿಧಿಯ ಮೂಲಕ ಇಡೀ ನಮ್ಮ ಜನರ ಆರ್ಥಿಕ ಅಭಿವೃದ್ಧಿಗೆ ಕಾರಣೀಭೂತರಾಗಿ ನಮ್ಮೆಲ್ಲರ ಯೋಜನೆ ಕೆಲಸ ಕಾರ್ಯಗಳಲ್ಲಿ ನಮಗೆ ಮಾರ್ಗದರ್ಶಕರಾಗಿ ನಮ್ಮೆಲ್ಲರ ಪ್ರೇರಣಾ ಶಕ್ತಿಯಾಗಿ ಸುಮಾರು ಕರ್ನಾಟಕ ರಾಜ್ಯದಲ್ಲಿ 45,000ಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಮುನ್ನಡೆಸಿ ನಮಗೆಲ್ಲ ಪ್ರೇರಣಾ ಶಕ್ತಿ ಮಾರ್ಗದರ್ಶಕರು ಅನ್ನದಾತರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಪದಗ್ರಹಣ ಸಮಾರಂಭ ಹಾಗೂ ಜವಾಬ್ದಾರಿ ಹಸ್ತಾಂತರ ಹಾಗೂ ಆಶಯ ಭಾಷಣ ಮಾಡಲಿಕ್ಕಿರುವಂಥ ಗೌರವಾನ್ವಿತ ಡಾಕ್ಟರ್ LH ಮಂಜುನಾಥ್ ಸರ್ ಅವರಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ಬಹಳ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಗೌರವಾನ್ವಿತರಿಗೆ ಶ್ರೀ ಮಹಮ್ಮದ್ ಇಸ್ಮಾಯಿಲ್ ಮಾಜಿ ಅಧ್ಯಕ್ಷರು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಇವರು ಪುಷ್ಪಗುಚ್ಛ ನೀಡಿ ಶಾಲನ್ನು ಹೊದಿಸಿ ಸ್ವಾಗತಿಸಬೇಕೆಂದು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂಥ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆಯ 1ರ ಅಧ್ಯಕ್ಷರು ಹಾಗೂ ಮಂಗಳೂರು ತಾಲೂಕಿನ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಾನ್ವಿತರು ಪ್ರಥಮ ಬಾರಿಗೆ ನಮ್ಮೊಂದಿಗೆ ಸೇರಿಕೊಂಡು ನಮ್ಮೊಂದಿಗಿದ್ದಾರೆ. ಅವರಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀ ಮಾಧವ ಮಂಗಳೂರು ವಲಯ ಇವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕೆಂದು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಮಹಾನಗರ ಪಾಲಿಕೆಯ ಸ್ಥಳೀಯ ಸದಸ್ಯರೇ ಹೌದು, ಯೋಜನೆಯ ಸಕ್ರಿಯ ಒಕ್ಕೂಟದ ಪದಾಧಿಕಾರಿ ಹೌದು, ನಮ್ಮೊಂದಿಗೆ ಎಲ್ಲ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ನಮಗೆ ಮಾರ್ಗದರ್ಶನ ಸಲಹೆ ಸೂಚನೆ ನೀಡುತ್ತಿರುವ ಶ್ರೀಮತಿ ವೀಣಾ ಮಂಗಳ ಮೇಡಮ್ ಅವರು ನಮ್ಮೊಂದಿಗಿದ್ದಾರೆ. ಇವರಿಗೆ ಕೂಡ ಕಾರ್ಯಕ್ರಮದ ಪರವಾಗಿ ಗೌರವಪೂರ್ವಕ ಸ್ವಾಗತ. ಇವರಿಗೆ ಶ್ರೀಮತಿ ವಿಜಯಲಕ್ಷ್ಮಿ ಜಪ್ಪಿನ ಮಗರು ಇವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಮತ್ತೋರ್ವರು ಅಧ್ಯಕ್ಷರು ಗಣೇಶೋತ್ಸವ ಸಮಿತಿ ಜಪ್ಪಿನಮಗೂರು ಹಾಗೂ ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಆತ್ಮೀಯರಾದ ನಾಗೇಂದ್ರ ಕುಮಾರ್ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಇವರಿಗೆ ಕೂಡ ಕಾರ್ಯಕ್ರಮದ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು. ಇವರಿಗೆ ಶ್ರೀ ಉಮೇಶ್ ಶೆಟ್ಟಿ ಸೋಮೇಶ್ವರ ಇವರು ಪುಷ್ಪಗುಚ್ಛವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಜಿಲ್ಲೆಯ ಗೌರವಾನ್ವಿತ ನಿರ್ದೇಶಕರಾದ ಮಹಾಬಲ್ ಕುಲಾಲ್ ಸರ್ ಅವರಿಗೆ ಕೂಡ ಕಾರ್ಯಕ್ರಮದ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಶ್ರೀ ಸುರೇಂದ್ರ ಜನಜಾಗೃತಿ ವೇದಿಕೆ ಬಜ್ಪೆ ಅಧ್ಯಕ್ಷರು ಇವರು ಸ್ವಾಗತವನ್ನ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕೆಂದು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಪರಮೇಶ್ವರ್ ಉಳ್ಳಾಲ್ ವೇದಿಕೆಯಲ್ಲಿ ಮಂಗಳೂರಿನ ಕೇಂದ್ರ ಒಕ್ಕೂಟದ ಅಧ್ಯಕ್ಷರಾದ ಗೌರವಾನ್ವಿತ ಸತೀಶ್ ದೀಪಂ ಅವರಿದ್ದಾರೆ. ಅವರಿಗೆ ಕೂಡ ಕಾರ್ಯಕ್ರಮದ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಶ್ರೀ ಜಯರಾಮ್ ಸೋಮೇಶ್ವರ ವಲಯದ ಜನಜಾಗೃತಿ ವೇದಿಕೆಯ ವಲಯಾಧ್ಯಕ್ಷರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು. ಸತೀಶ್ ದೀಪಂ ಅವರಿಗೆ ಕೂಡ ಹೂಗುಚ್ಛ ನೀಡುವ ಮೂಲಕ ಗೌರವಿಸಬೇಕಾಗಿ ವಿನಂತಿ. ಇವರಿಗೆ ಶ್ರೀ ಪ್ರಕಾಶ್
ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯಲ್ಲಿ ಬಹಳಷ್ಟು ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದು ನಮಗೆ ಮಾರ್ಗದರ್ಶನ ನೀಡಿ ಸಲಹೆ ಸೂಚನೆ ನೀಡುತ್ತಿರುವ ಹಿರಿಯರು ಹೌದು. ನಮ್ಮ ತಾಲೂಕಿನ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅವರು ಸದಾ ಸಿದ್ಧರಿರುವಂಥ ಸದಾಶಿವ ಶೆಟ್ಟಿ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ಕಾರ್ಯಕ್ರಮದ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಪ್ರಕಾಶ್ ಕಿನ್ಯಾ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕು. ವೇದಿಕೆಯಲ್ಲಿ ಜನಜಾಗೃತಿ ವೇದಿಕೆಯ ಮತ್ತೋರ್ವ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಯುತ ಪ್ರಶಾಂತ್ ಗಟ್ಟಿ ಸರ್ ಅವರು ಕೂಡ ಯೋಜನೆ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ನಮ್ಮೊಂದಿಗೆ ತೊಡಗಿಸಿ ಉತ್ತಮ ರೀತಿಯ ಸಹಕಾರ ನೀಡುತ್ತಿದ್ದಾರೆ. ಅವರಿಗೆ ಕೂಡ ಕಾರ್ಯಕ್ರಮದ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾಗರಾಜ್ ವೇದಿಕೆಯಲ್ಲಿ ಜಪ್ಪಿನಮಗೂರು ವಲಯದ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ನೂತನ ಒಕ್ಕೂಟದ ಅಧ್ಯಕ್ಷರಿದ್ದಾರೆ, ನಿಕಟಪೂರ್ವ ಅಧ್ಯಕ್ಷರಿದ್ದಾರೆ. ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಜನಜಾಗೃತಿ ವೇದಿಕೆಯ ಪದಾಧಿಕಾರಿಗಳಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ. ವೇದಿಕೆಯ ಮುಂಭಾಗದಲ್ಲಿ ನಮ್ಮ ವಲಯದ ಅಧ್ಯಕ್ಷರುಗಳು, ಬಜಿಪೆ ಮಂಗಳೂರು ವಲಯದ ಎಲ್ಲ ಜನಜಾಗೃತಿ ವೇದಿಕೆಯ ಸದಸ್ಯರು, ವಿಪತ್ತು ನಿರ್ವಹಣಾ ಸಮಿತಿಯ ವಲಯದ ಅಧ್ಯಕ್ಷರುಗಳು, ಸದಸ್ಯರು, ಅದೇ ರೀತಿ ಬಹಳ ಮುಖ್ಯವಾಗಿ ನಮ್ಮ ಯೋಜನೆಯ ಪಾಲುದಾರ ಬಂಧುಗಳು, ಪ್ರಗತಿ ಬಂಧು ಸದಸ್ಯರಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದರೊಂದಿಗೆ ನನ್ನ ಬಹಳಷ್ಟು ನಮ್ಮ ಕಾರ್ಯಕ್ರಮಕ್ಕೆ ಸಹಕರಿಸುತ್ತಿರುವಂಥ ಮಾಧ್ಯಮ ಮಿತ್ರರು, ದೃಶ್ಯ ಮಾಧ್ಯಮ ಮಿತ್ರರಿದ್ದಾರೆ. ಯೋಜನೆ ಎಲ್ಲ ಕಾರ್ಯಕರ್ತರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಕ್ತಾಯ. ಮದ್ಯವ್ಯಸನಿ ಆದಿತ್ತೆ ಇಸೆ ಹಿಂದೆ KS ಹೆಗ್ಡೆ ಹಾಸ್ಪಿಟಲ್ ಶಿಬಿರಾಯನ ಕಡೆ ಹೋದು ಮಸ್ತ್ ಚೇಂಜ್ ಆದ ಪೂರ ಬಿಡ್ದು ಎಡ್ಡೆ ಆತೆ ಅಂಚನೆ ವಾರದ ಸಂಘದ ಮೀಟಿಂಗ್ ಇಪ್ಪುಂಡು ವಾರ ಅಡೆಲ್ಲ ಹೋದು ಎಡ್ಲ ಎಡ್ಡೆ ಆತೆ. ಬದುಕು ಇತ್ತು ತೊಂದರೆ ಇಜ್ಜಿ ಮಾತೆಂಡ್ಲ ಎಡ್ಡೆ ಆದ ನನ್ನ ಅಪ್ಪ ಅಮ್ಮಗ್ಲ ಬೌಲ ಸಮಸ್ಯೆ ಅಂತೆಲ್ಲ ತೊಗೊಂದುಲ್ಲೆ ನನ್ನ ಬುಡದೀಗ ಮಾತಾಡ್ಲ ಎಡ್ಡೆ ಅದು ಈತ ಪಾತ್ರೆ ಅನುಮತಿ ಮಲ್ತನಿಗೆ ಧನ್ಯವಾದ ಬಂದು ರಡ್ಡೆ ಪಾತ್ರೆಯನ್ನು ಬಂದು ಸ್ವಾಗತವನ್ನು ಬಯಸುತ್ತಿದ್ದೇವೆ ಹಾಗೂ ತಾವು ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮಹಮ್ಮದ್ ಇಸ್ಮಾಯಿಲ್ ತಾವು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಮಹಾಪೌರರನ್ನು ಸ್ವಾಗತಿಸುವಂತೆ ವಿನಂತಿ. ಪುಷ್ಪಾರ್ಚನೆಯನ್ನು ಮಾಡಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಗಾಂಧಿ ಜಯಂತಿಯ ಸಂಭ್ರಮಾಚರಣೆಯ ಪ್ರಯುಕ್ತ ನಡೆಯುತ್ತಿರುವ ಗಾಂಧಿ ಸ್ಮೃತಿ ಜನಜಾಗೃತಿ ಸಮಾವೇಶಕ್ಕೆ ಕಾರ್ಯಕ್ರಮದ ಇಂದಿನ ಅತಿಥಿ ಗಣ್ಯರು ಗಾಂಧೀಜಿಯವರ ಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಬೇಕು. ಇಸ್ಮಾಯಿಲ್ ಸರ್ ವಕೀಲರು ಹೌದು,
ಯೋಜನೆ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ನಮಗೆ ಸಹಕರಿಸ್ತಿದ್ದಾರೆ, ಮಾರ್ಗದರ್ಶನ ನೀಡ್ತಿದ್ದಾರೆ. ಅವರು ಬಂದಿದ್ದಾರೆ, ಅವರು ಕೂಡ ವೇದಿಕೆ ಬರಬೇಕಂತ ಹೇಳಿ ನಮ್ಮ ವೇದಿಕೆಯ ಪರವಾಗಿ, ಯೋಜನೆ ಪರವಾಗಿ ವಿನಂತಿಸ್ತಿದ್ದೇನೆ. ಈ ಜಾಗದ ದೈವದೇವರನ್ನು ನಿಂತೊಂದು ಅಂಚನೆ ವೇದಿಕೆ ಇಡಿಚಿನ ಮಾತಾ ಗಣ್ಯರಿಗಳ ಒಂದಿಸ ಒಂದು ಯಾನರಡ್ಡು ಪಾತೆರ ನವಜೀವನ ಸಮಿತಿದರ್ನ ಬೊಡಿದಿ ಆದಿ ಅನ್ ಪಾತೆರ ಮೂಲು ಬತ್ತದುಂತುದೆ ಎನ್ನ ಕಂಡೆ ನೀವು ಪತ್ಪಿನ ಬುಡ್ದು 14 ವರ್ಷ ಮೇ 20 ತಾರೀಕು 14 ವರ್ಷ ಕಳೆದು ಎನ್ನ ಕಂಡೆ ನೀ 14 ವರ್ಷದ ತುಂಬು ಮೂಕು ಮುಟ್ಟ ಬರ್ದು ಇಲ್ಲಡೆ ಬರ್ತಿನ ಆರೆಗೆ ನೆನಪಿಕ್ಕಿಸಿ ಅಂಚನೆ ಒಂದು ದಿನ ಕವಿತಾ ವಸಂತ್ ಸರ್ ಆರು ಬತ್ತದು ಎಂಟ ಬಂಡೇರು ನವಜೀವನ ಸಮಿತಿ ಒಂಜಿ ಮಧ್ಯವರ್ಜನ ಶಿಬಿರ ಒಂದು ಯಮನಕ್ಕ ಅಪಗ ಆರೇನು ಒಂಜಿ ಲೆತ್ತೊಂದು ಪೋಕನ ಅಂದು ಐಕ್ ಆವು ಒಂದು ಪಂಡೆ ಶನಿವಾರದಾನಿ ಒಂಜಿ ಐತಾರದಾನಿ ಕಾಂಡೆ ಲೆತ್ತೊಂದು ಪೋದು ಎನ್ಮದಿನ ಅವಳು ಕುಲುದು ಎನ್ಮದಿನ ಹಿಡಿದು ಬೊಕ್ಕ ಇಲ್ಲಿ ಅವಳು ಎಂಕ್ಲಿಗೆ ಮರು ಮದುವೆ ಮದ್ಮೆ ಮಲ್ತೇರು ಆ ಮದ್ಮೆನೆ ಎಂಕ್ ಶಾಶ್ವತ ಪಂಡದು ಯಾನು ಇತ್ತೆ ಉಲ್ಯ ಆತ ಆಂಡಲ ಎಂಕ್ಲೆಗೆ ಎಲ್ಲಿ ಇತ್ತಿಜಿ ಎನ್ನ ಕಂಡನಿಲ್ಲಿ ಯಾನು ಎನ್ನ ಕಂಡನಿ ಪರ್ಪೇರು ಪಂಡದು ಎನ್ನ ಕಂಡನಿಲ್ಲಿ ಯಾನು ಬುಡ್ದು ಒಂಜಿ ರೂಮ್ ಉಡಿತ್ತೆ ಆ ರೂಮುಡು 7 ವರ್ಷ ಕುಲ್ಲಿಯ 7 ವರ್ಷಡು ಯಾನು ದುಂಬು ಸಂಗುಡದಲ ಇತ್ತಿಜಿ ಎನ್ನ ಕಂಡನಿ ಪರ್ಪಿನ ಬುಡಿ ಬೊಕ್ಕನೆ ಯಾನು ಒಂಜಿ ಸಂಘಟ ಸೇರ್ದು ಐದು ಬೊಕ್ಕ ಫಸ್ಟಿಗೆ 5,000 ಸಾಲದ ಎತ್ತಿದ್ದು ಒಂಜಿ ಇಲ್ಲಿ ಫಸ್ಟಿದ ಕೆಸರ್ಕಲ್ ಪಾಡೇರೆ ಅವೇ ಯೋಜನೆದ ಸಾಲ 5,000 ರೂಪಾಯಿ ಎತ್ತ ಐದು ಬೊಕ್ಕ ಸಂಘ ಬುಲೆಯೊಂದು ಬನ್ನಾಗ ಲಕ್ಷ ಸಾಲದೆತ್ತಿದ್ದು ಇತ್ತೆ ಒಂಜಿ ಕೊರ್ಲುದ ಇಲ್ಲಿ ಕಟ್ಟಿದ್ದು ಎಂಕ್ಲ ಈ ನವಜೀವನ ಸಮಿತಿ ಬನ್ಪಿನ ನೆಟ್ಟು ಎಂಕ್ಲು ಎಂಕ್ಲು ಕಂಡನಿ ಬಿಡೋದು ಎಂಕ್ರೆಡ್ಡು ಜೋಕುಲು ಪೊಣ್ಣು ಜೋಕುಲು ಅಂಚ ಕೊರ್ಲುಡು ಇಲ್ಲಡು ದಿನದೆತ್ತೊಂದುಲ್ಲ ಒಂಜಿ ಶೋಕದ ಇಲ್ಲಿಲ ಕಟ್ಟ್ಯ ಎನ್ನ ರೆಡ್ಡು ಪೊಣ್ಣು ಜೋಕುಲ ಕಲ್ತೊಂದುಲ್ಲಲ್ಲಿ ಉಳ್ಳೇರು 2 ಜನಲ ಒಟ್ಟಿ ಕಲ್ತದು ಬೇಲೆ ತಿಕ್ಕಿಂಡು ಐಡ್ದಕ್ಕ ಇತ್ತೆ ಹೊಡೆದು ಡಿಗ್ರಿ ಮಲ್ತೊಂದುಲ್ಲಲ್ಲಿ ಐಡ್ದು ಬೊಕ್ಕ ಎನ್ನ ಕಂಡನೆ ಎಂಕ್ ಪೋಡಿಗೆನೆ ಅವನು ಇತ್ತಿಂಡು 1 ವರ್ಷ 2 ವರ್ಷ ದಾದನ ದಾನ್ನ ಆ ಮಂಜುನಾಥ ಸ್ವಾಮಿ ಎಂಕ್ ಒಂಜಿ ಅನುಗ್ರಹಣೆ ಕೊರತು ಬಿಡಿಯೆ ದಯಪಂಡ ಎನ್ನ ಕಂಡನೆ ಬರ್ದು ಓಲೋಲು ಪೂರೊಂದು ಪುನಗ ಏರ್ಲ ಇತ್ತಿಜೇರು ಅಂಡ ಎಂಕಿ ಇತ್ತೀನಿ ಆ ಮಂಜುನಾಥ ಸ್ವಾಮಿ ಮಾತ್ರ ಐಡ್ದು ಬೊಕ್ಕ ಈತು ವರ್ಷ ಮುಟ್ಟಾರೆನು ಬಾಲೆ ಸಾಂಟಿಲೆಕ ಸಾಕ್ತದೆ ಎಂಕ್ಲು ಸ್ವಂತ ಒಂಜಿ ಇಲ್ಲುಡು ದಿನದೆತ್ತೊಂದುಲ್ಲ ಇತ್ತೆ ಐಡ್ದು ಬೊಕ್ಕ ಯಾನು ಯೋಜನೆದ ಬೇಲೆಗೊಂಜಿ ಏನನ್ನು ಸೇವಾ ಪ್ರತಿನಿಧಿ ಯಾವುದು ಬಂಡೇರು ಅಂದಲ್ಲ ಎಂಕ್ ಕೋಡಿಗೆ ಅಂಡೆ ಎಂಚ ಯಾಂದಾಲ ಕಲ್ತೀಜಿ ಖಾಲಿ 7ನೇ ಕ್ಲಾಸ್ ಮುಟ್ಟ ಶಾಲೆಗೆ ಹೋತೀನಿ ಎಂಕ ಆಪುಜಿ ಸರ್ ಬಂಡೆ ಐದು ಬೊಕ್ಕ ಎನ್ನ ಒಕ್ಕೂಟದ ಕುಲ್ಲ ಎನ್ನನ್ನು ಈರೇ ಮಲ್ಪೊಡೊಂದು ಬಂದು ಒತ್ತೊಂಡ ಅಕುಲ ಒತ್ತೊಂಡೇರು ಎಂಕ ಅಕುಲ ಸಪೋರ್ಟ್ ಕೊರಿಯರು ಯೋಜನೆಲ ಸಪೋರ್ಟ್ ಕೊರ್ರು ಅಂಚ ಎಂಡ 3 ಮುಟ್ಟ 40 ಸಂಘ ಇತ್ತದೆ ಐಟು 40 ಸಂಘಡು 1 ರೂಪಾಯಿಲ ಕಂತು ಬಾಕಿ ದೀವಂದೆ ಯಾನು 11 ವರ್ಷ ಅಂಡಿ ಯಾನು ಯೋಜನೆದ ಸೇವಾ ಪ್ರತಿನಿಧಿ ಆದ ಮುನ್ನೋಡು ಅಯ್ಯನ್ನು ಡಿವೈಡ್ ಮಲ್ತದ್ದು 15 ಸಂಘ ಹಂಚಿ ಕೊಡ್ದು ಯಾನು ಇತ್ತೆ 33 ಸಂಘ ಒಂದು 1 ರೂಪಾಯಿಲ ಕಂತು ಬಾಕಿಲ್ಲ ಇಜ್ಜಿ ಎಂಕ್ ಒಕ್ಕೂಟದ ಕುಲ್ಲ ಸಪೋರ್ಟ್ ಉಲ್ಲೇರು ಐದು ಬೊಕ್ಕ ಎಂಕಲ್ನ ಮೇಲ್ವಿಚಾರಕರು ಯೋಜನೆದ ಕುಲ್ ಪೂರಾ ಸಪೋರ್ಟ್ ಇತ್ತದು ಯಾನು ಬರ್ಲುಡೆ ಯೋಜನೆದ ಒಂಜಿ ಬೇಲೆ ಮಲ್ತೊಂದುಲ್ಲೆ ನನಗುಲ ಎಂಕ್ ಆ ಯೋಜನೆದ ಬೇಲೆ ಮಲ್ಪರ ಅವಕಾಶ ಕೊರಡು ಪಂಡದು ಯಾನು ನಿಕ್ಲ ಮಾತೆರಡಾಲ ಬುಡಮೇಲು ಮಾಡತಕ್ಕಂಥ ಸಾಮಾಜಿಕ ಪಿಡುಗಾದ ಮದ್ಯವ್ಯಸನವನ್ನು ಸಮಾಜದಿಂದ ನಿರ್ಮೂಲನೆ ಮಾಡಿ ಬಡವರ ದೀನದಲಿತರ ಪರವಾದ ಶಿಬಿರವೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರ ಮದ್ಯವರ್ಜನ ಶಿಬಿರ. ಇದಕ್ಕೆ ಪ್ರೋತ್ಸಾಹಕವಾಗಿ ನಾವೆಲ್ಲರೂ ಜೋರಾದ ಚಪ್ಪಾಳೆಯನ್ನು ನೀಡಿ ಗೌರವಿಸಬೇಕು, ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮುಂದಕ್ಕೆ ಅನಿಸಿಕೆ ಶ್ರೀ ಹರೀಶ್ ಶೆಟ್ಟಿ ಪಂಜಿಮೊಗರು. ഞാൻ 2009 ಏಪ್ರಿಲ್ 15 ತಾರೀಕಿಗೆ ಕಾರ್ಕಳದ ನಂಚಿನ ಶಿಬಿರರು ಬೆಲ್ಮನ್ನದ ಆ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬರಟಿತ್ತಿನಂಚಿನ ಕಾಲೇಜ್ದ ಒಂಜಿ ಆವರಣದ ಶಿಬಿರ ಆದಿತ್ತಂಡು ಆ ಶಿಬಿರಗೆ ಪೋಪಿನೆಡು ದುಂಬು ಎನ್ನೊಂಜಿ ಒಂಚೂರು ಎಲ್ಲಿ ಅನಿಸಿಕೆ ಪನ್ಪೆ ದಯಪಂಡನ್ ಪರ್ದೆ ಎಂಚೆತ್ತೆ ಪಂಡದು ದಯಪಂಡನ್ ಪನಿಯರ ಪೋಣದಂಡ ಒಂಜಿ ಅರ್ಧ ದಿನ ಬೋಡಾವು ಆ ತುಂಡು ಅಂಡ ಎಲ್ಲೇ ಮಂತದೆ ಅನ್ಪನ್ನೊಂದುಲ್ಲ ನಾನು ಮಸ್ತ್ ಪರಂತೆ ಎನ್ನ ಕಾಲೇಜ್ ಜೀವನ ಸ್ಟಾರ್ಟ್ ಅನ್ನಗನೇ ಪರಿಹಾರ ಸುರುಮಂತಿತ್ತೆ ಓಡೆ ಮುಟ್ಟ ಬಂಡ
ಇಲ್ಲಡೆ ಪೋಂಡಲಾಂಡ್ ಪೋಯ್ಜಿನಲಾಂಡ್ ಎನ್ನ ಮಿತ್ತು ಅವೇತು ಕೇಸ್ ಆತಂಡು ಪನಿಯರ ಅವರ ಜೈಲಿಗೆ ಹೋದು ಒಂಜಿ 10 ದಿನ ಜೈಲಿಲ್ಲ ಇತ್ತೆ ಅಂಚಿನ ಪರಿಸ್ಥಿತಿ ಇತ್ತೇನು ದಯಪಂಡ ಎತ್ತು ಪರ್ಪಿನಿ ಪಂಡ ಇಲ್ಲದ ಸಾಧಿ ಹೆಂಗೆ ಗೊತ್ತಾಗುತ್ತುಜಿ ಇಂಚಿನ ಸಂದರ್ಭಡು ಹೆಂಗೆ ಶಿಬಿರ ಪಂಡದ ಇಂಚಿನ ಒಂದು ಗೊತ್ತಿತ್ತು ದಯಪಂಡ ಏನು ಮನ್ಪೇರ ಅಂಚಿನ ಮಾತ ಪರ್ತಿ ಏರೇರು ಪುರ ಇಂಚಿನ ಮನ್ಪೇರ ಇಂತ ಜಾಸ್ತಿ ಮಂತದೆ ಅವೇ ರೀತಿ ಇತ್ಯದಕ್ಕಲು ಖಂಡಿತವಾದ ಯಾನ್ ಪರ್ತಿಲಕ ಪರ್ದಿಪ್ಪ ದಯಪಂಡ ಯಾನು ಪರ್ತಿನ ಗಂಗಸರ ಇನಿ ತಿಕ್ಕಂದವು ದಯಪಂಡ ತೊಟ್ಟೆ ಕಂಟ್ರಿ ಪೂರಲ ಏತ್ ಗಂಗಸರ ಯಾನ್ ಪರ್ತೆ ಬಂಡದು ಎಂಕೆ ಗೊತ್ತುಜಿ ಅಂಚ ಬಣ್ಣದನ್ನ ಜೀವನ ನಡಿತಿನಂಚಿನ ಬೊರ್ಚಂಜಿನ ಅಭ್ಯಾಸ ಬಂಡ ಅವೇ ಅವು ಬಿಡ್ದು ಬೀಡಿ ಸಿಗರೇಟ್ ಆವಡು ಗುಡ್ಕ ಆವಡು ಓಲ್ ಅಭ್ಯಾಸ ಇಜ್ಜೆ ಎಂಕ್ ಯಾನ ಕಾಲೇಜ್ ಪುನಗ ಪನಂತೆ ಇಂಚ ಭಾಷಣ ಬರೆ ಪುನಗ ಕುಡಿತ ಚಟ ಎಡ್ಡೆತ್ತು ಅಂಚ ಇಂಚ ಬಣ್ಣದು ಆ ನೆನ್ನ ಬುದ್ಧಿಲ ಬೊರ್ಚಂಜಿನ ನೆನಡು ಇಂಚ ಗಂಗಸರ ಪರಂದಿ ಪುನಗ ಎನ್ನ ಕಾರ ಶಿಬಿರಗೆ ಎನ್ನ ಪುಣ್ಯಾತ್ಮೆ ಬಾವೇರಿಲೆ ತಂಬೋದವ ಪಾಡಿಯರು ಒಂದು ಎನ್ಮ ದಿನ ಮಸ್ತ್ ಬಂಗಾನಕ್ಕೆ 2 ದಿನಂತೂ ಎಂಕೆ ಗಣೇಶ್ ಸರ್ ಆರು ರಡ್ಡ್ ಇಂಡಕ್ಷನ್ ಕೊರತೆ ನನಗೆ ಕುಲ್ಲದಿತ್ತೇರು ಯಾನ್ ಗಣೇಶ್ ಸರ್ಗೆ ಏತ್ ಟಾರ್ಚರ್ ಕೊರತೆ ಬಂಡ ಆರು ಆಂಡಲ ಏನೊಂದು ಸರಿ ಮನ್ಪೊಡು ಮಸ್ತ್ ಭಂಗ ಬತ್ತೀರು ಆರ್ಲ ಚಿತ್ರ ಮೇಡಮ್ಲ ಸೇರ್ದು ಆ ಒಂಜಿ ಶಿಬಿರಡ್ ಏನೊಂಜಿ ಹೊಸ ಬದುಕನ್ನು ರೂಪಿಸರಿಂಗೆ ಅವಕಾಶ ಮಂತ್ ಬರೆಯರು ಕಡೆಗೆ ವಿವೇಕ್ ಸರ್ ಬತ್ತದ ಎಡ್ಡೆ ರೀತಿಯ ಮಾಹಿತಿ ಕೊರದು ಎನ್ನ ಜೀವನ ಪರಿವರ್ತನೆ ಮೂಲಕ ಮಂತೀರು ಈ ರೀತಿ ಶಿಬಿರದ ಪಿದೆ ಬತ್ತದ ಇದಕ್ಕ ಹೆಂಗೆ ಬೋಡಿಗೆ ಅಂತೂ ದಯಪಂಡ ಕುಡ್ಲಡ್ ಕೆಲವು ಜನ ಇನಿ ಎನ್ನ ತುಂಬು ಗಂಗಸರ ಬುರ್ತಿನಕಲ್ಲಿ ಕೆಲವು ಜನ ಇತ್ತೀನಿ ಅಂಡಂಚಿನ ಗಟ್ಟಿದ ನವಜೀವನ ಸಮಿತಿಲಿ ಎತ್ತಿಜಿ ಗೋಡೆ ಮುಟ್ಟ ಬಂಡ ಮಾರ್ಗ ಪೋಣ ಪಣ ಅಂತೇರು ಇಂಬೆ ಏತು ದಿನ ಮಾರ ಇಂಬೆ ಎಲ್ಲ ಸುರು ಮನ್ಪೆ ಆಯಪ್ಪ ಆನ ಬುದ್ಧಿಯ ಹೂವೆ ಪಣ ಅಂತೇರು ಆಂಡಲ ಯಾನ ಆಟ ಕಟ್ಟದು 1 ವಾರ ಅಂಡ್ 2 ವಾರ ಅಂಡ್ ತಿಂಗೊಲಾಂಡ್ ಇಂಚನೆ ದಿನ ತುಂಬು ಪೊಯ್ಲಕ್ಕನೆ ಎಂಕಲೊಂಜ ನೆನ್ನ ಊರುಡ್ಲೊಂಜಿ ನವಜೀವನ ಸಮಿತಿ ಮನ್ಪೊಡು ಒರಿಯರಿಯನ್ಲೆ ತಂಬೋದು ಶಿಬಿರಗೆ ಪಾಡ್ದಾಕಲ್ನ ಜೀವನ ಪರಿವರ್ತನೆ ಮನ್ಪೊಡು ಪಂಡದು ಯಾನ್ ಎಂಕಲಲ್ಪ ಒಂಜಿ ನವಜೀವನ ಸಮಿತಿ ಕಟ್ಟೋಡು ಪಂಡದು ಓಲೋಲು ಶಿಬಿರ ಹಾಕೊಂಡು ಪಂಡದು ಅಡಿ ಪೂರೆಲ್ಲ ಎಂಗ್ಲಲ್ಪದ ಜವನೇರೆಲ್ಲ ತಂಬೋದು ಈ ಎಂಕಲ ಆಸ್ಪಾಸ್ದ ಪರಿಸರದಕ್ಲೆಲ್ಲ ತಂಬೋದು ಪಾಡ್ಯ ಇಂಚನೆ ನವಜೀವನ ಸಮಿತಿ ಒಂಜಿ ಕಟ್ಟಿ ಎಂಕಲು ಹೊಸ ಬೊಲ್ಪು ಪನ್ಪುನಂಚಿನ ನವಜೀವನ ಸಮಿತಿನ ಗಣೇಶ್ ಸಾರೇ ಉದ್ಘಾಟನೆ ಮಂತೇರೆ ಎಂಗಲ್ ಕಾರ್ಯಕ್ರಮ ಮನ್ಪುನಾಗ ವಿವೇಕ್ ಸಾರ್ನೆಲ್ಲ ಎತ್ತಿತ್ತ ಆರ್ಲ ಬತ್ತದ ಕಾರ್ಯಕ್ರಮ ಮಂತಿತ್ತೇರೆ ಇಂಚನೆ ನವಜೀವನ ಸಮಿತಿ ಕಟ್ಟದಾಯ್ದ ಬುಕ್ಕ ಎಂಕೊಂಜಿ ವರ್ಷ ಪೊಯ್ಲಕ್ಕನೆ ಒಂಜಿ ಅಭ್ಯಾಸ ಆದುಕೊಂಡು ಓಲು ಶಿಬಿರ ಅಂಡಲ ಅವಳು 1 ದಿನ 2 ಜನ ಅನ್ಕೊಳೋದು ಪಾಡ್ನ ಇನಿ ಎಂಕೊಂಜಿ ಕುಡ್ಲಡಿ ಎತ್ತು ಗಟ್ಟಿ ಆತ ಬಂಡ ಎಂಗ್ಲ ನವಜೀವನ ಸಮಿತಿ ದಕ್ಲೆ ಒಂಜಿ ಹೆಂಚಿನ ಸಮಾವೇಶ ಮನ್ಪುನಲ್ಲ ಆದ ಶಕ್ತಿ ಉಂಡೆಗ್ಲೆ ದಯಪಂಡ ಇನಿ ಎನ್ನೊಟ್ಟಿಗೆ ಮೂಲು ಕುಡ್ಲಡ್ ಎಂಗ್ಲ ಪಿರಗಡು ಎತ್ತು ಗಟ್ಟಿದ ನವಜೀವನ ಸಮಿತಿ ಉಂಟು ಇಡೀ ಮಂಗಳೂರು ತಾಲೂಕುಡೆ ನವಜೀವನ ಸಮಿತಿ ದಕ್ಕಲೆ ಸರಿಯಾದ ಉಂತ್ಯರಂಗಂಡ ಎಂಕ್ಲೆಗೆ ಒಂಜಿ ಮಲ್ಲ ಸಮಾವೇಶ ಮನ್ಪೊಲಿ 10 ಜನ ಎಂಗ್ಲ ಪಿರವಡುಲ್ಲೇರು ದಯಪಂಡ ಎಂಕ್ಲೆಗೆ ಖಂಡಿತವಾದ ಕೆಲವು ದಕ್ಕಲು ದಯಪಂಡ ತುಂಬು ಬರ್ರೆ ಒಂಚೂರು ಪಿರಜಾರ್ವೇರು ದಾಯಕಂದು ಗೊತ್ತು ಜಾಂಡ ಆ ಮಂಜುನಾಥ ಸ್ವಾಮಿನ ಆಶೀರ್ವಾದಡು ನನ್ನ ದುಂಬುಗು ನವಜೀವನ ಸಮಿತಿದನೆ ಒಂಜಿ ಮಲ್ಲ ಸಮಾವೇಶ ಕುಡ್ಲಾಡ ಆವಡು ಪಂಪಿನೊಂಜಿ ಆಶಾ ಎಂಕುಂಡು ಯಾನ್ ಗಂಗಸರ ಬುಡ್ತಾ ಇದ್ದುಕ ಎಂಗೈತನ ಕುಡಂಜಿ ವರ್ಷ ಎಂಕ್ ಮತ್ಮ್ಯಾಂಡ್ ಇನಿ ಮತ್ಮ್ಯಾದರಟ್ಟಿ ಜೋಕುಲ್ಲ ಉಲ್ಲ ಎಡ್ಡೆ ರೀತಿದ ಜೀವನನ್ನು ಮಂತೊಂದುಲ್ಲ ಎನ್ನ ಎಂಗ್ಲು ಒಟ್ಟಿಗೆ ಎನ್ನ ಅಮ್ಮ ಪಪ್ಪ ತೀರಿಯರು ಅಂಡಲ ಅಮ್ಮ ಮಿಗ್ದಿ ಎಂಗ್ಲು ಪೂರ ಒಟ್ಟಿಗೆ ಒಂಜೇ ಫ್ಯಾಮಿಲಿಡುಲ್ಲ ಮಸ್ತ್ ಖುಷಿಟುಲ್ಲ ಅವತ್ತಂದ ಯಾನ್ ಇಂಚನೆ ಎನ್ನ ಕುಡ್ಲದ ನವಜೀವನ ಸಮಿತಿ ದಕ್ಕಲ್ನ ಸಹಕಾರ ಇಟ್ಲ ಯಾನ್ನ ಒಂತ ಪರಿಶ್ರಮ ಬರ್ತದೆ ಇನಿ ಎಂಗ್ ಮಸ್ತ್ ಖುಷಿಯಾಪಿಂದಾದ ಪಂಡ ಯಾನ್ ಈ ನವಜೀವನ ಸಮಿತಿ ದಕ್ಕನಲ್ಲಿ ತೊಂದು ಪೋದಕ್ಲೇನು ಮಧ್ಯವರ್ಜನ ಶಿಬಿರ ಸೇರ್ಪದಕ್ಕೆ ಪರಿವರ್ತನೆ ಮಂತಿನಕ್ಕೆ ಎಂಕೆ ಪರಮ ಪೂಜೆ ಕಾವಂದೇರ್ನ ಜಾಗೃತಿ ಮಿತ್ರ ಪಂಪಿನ ಪ್ರಶಸ್ತಿ ಲತಿಕದಂಡು ಓಲ್ಲ ಪಂಪ ದಯಪಂಡ ಆಯ್ಕೆ ಕಾರಣ ಎನ್ನ ಇಡೀ ಕುಡ್ಲ ತಾಲೂಕುದ ಮಾತ ನವಜೀವನ ಸಮಿತಿಯ ಸದಸ್ಯರು ಅಕ್ಲೆಗೆ ಒಂದು ಸಂದೋಳು ಅವೇ ರೀತಿ ಯಾನು ಮಧ್ಯವರ್ಜನ ಶಿಬಿರ ಬಿಡ್ತಾ ಇದ್ದಕ್ಕ ಎನ್ನ ಜೀವನ ಮಸ್ತ್ ಚೇಂಜ್ ಆಗಿ ಇನಿ ಗೋಡೆ ಮುಟ್ಟ ಬಂಡ ಬಗೆಂದ 5 ರೂಪಾಯಿ 10 ರೂಪಾಯಿ ನಟ್ಟು ಅಂತೀನಿ ಇನಿ ಎನ್ನ ಪರ್ಸಲ್ಲಿ ಖಂಡಿತವಾದ ದಯಪಂಡ ಒಂದು ಎನ್ಮ ಜನ ಬೇಲೆಗೆ ಎನ್ನ ಅಂಡರಡುಲ್ಲೇರು ಯಾನೊಂದು ಸ್ವಂತ ಬೇಲೆ ಮಂತೊಂದಲ್ಲ ಅವೇ ರೀತಿ ಎಂಕೆ ಎಂಗ್ಲ ಯೋಜನಾಧಿಕಾರಲಾದಿಪ್ಪು
ಮೇಲ್ವಿಚಾರಕ್ಕೆ ದಿಪ್ಪು ಸೇವಾ ಪ್ರತಿನಿಧಿಗಳ ಮಾತೇರ್ನಲ್ಲ ಮೋಕೆ ಎತ್ತಿಕದನ್ನು ಮಸ್ತ್ ಸಪೋರ್ಟ್ ಮನ್ಪೇರು ಎಂಕ್ಲೆಗೆ ಇನಿಯಾನು ಕೂಳೂರು ವಲಯದ ಜನಜಾಗೃತಿ ವೇದಿಕೆಯ ಸದಸ್ಯ ಆದ ಕೂಳೂರು ವಲಯದ ಅಧ್ಯಕ್ಷ ಆದ ಅದೇ ರೀತಿ ನವಜೀವನ ಸಮಿತಿದ ಮಂಗಳೂರು ತಾಲೂಕದ ಅಧ್ಯಕ್ಷ ಆದ ಇದು ಮಾತ ಪೂರ ಸಾಧನೆ ಮನ್ಪೇರೆ ಕಾರಣ ಇನಿ ಮಂಜುನಾಥ ಸ್ವಾಮಿನಲ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿನಲ ಕಾವಂದಿಯರ್ನ ಆಶೀರ್ವಾದ ನನ್ನ ದುಂಬುಲ ಎನ್ನ ಜೀವ ಓಡೆ ಮುಟ್ಟ ಈ ಭೂಮಿ ಡಿಪ್ಪುಂಡ ಆತನೆಟ್ಟ ಧರ್ಮಸ್ಥಳದ ಋಣನು ಯಾನು ಎನ್ನ ದೇತು ತೀಂಡ ಆತ ಸಂದಾಯರ ಪ್ರಯತ್ನ ಬರ್ಪೆ ಬಂಡದು ಎನ್ನ ರೆಡ್ಡು ಪಾತ್ರೆ ಮುಕ್ತಾಯ ಮಂತದ್ದು. ನಮ್ಮ ಈ ವೇದಿಕೆಯಲ್ಲಿ ಮುಂದಕ್ಕೆ ನೂತನ ಒಕ್ಕೂಟ ಮಾರ್ನಮ್ಮಿ ಕಟ್ಟೆ ಒಕ್ಕೂಟಕ್ಕೆ ದಾಖಲಾತಿ ಹಸ್ತಾಂತರ ಗೌರವಾನ್ವಿತ ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕರಿಂದ ಮಾರ್ನಮ್ಮಿ ಕಟ್ಟೆ ಒಕ್ಕೂಟದ ಪದಾಧಿಕಾರಿಗಳು ಅವಧಿಯಲ್ಲಿ ಮುಂದಿನ ಈ 3 ವರ್ಷಗಳ ಅವಧಿಯಲ್ಲಿ ತಮ್ಮ ಒಕ್ಕೂಟವನ್ನು ಸಮರ್ಥವಾಗಿ ನಿರ್ವಹಿಸಿ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮಗಳ ಸಮರ್ಥ ಅನುಷ್ಠಾನವನ್ನು ಮಾಡಲಿರುವವರು ಮಾರ್ನಮ್ಮಿ ಕಟ್ಟೆ ಒಕ್ಕೂಟದ ಪದಾಧಿಕಾರಿಗಳು. ಮುಂದಕ್ಕೆ ಅತ್ತಾವರ ಕಾರ್ಯಕ್ಷೇತ್ರದ ಪದಾಧಿಕಾರಿಗಳ ಜವಾಬ್ದಾರಿ ಹಸ್ತಾಂತರ ಕಾರ್ಯಕ್ರಮ ಈ ಒಂದು ಅತ್ತಾವರ ಒಕ್ಕೂಟ ಮುಂದಕ್ಕೆ ಬಾಬುಗುಡ್ಡ ಒಕ್ಕೂಟದವರು ತಯಾರಿಯಲ್ಲಿರಬೇಕು. ಈಗ ವೇದಿಕೆಯಲ್ಲಿ ಅತ್ತಾವರ ಒಕ್ಕೂಟ 3 ವರ್ಷಗಳ ಅವಧಿಯಲ್ಲಿ ನಿಮ್ಮ ಈ ಒಕ್ಕೂಟವು ಸಮರ್ಥವಾಗಿ ಮೂಡಿ ಬರಲಿ, ಯೋಜನೆಯ ಎಲ್ಲ ಕಾರ್ಯಕ್ರಮಗಳ ಅನುಷ್ಠಾನ ಸದೃಢವಾಗಿ ಆಗಲಿ ಎಂದು ಈ ಸಂದರ್ಭದಲ್ಲಿ ನಾವು ಶುಭವನ್ನು ಹಾರೈಸ್ತಾ ಇದ್ದೇವೆ. ಮಾಜಿ ಮೇಯರ್ ಸದಸ್ಯರು ಮಂಗಳೂರು ಮಹಾನಗರ ಪಾಲಿಕೆ ಶ್ರೀ ಪ್ರೇಮಾನಂದ ಶೆಟ್ಟಿಯವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಎಲ್ಲರೂ ಸ್ವಾಗತವನ್ನು ಕೋರಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಂದನೆಗಳು ಸರ್. ಮುಂದಕ್ಕೆ ಬೋಳಾರ ಒಕ್ಕೂಟ ಹಾಗೆ ಜಪ್ಪಿನಮೊಗರು ಒಕ್ಕೂಟ ತಯಾರಿಯಲ್ಲಿರಬೇಕು. ಬೋಳಾರ ಒಕ್ಕೂಟ ವೇದಿಕೆಯಲ್ಲಿ ತಮ್ಮ ಜವಾಬ್ದಾರಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಈಗ ವೇದಿಕೆಯಲ್ಲಿ ಜಪ್ಪಿನಮೊಗರು ಒಕ್ಕೂಟ ಪದಾಧಿಕಾರಿಗಳಿಂದ ಜವಾಬ್ದಾರಿ ಹಸ್ತಾಂತರ ಕಾರ್ಯಕ್ರಮ ನಡೀತಾ ಇದೆ. ದಾಖಲಾತಿ ಹಸ್ತಾಂತರವನ್ನ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ನಡುಮೊಗರು ಒಕ್ಕೂಟದ ಪದಾಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಮುಂದಿನ 3 ವರ್ಷದ ಅವಧಿಯಲ್ಲಿ ತಮ್ಮ ಒಕ್ಕೂಟವು ಸಮರ್ಥವಾಗಿ ಯೋಜನೆಯ ಕಾರ್ಯಕ್ರಮಗಳನ್ನು ನಿರ್ವಹಿಸಿಕೊಂಡು ಬರಲಿ ಅಂತೇಳಿ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೇವೆ. ಮುಂದಕ್ಕೆ ನೂತನ ನವಜೀವನ ಸದಸ್ಯರಿಗೆ ಅಭಿನಂದನೆ ಸಮಾರಂಭವನ್ನು ಶ್ರೀ ಸುಧೀರ್ ಶೆಟ್ಟಿ ಮಹಾಪೌರರು ಇವರು ನೆರವೇರಿಸಿಕೊಡಬೇಕೆಂದು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. 5 ಮಂದಿ ಶಿಬಿರಾರ್ಥಿ ನವಜೀವನ ಸಮಿತಿಯ ಸದಸ್ಯರು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಯನ್ನು ಸ್ವೀಕರಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶಿವಾನಂದ್ ನಡೆದಂಥ ಮಧ್ಯವರ್ಜನ ಶಿಬಿರದಲ್ಲಿ ಮದ್ಯ ಮುಕ್ತರಾಗಿ ಜೀವನವನ್ನು ನಡೆಸ್ತಾ ಇರುವಂಥ ಸದಸ್ಯರು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸ್ವೀಕರಿಸಬೇಕು. 8 ದಿನಗಳ ಕಾಲ ಕೆಸೆಗ್ಡೆ ಆಸ್ಪತ್ರೆಯಲ್ಲಿ ನಡೆದಂಥ ಮಧ್ಯವರ್ಜನ ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ನವಜೀವನವನ್ನು ರೂಪಿಸಿಕೊಳ್ತಾ ಇರುವಂಥ ಈ ತಂಡ ಬಹಳ ಕಟಿಬದ್ಧವಾಗಿ ಮುಂದಿನ ಜೀವನವನ್ನು ನಡೆಸಲಿಕ್ಕಿದ್ದಾರೆ. ಹಸಿರು ಬಂಗಾರ ಬದುಕಿಗೆ ನಿಶ್ಚಲ ತಾಣವೆನ್ನಿಸಿದ ಮಹಾನ್ ಕೊಡುಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಈ ಯೋಜನೆಯ ರೂವಾರಿಗಳಾದ ಗ್ರಾಮಾಭಿವೃದ್ಧಿ ಯೋಜನೆಯ ಮಾನ್ಯ ಗೌರವಾನ್ವಿತ ಕಾರ್ಯನಿರ್ವಾಹಕ ನಿರ್ದೇಶಕರಿಂದ ನಮಗೆಲ್ಲರಿಗೂ ಮಾಹಿತಿ ಮಾರ್ಗದರ್ಶನ. ಸರ್, ವೇದಿಕೆ ನಿಮಗಾಗಿ. ಮಹಾತ್ಮ ಗಾಂಧಿ ಅವರು ನಿಸ್ವಾರ್ಥ ಸೇವೆಯಿಂದ
ಈ ಒಂದು ದೇಶಕ್ಕೆ ಬ್ರಿಟಿಷರ ಏನು ಆ ಒಂದು ದಾಸ್ಯದಿಂದ ಮುಕ್ತಿಗೊಳಿಸಿದಂತಹ ಶ್ರೇಷ್ಠ ನಾಯಕ, ಅವರೊಬ್ಬ ಉತ್ತಮವಾದಂತಹ ಲೇಖಕರಾಗಿ, ವಾಗ್ಮಿಯಾಗಿ, ಹಾಗೆ ಬಡವರ ಬಂಧುವಾಗಿ, ದೀನ ದಲಿತರ ಉದ್ಧಾರಕರಾಗಿ ಆ ಸಂದರ್ಭದಲ್ಲಿ ತನ್ನ ಜೀವನವನ್ನೇ ಈ ದೇಶಕ್ಕೋಸ್ಕರ ಮುಡಿಪಾಗಿಟ್ಟಂತಹ ಒಂದು ದಿವ್ಯ ಚೇತನ ನಮ್ಮ ಮಹಾತ್ಮ ಗಾಂಧಿಯವರು. ಮಹಾತ್ಮ ಗಾಂಧಿಯವರಿಗೆ ಆ ಸಂದರ್ಭದಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆದು ಸಾಕಷ್ಟು ಅವರಿಗೆ ತನ್ನ ಐಷಾರಾಮಿ ಜೀವನ ಮಾಡುವಂಥ ಅವಕಾಶ ಇತ್ತು. ಆದರೆ ನಮ್ಮ ದೇಶ ಪರಕೀಯರ ಒಂದು ದಾಸ್ಯದಿಂದ ಇರತಕ್ಕಂತಹ ಸಂದರ್ಭದಲ್ಲಿ ಈ ದೇಶವನ್ನು ಮುಕ್ತಿಗೊಳಿಸಬೇಕು, ಈ ದೇಶಕ್ಕೆ ಸ್ವಾತಂತ್ರ್ಯ ಗಳಿಸಬೇಕೆಂಬಂತಹ ನಿಟ್ಟಿನಲ್ಲಿ ಅಹಿಂಸೆಯ ಮುಖಾಂತರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿರತಕ್ಕಂತಹ ಮಹಾನ್ ಚೇತನ ಅವರು. ನಮ್ಮ ದೇಶವನ್ನು ರಾಮರಾಜ್ಯ ಆಗಬೇಕೆಂಬಂತಹ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಕಲ್ಪನೆಯನ್ನು ಕೂಡ ಕಂಡವರು. ಅಂತಹ ರಾಮರಾಜ್ಯ ಅಂತ ಹೇಳಿದರೆ ನಮ್ಮ ಪರಿಸರ ಶುದ್ಧವಾಗಿರಬೇಕು, ಉತ್ತಮವಾದಂತಹ ಸಮಾಜ ನಿರ್ಮಾಣ ಆಗಬೇಕು, ಸರ್ವಧರ್ಮ ಸಮಭಾವದಿಂದ ಎಲ್ಲರೂ ಕೂಡ ಒಟ್ಟಾಗಿ ಬದುಕಬೇಕೆಂಬಂತಹ ದೃಷ್ಟಿಯಲ್ಲಿ ಆ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿ ಬ್ರಿಟಿಷರ ಕಪಿಮುಷ್ಟಿಯಿಂದ ಭಾರತವನ್ನು ಮುಕ್ತಿಗೊಳಿಸುವಂತಹ ಕೆಲಸವನ್ನು ಮಾಡಿದರು. ಅದರ ನಂತರ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಪರಮ ಪೂಜ್ಯ ಹೆಗ್ಡೆ ಅವರು ನಮ್ಮ ರಾಮರಾಜ್ಯದ ಏನು ಕಲ್ಪನೆ ಇದೆ ಆ ಕಲ್ಪನೆ ಸಾಕಾರ ಆಗಬೇಕಾದ್ರೆ ಅದು ಸ್ತ್ರೀಶಕ್ತಿ ಒಟ್ಟಾಗಬೇಕು, ಸ್ತ್ರೀಶಕ್ತಿಯಿಂದ ಮಾತ್ರ ಈ ಒಂದು ಸಮಾಜದ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಎಂಬಂತ ನಿಟ್ಟಿನಲ್ಲಿ ಧರ್ಮಸ್ಥಳದ ಮುಖಾಂತರ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಉತ್ತಮವಾದಂತಹ ಸಮಾಜ ನಿರ್ಮಾಣ ಆಗಬೇಕೆಂಬಂತ ನಿಟ್ಟಿನಲ್ಲಿ ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಆಗಿರತಕ್ಕಂಥ ಈ ಒಕ್ಕೂಟ ಇವತ್ತು ಇಡೀ ಒಂದು ಸಮಾಜವನ್ನು ಪರಿವರ್ತನೆ ಮಾಡುವಂತಹ ಕೆಲಸವನ್ನು ಮಾಡಿದೆ. ಹಾಗಾಗಿ ನಾನು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರಿಗೆ ಮತ್ತೊಮ್ಮೆ ನಾನು ಶಿರಬಾಗಿ ನಮಿಸುತ್ತಾ ಈ ಒಂದು ಉತ್ತಮವಾದಂತಹ ಕಾರ್ಯಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಮಹಾಪೌರರು. ಹಾಗೆ ನಾವು ಧರ್ಮಸ್ಥಳದ ಏನು ಹೆಗ್ಡೆಯವರು, ವೀರೇಂದ್ರ ಹೆಗ್ಡೆ ಅವರು ಈ ಒಂದು ಕಟ್ಟಿದಂತ ಸಂಘಟನೆ ವಿಸ್ತಾರ ಆಗಬೇಕಾದ್ರೆ ಅದಕ್ಕೆ ಕಾರಣ ಯಾರಂತ ಹೇಳಿದ್ರೆ ಇಲ್ಲಿ ಕೂತಂತ ಎಲ್ಲ ತಾಯಂದಿರು. ಯಾಕಂತ ಹೇಳಿದ್ರೆ ನಾವು ನಮ್ಮ ಭಾರತ ಮಾತೆಗೆ ಭಾರತ್ ಮಾತಾ ಕಿ ಜೈ ಎಂಬುದಾಗಿ ನಾವು ಕರೀತೇವೆ. ಅದೇನು ಭಾರತ ಅಂತ ಹೇಳಿದ್ರೆ ನಮ್ಗೆ ಜನ್ಮ ಕೊಟ್ಟಂತಹ ತಾಯಿ, ತಾಯಿ ಅಂತ ಹೇಳಿದ್ರೆ ನಮ್ಗೆ ಜನ್ಮ ಕೊಟ್ಟಂತಹ ತಾಯಿ, ಜೈ ಅಂತ ಹೇಳಿದ್ರೆ ಜನರ ಆಶೋತ್ತರ. ಈ ಒಂದು ತಾಯಿ ಮತ್ತೆ ಜನ ಅದರ ಆಶೋತ್ತರವನ್ನು ಈಡೇರಿಸುವಂತಹ ವ್ಯವಸ್ಥೆಯನ್ನು ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ಇವತ್ತು ಮಾಡಿದ್ದಾರೆ. ಹಾಗಾಗಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ತನ್ನ ಅನುಭವವನ್ನು ಇಲ್ಲಿ ಬಂದು ಹೇಳಿದ್ರು. ನಾನು ಈ ಒಂದು ಮದ್ಯ ವ್ಯಸನಿಯಾಗಿದ್ದೆ, ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖಾಂತರ ನನ್ನನ್ನು ಈ ಒಂದು ಮದ್ಯ ವ್ಯಸನದಿಂದ ನನ್ನನ್ನು ಮುಕ್ತಿಗೊಳಿಸುವಂತಹ ಕೆಲಸ ಆಗಿದೆ ಎಂಬುದಾಗಿ ಇಲ್ಲಿ ಬಂದು ಹೇಳುವಾಗ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಹಾಗಾಗಿ ಈ ಒಂದು ಮದ್ಯ ವ್ಯಸನ, ಈ ಒಂದು ಮದ್ಯ ಮುಕ್ತ ಈ ಒಂದು ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ನಾವೆಲ್ಲರೂ ಕೂಡ ಅದರಲ್ಲಿ ಕೈ ಜೋಡಿಸಬೇಕು, ನಾವೆಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಟ್ಟಾಗ ಮಾತ್ರ ಸಾಧ್ಯ. ಈ ಒಂದು ಕೆಲಸವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಆಗಿದೆ. ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಈ ಒಂದು ಸಂಸ್ಥೆಗೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಅದರ ಜೊತೆಗೆ ಈ ಒಂದು ಅಧಿಕಾರವನ್ನು ಹಸ್ತಾಂತರ ಮಾಡುವಂತಹ ಕೆಲಸವೂ ಕೂಡ ಆಗಿದೆ. ಅಧಿಕಾರದ ಹಸ್ತಾಂತರ ಅಂತ ಹೇಳಿದ್ರೆ ಇಲ್ಲಿ ಪ್ರತಿಯೊಬ್ಬ ಮಹಿಳೆಗೆ ಕೂಡ ಆ ಒಕ್ಕೂಟದಲ್ಲಿ ಜವಾಬ್ದಾರಿಯನ್ನು ಕೊಟ್ಟು ಒಂದು ನಾಯಕತ್ವವನ್ನು ಬೆಳೆಸುವಂತ ಕೆಲಸವನ್ನು ಕೂಡ ಇಲ್ಲಿ ಆಗಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ 3 ವರ್ಷಕ್ಕೊಮ್ಮೆ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿ
ತದನಂತರ ಇನ್ನೊಬ್ಬರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟು ಅವರನ್ನು ಕೂಡ ಮುಖ್ಯವಾಹಿನಿಗೆ ತಂದು ಅವರಿಗೆ ಕೂಡ ನಾಯಕತ್ವವನ್ನು ಬೆಳೆಸುವಂತ ಕೆಲಸ ಇಲ್ಲಿ ಆಗಿದೆ. ಹಾಗಾಗಿ ಮಹಿಳೆಯರೆಲ್ಲರೂ ಕೂಡ ಒಟ್ಟಾಗಿ ಒಂದು ನಾಯಕತ್ವವನ್ನು ಗಳಿಸಿದಂಥ ಸಂದರ್ಭದಲ್ಲಿ ಇಡೀ ಸಮಾಜದ ಪರಿವರ್ತನೆ ಆಗಲು ಸಾಧ್ಯ ಎಂಬಂತಹ ನಿಟ್ಟಿನಲ್ಲಿ ಇವತ್ತು ಉತ್ತಮವಾದಂತಹ ಕೆಲಸ ಆಗಿದೆ. ನಾನು ಸೇರಿದ್ದೀರಾ ಮುಂದಿನ ಚುನಾವಣೆಯಲ್ಲಿ ಅದು ಲೋಕಸಭೆ ಇರಬಹುದು ಮತ್ತೆ ವಿಧಾನಸಭೆ ಚುನಾವಣೆ ಇರಬಹುದು 33% ಮಹಿಳೆಯರಿಗೆ MLA ಮತ್ತೆ MP ಸೀಟ್ ಏನೋ ರಿಸರ್ವ್ ಆಗುವುದರ ಮುಖಾಂತರ ಇಲ್ಲಿ ಇರುವಂತಹ ಯಾರಾದರೂ ಕೂಡ MLA ಆಗ್ಬೋದು, ಯಾರು ಕೂಡ MP ಆಗಲಿಕ್ಕೆ ಕೂಡ ಸಾಧ್ಯತೆ ಇದೆ. ಹಾಗಾಗಿ ಮಹಿಳೆಯರು ನಾವೆಲ್ಲರೂ ಕೂಡ ಅಬಲೆ ಅಲ್ಲ, ನಾವೆಲ್ಲರೂ ಕೂಡ ಸಬಲೆ ಆಗಿ ಈ ಒಂದು ಉತ್ತಮವಾದಂತಹ ಸಮಾಜ ನಿರ್ಮಾಣ ಮಾಡುವಂತಹ ಕೆಲಸವನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡುವುದರ ಮುಖಾಂತರ ನಮ್ಮ ದೇಶ ಭಾರತ ದೇಶ ಅಂತ ಹೇಳಿದ್ರೆ ಒಂದು ಸಂಸ್ಕಾರ ಭರಿತವಾದಂಥ ಸಂಸ್ಕೃತಿ ಇರತಕ್ಕಂತಹ ದೇಶ. ಹಾಗಾಗಿ ನಾವೆಲ್ಲರೂ ಕೂಡ ಒಂದೇ ಕುಟುಂಬದ ಮಕ್ಕಳಾಗಿ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋದರ ಮುಖಾಂತರ ಸದೃಢವಾದಂತಹ ಒಂದು ಸಮಾಜ ನಿರ್ಮಾಣ ಮಾಡುವಂತಹ ಕೆಲಸವನ್ನು ನಾವೆಲ್ಲರೂ ಒಟ್ಟಾಗಿ ಮಾಡೋದರ ಮುಖಾಂತರ ಇವತ್ತು ಧೂಮಪಾನ ಹಾಗೆ ಮದ್ಯಪಾನ ಒಂದು ನಿಷೇಧ ಮಾಡೋದರ ಮುಖಾಂತರ ಒಂದು ಉತ್ತಮವಾದಂತಹ ಸಮಾಜವನ್ನು ನಾವೆಲ್ಲ ನಿರ್ಮಾಣ ಮಾಡುವ. ನಿಮ್ಮೊಂದಿಗೆ ಯಾವತ್ತೂ ಕೂಡ ಮಹಾನಗರ ಪಾಲಿಕೆಯ ಒಬ್ಬ ಮಹಾಪೌರನ ನೆಲೆಯಲ್ಲಿ ನಿಮ್ಮ ಸೇವಕನಾಗಿ ನಾನು ನಿಮ್ಮೊಂದಿಗೆ ಕೆಲಸ ಮಾಡ್ತೇನೆ ಎಂಬಂತ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಧನ್ಯವಾದಗಳು. ಇದೀಗ ಶ್ರೀ ಡಾಕ್ಟರ್ LH ಮಂಜುನಾಥ್ ಇವರ ಸ್ಫೂರ್ತಿದಾಯಕ ಮಾತುಗಳಿಗೆ ಶುಭ ಸಮಯ. ಆದರೆ ರಾಷ್ಟ್ರಪುರುಷ ಅಥವಾ ಗಾಂಧೀಜಿಯವರ ಬಗ್ಗೆ ಬರ್ನಾಡ್ ಶಾ ಅವರು ಒಂದು ಮಾತು ಹೇಳ್ತಾರೆ. ಅವರು ಮರಣ ಹೊಂದಿದ ನಂತರ ಈ ಜಗತ್ತು ಇಂಥ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ಇದ್ನ ಅಂತ ನೆನಪಿಸ್ಕೊಳ್ಳುವಂಥ ಕಾಲ ಬರ್ತದೆ ಅಂತೇಳಿ ಅಂದು ಬರ್ನಾಡ್ ಶಾ ಹೇಳಿದರು ಗಾಂಧೀಜಿಯವರ ಬಗ್ಗೆ. ಅಂಥ ಒಬ್ಬ ವ್ಯಕ್ತಿತ್ವ, ಅಂಥ ಸಾಧಕ ವ್ಯಕ್ತಿತ್ವ ಜಗತ್ತವ್ರನ್ನ ಯಾವಾಗಲೂ ನೆನಪಿಸ್ಕೊಳ್ತದೆ ಅಂತ ಹೇಳಿದ್ರು. ಇವತ್ತು ನೀವೊಂದು ಹಾಡನ್ನು ಕೇಳಿದ್ರಿ, ವೈಷ್ಣವ ಜನತೋ ತೇನೆ ಕಹಿ ಹೋಜಿ, ಕೇಳಿರ್ಬೋದು ನೀವು. ಈ ಹಾಡನ್ನು ಕೇಳಿದ್ರಿ. ಎಷ್ಟು ಜನರಿಗೆ ಈ ಹಾಡಿನ ಅರ್ಥ ಗೊತ್ತಿದೆ? ಬಹುಶಃ ಗಾಂಧೀಜಿಯವರನ್ನ ನೆನಪು ಮಾಡಿಕೊಳ್ಳುವ ಸಂದರ್ಭದಲ್ಲಿ, ಗಾಂಧೀಜಿಯವರ ಹುಟ್ಟುಹಬ್ಬವನ್ನು ಸ್ಮರಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಈ ವೈಷ್ಣವ ಜನತೋ ಹಾಡನ್ನು ನೀವು ಖಂಡಿತವಾಗಿ ಕೇಳಿರ್ತೀರಿ. ಅದರ ಅರ್ಥವನ್ನು ನಾನಿವತ್ತು ನಿಮಗೆ ಹೇಳೋದಕ್ಕೆ ಬಯಸ್ತೇನೆ. ಬಹುಶಃ ಗಾಂಧೀಜಿಯವರ ಸಂದೇಶ, ವೀರೇಂದ್ರ ಹೆಗ್ಗಡೆ ಅವರ ಸಂದೇಶ ಇದುವೇ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಕನ್ನಡ ಅರ್ಥವನ್ನು ಹೇಳ್ತೇನೆ. ವೈಷ್ಣವ ಜನತ್ವದ್ದು ಇತರರ ನೋವನ್ನು ಯಾರು ಅನುಭವಿಸ್ತಾರೋ ಅವರನ್ನ ವೈಷ್ಣವರು ಎಂದು ಕರೀರಿ ಅಂತ ಹೇಳ್ತಾರೆ. ಅಂದರೆ ವೈಷ್ಣವರು ಅಂದರೆ ದೇವರು ಅಂತ ಅರ್ಥದಲ್ಲಿ. ಯಾರು ಇತರರ ನೋವನ್ನು ಅನುಭವಿಸ್ತಾರೋ ಅವರು ನಿಜವಾಗಿ ದೇವರು. ಯಾರು ಇನ್ನೊಬ್ಬರ ದುಃಖಕ್ಕೆ ಸಹಾಯ ಮಾಡ್ತಾರೋ ಅವರು ನಿಜವಾದ ದೇವರು. ಯಾರು ಇನ್ನೊಬ್ಬರ ನೋವನ್ನು ಅನುಭವಿಸಿ ಅವರಿಗೊಂದು ಸಹಾಯ ಹಸ್ತ ಚಾಚುವವರು ದೇವರು. ಆದರೆ ಈ ಸಹಾಯ ಹಸ್ತ ಚಾಚುವಾಗ ಸ್ವಾರ್ಥದ ಆಸೆ ಇಲ್ಲದೆ ಯಾರು ಸಹಾಯ ಮಾಡ್ತಾರೋ ಅವರು ದೇವರು. ಅಂಥವ್ರು ಏನು ಮಾಡ್ತಾರೆ? ಅಂಥ ವ್ಯಕ್ತಿಗಳು ಹೇಗಿರ್ತಾರೆ ಅಂದರೆ ಅವರು ಇಡೀ ಜಗತ್ತನ್ನು ಗೌರವಿಸ್ತಾರೆ, ಎಲ್ಲರನ್ನೂ ಗೌರವಿಸ್ತಾರೆ. ಸಣ್ಣವರನ್ನ ದೊಡ್ಡವರನ್ನ ಎಲ್ಲರನ್ನೂ ಇಂಥ ವ್ಯಕ್ತಿಗಳು ಗೌರವಿಸ್ತಾರೆ. ಅವರು ನಿಜವಾಗಿ ವೈಷ್ಣವರು. ಅವರು ಯಾರನ್ನೂ ಅವಹೇಳನ ಮಾಡೋದಿಲ್ಲ, ಅವರು ಯಾರನ್ನೂ ಅವಮಾನ ಮಾಡೋದಿಲ್ಲ, ಯಾರಿಗೋ ಕೆಟ್ಟದಾಗಿ ಮೆಸೇಜ್ಗಳನ್ನು ಕಳಿಸೋದಿಲ್ಲ. ಅವರು ಅಂಥವರು ವೈಷ್ಣವರು. ಅವರು ಅಂಥ ವ್ಯಕ್ತಿಗಳು, ಅವರು ನಿಜವಾಗಿ ದೇವರು. ಅವರು ಇತರ ಮಹಿಳೆಯರನ್ನ ತಮ್ಮ ತಾಯಂದಿರಂತೆ ಗೌರವಿಸ್ತಾರೆ. ಅವರು ನಿಜವಾಗಿ ದೇವರು. ಬೇರೆಯವರ ಸಂಪತ್ತನ್ನು ಕಸ್ಕೊಳ್ಳುವಂಥ ಪ್ರಯತ್ನ ಮಾಡೋದಿಲ್ಲ. ಅವರು ನಿಜವಾದ ದೇವರು. ಇದು ವೈಷ್ಣವ ಜನತ್ವದ ಮೊದಲನೇ ಪ್ಯಾರದ ಅರ್ಥ. ಎರಡನೇ ಪ್ಯಾರದಲ್ಲಿ ಹೇಳ್ತದೆ, ಅವರು ಬರೇ ಆಸೆ ದುರಾಸೆಗಳಿಗೋಸ್ಕರ ಬದುಕೋದಿಲ್ಲ, ಲೌಕಿಕ ಮೋಹಗಳು ಇದನ್ನು ಅವರು ತ್ಯಾಗ ಮಾಡ್ತಾರೆ. ಅದಕ್ಕೆ ಅವರು ಬಗ್ಗೋದಿಲ್ಲ. ಲೌಕಿಕದಿಂದ ಅವರು ದೃಢವಾಗಿ ಬೇರ್ಪಟ್ಟಿದ್ದಾರೆ. ತಮ್ಮನ್ನು ತಾವೇ ಎಲ್ಲರ ಒಳತಿಗಾಗಿ ಯೋಚನೆ ಮಾಡ್ತಾರೆ. ಯಾರು ರಾಮನ ಹೆಸರಿನಿಂದ ಆಕರ್ಷಿತರಾಗ್ತಾರೋ ಅವರು. ಇಲ್ಲಿ ರಾಮ ಅಂತಂದ್ರೆ ಒಂದು ಸಂಕೇತ.
ನಾನು ಈ ಧರ್ಮ ಆ ಧರ್ಮದ ವಿಷಯವಲ್ಲ, ರಾಮ ಅನ್ನುವಂಥದ್ದೊಂದು ಸಂಕೇತ. ಆ ರಾಮ ದೇವರು ಅನ್ನುವಂಥ ಒಂದು ವ್ಯವಸ್ಥೆಗೆ ಗೌರವವನ್ನು ಕೊಡ್ತಾರೆ. ಎಲ್ಲ ತೀರ್ಥಕ್ಷೇತ್ರಗಳಲ್ಲಿರ್ತಕ್ಕಂಥ ಪುಣ್ಯ ಅವರೊಳಗೆ ಅಡಕವಾಗಿರ್ತದೆ. ಎಲ್ಲ ತೀರ್ಥಕ್ಷೇತ್ರದೊಳಗಿರ್ತಕ್ಕಂಥ ಪುಣ್ಯ ಆ ವ್ಯಕ್ತಿಯೊಳಗೆ ಅಡಕವಾಗಿರ್ತದೆ. ಅಂಥ ವ್ಯಕ್ತಿತ್ವ. ಅವರು ದುರಾಸೆ ಮತ್ತು ಮೋಸವನ್ನು ತ್ಯಜಿಸಿದ್ದಾರೆ. ಅವರು ಯಾರಿಗೂ ಮೋಸ ಮಾಡೋದಿಲ್ಲ. ಅವರ ಆಸೆ ಮತ್ತು ಕೋಪ ಮಾಡ್ಕೊಳ್ಳೋದಿಲ್ಲ. ಯಾವಾಗಲೂ ಆಸೆ ಪಡೋದಿಲ್ಲ, ಸಿಟ್ಟು ಕೂಡ ಮಾಡ್ಕೊಳ್ಳೋದಿಲ್ಲ. ನಾನು ಅಂತಹ ಆತ್ಮವನ್ನು ನೋಡೋದಕ್ಕೆ ಇಷ್ಟಪಡ್ತೇನೆ. ಅಂತಹ ಆತ್ಮಕ್ಕೆ ನಾನು ಯಾವಾಗಲೂ ಕೃತಜ್ಞನಾಗಿರ್ತೇನೆ. ಅವರ ಪುಣ್ಯ ನಮಗೆಲ್ಲರಿಗೂ ಬರಲಿ, ಅಂಥವ್ರ ಪುಣ್ಯ ಇಡೀ ವಂಶಸ್ಥರಿಗೆ ಬರಲಿ, ನಮ್ಮ ಸಮಾಜಕ್ಕೆ ಬರಲಿ ಎನ್ನುವಂಥ ಆಶಯದೊಂದಿಗೆ ವೈಷ್ಣವ ಜನತ್ವ ಹಾಡನ್ನು ಹೇಳ್ತಾರೆ. ವೈಷ್ಣವ ಜನತ್ವ ಹಾಡು ಮಹಾತ್ಮ ಗಾಂಧೀಜಿಯವರಿಗೆ ಬಹಳ ಪ್ರಿಯವಾದ ಹಾಡು. ಅವರ ಆಶ್ರಮದಲ್ಲಿ ಪ್ರತಿನಿತ್ಯ ಆಶ್ರಮದ ಸೇವಿಕೆಯರು ವೈಷ್ಣವ ಜನತ್ವ ಹಾಡನ್ನು ಹೇಳ್ತಾರೆ. ನನ್ನ ಪಾಲಿಗೆ ವೈಷ್ಣವ ಜನತ್ವದಲ್ಲಿರ್ತಕ್ಕಂಥ ವೈಷ್ಣವರು ಯಾರು ದೇವರಿಗೆ ಹತ್ತಿರವಾಗಿದ್ದಾರೋ ಅಂತ ನೆನಪಿಸ್ಕೊಳ್ಬೇಕು ಅಂತ ಹೊರಟ್ರೆ ನನಗೆ ಕಾಣುವಂಥದ್ದು ಒಂದೇ ಹೆಸರು, ಅದು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರದ್ದು. ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ, ನಮಗೆ ಒಂದೇ ಆಕರ್ಷಣೆ, ಅದು ಹೆಗ್ಗಡೆ ಅವರು ಮತ್ತು ಹೆಗ್ಗಡೆ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು. ನಮ್ಮನ್ನೆಲ್ಲ ಇವತ್ತು ಈ ಒಂದು ವಠಾರದಲ್ಲಿ ಕೂತ್ಕೊಳ್ಳುವಾಗ ಮಾಡಿರ್ತಕ್ಕಂಥದ್ದು ಹೆಗ್ಗಡೆ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಹೆಗ್ಗಡೆ ಅವರ ಚಿಂತನೆಗಳು ಮತ್ತು ಹೆಗ್ಗಡೆ ಅವರ ಅಭಿಪ್ರಾಯಗಳು. ಮದ್ಯಪಾನ ದುಡಿಯುವ ವರ್ಗದ ದೊಡ್ಡ ಶತ್ರು ಅಂತ ಹೇಳಿದ್ದು ಕಾರ್ಲ್ ಮಾರ್ಕ್ಸ್ ಅನ್ನುವಂಥ ಒಬ್ಬ ಕಮ್ಯುನಿಸ್ಟ್ ಸಿದ್ಧಾಂತವಾದಿ. ಕಾರ್ಲ್ ಮಾರ್ಕ್ಸ್ ಬಹಳ ದೊಡ್ಡ ಕಮ್ಯುನಿಸ್ಟ್ ಪ್ರಜಾ ಸಿದ್ಧಾಂತವನ್ನು ಹುಟ್ಟು ಹಾಕಿದವರು. ಅವ್ರು ಹೇಳಿದರು, ದುಡಿಯುವ ವರ್ಗದ ಶತ್ರು ಅದು ಮದ್ಯಪಾನ. ಅವರು ನಮ್ಮ ದೇಶದವರಲ್ಲ, ಅವರು ರಷ್ಯಾ ದೇಶದವರು. ಅವ್ರು ಹೇಳಿದರು ದುಡಿಯುವ ವರ್ಗದ ಶತ್ರು ಮದ್ಯಪಾನ. ಆಮೇಲೆ ಗಾಂಧೀಜಿಯವರು ಹೇಳಿದರು ಮದ್ಯಪಾನ ಸಪ್ತ ವ್ಯಸನಗಳಲ್ಲಿ ಮೊದಲನೇ ಮೆಟ್ಟಲು. ಈ ಸಪ್ತ ವ್ಯಸನಗಳೇ ಅಂದರೆ ನಮ್ಮಲ್ಲಿರ್ತಕ್ಕಂಥ ಸಪ್ತ ದುರಭ್ಯಾಸಗಳ ಪೈಕಿ ಮೊಟ್ಟ ಮೊದಲನೇದೇ ಮದ್ಯಪಾನ. ನಾವು ಮದ್ಯಪಾನವನ್ನು ಮಾಡ್ಲಿಕ್ಕೆ ಶುರು ಮಾಡಿದರೆ ಇನ್ನೆಲ್ಲವೂ ತನ್ನಿಂದ ತಾನೇ ಆ ದುರಭ್ಯಾಸಗಳು ನಮಗೆ ಬಂದ್ಬಿಡ್ತವೆ. ಆದ್ದರಿಂದ ಮದ್ಯಪಾನ ಮಾಡಬಾರ್ದು ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಇವತ್ತು ಮದ್ಯಪಾನ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆದಮೇಲೆ ಯಾರು ನಮಗೆ ಸ್ವಾತಂತ್ರ್ಯ ಕೊಟ್ಟರೋ ಅವರ ಬಗ್ಗೆ ಯೋಚನೆ ಮಾಡುವಾಗ ಇವತ್ತು ಮದ್ಯಪಾನ ಸಾರ್ವತ್ರಿಕವಾಗಿದೆ. ನಿಮ್ಮಲ್ಲಿ ಎಂಥದ್ದು ಮದುವೆಗೆ ನಿಶ್ಚಯ ಮಾಡುವಾಗ ಅದೇನೋ ಒಂದು ಕಾರ್ಯಕ್ರಮ ಮಾಡ್ತೀರಿ, ಅದರಲ್ಲಿ DJ ಹಾಕಿ ಮದ್ಯಪಾನ ಮಾಡೋದೇ ಒಂದು ಫ್ಯಾಷನ್ ಆಗಿದೆ. ಗಾಂಧೀಜಿಯವರು ಹೇಳ್ತಾರೆ ಮದ್ಯಪಾನ ಸಪ್ತ ವ್ಯಸನಗಳಲ್ಲಿ ಮೊದಲನೇ ಮೆಟ್ಟಲು. ಆದರೆ ಗಾಂಧೀಜಿಯವರ ಮಾತನ್ನು ಮರೆತು ಇವತ್ತಿಲ್ಲಿ ಗಾಂಧಿ ಜಯಂತಿಯನ್ನು ನಾವು ಆಚರಿಸ್ಕೊಳ್ಳಿಕ್ಕೆ ನಿಂತಿದ್ದೇವೆ. ಆದರೆ ಗಾಂಧಿಯವರ ಈ ಮಾತನ್ನ ಮರೆಯದೇ ಇದ್ದಂಥ ಒಬ್ಬ ವ್ಯಕ್ತಿ ಅದು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರು. 30 ವರ್ಷಗಳ ಹಿಂದೆ 1993ನೇ ಇಸ್ವಿನಲ್ಲಿ ಅವರು ಮದ್ಯಪಾನದ ವಿರುದ್ಧ ಆಂದೋಲನವನ್ನು ಪ್ರಾರಂಭಿಸಿದರು. ಇವತ್ತು ನಾನು ನಿಮಗೆ ಹೇಳೋದಕ್ಕೆ ಬಯಸ್ತೇನೆ, 1993ನೇ ಇಸ್ವಿ, ಬಹುಶಃ ನಿಮ್ಮಲ್ಲಿ ಅನೇಕರು ಹುಟ್ಟಿರಲಿಲ್ಲ ಆವಾಗ, 30 ವರ್ಷಕ್ಕೆ ಹಿಂದೆ. ಆಗ ವೀರೇಂದ್ರ ಹೆಗ್ಗಡೆ ಅವರು ನಮ್ಮ ರಾಷ್ಟ್ರದಲ್ಲಿ ಮದ್ಯಪಾನದ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಬೆಳ್ತಂಗಡಿ ತಾಲೂಕಿನಲ್ಲಿ ಮದ್ಯಪಾನ ಇರಲೇಬಾರದು ಅಂತ ಸರ್ಕಾರದೊಡನೆ ಹೋರಾಟ ಮಾಡಿ ಮದ್ಯ ಮುಕ್ತ ತಾಲೂಕನ್ನಾಗಿ ಮಾಡಿದ್ರು ಬೆಳ್ತಂಗಡಿ ತಾಲೂಕನ್ನು. ನಿಮಗೆ ನೆನಪಿಗೆ ತರೋದಕ್ಕೆ ಬಯಸ್ತೇನೆ ನಾನು, 1995ನೇ ಇಸ್ವಿನಲ್ಲಿ ಅಂದಿನ ಕರ್ನಾಟಕ ಸರ್ಕಾರ ಬೆಳ್ತಂಗಡಿ ತಾಲೂಕನ್ನು ಮದ್ಯ ಮುಕ್ತ ತಾಲೂಕು ಅಂತೇಳಿ ಘೋಷಣೆ ಮಾಡಿತ್ತು. ಇಲ್ಲಿ ಶರಾಬ್ ಸಪ್ಲೈ ಮಾಡಲಿಕ್ಕಿಲ್ಲ ಅಂತ ಬ್ಯಾನ್ ಮಾಡಿತ್ತು. ಹಾಗಾದ್ರೆ ಭಾರಿ ದೊಡ್ಡ ಹೋರಾಟ ಆಯಿತು. ಮದ್ಯ ವ್ಯಸನಿಗಳಿಗೂ ಮದ್ಯ ಬಿಟ್ಟವರಿಗೂ ಹೋರಾಟ. ಅವರು ಎಲ್ಲರಿಂದ ಬೇರೆ ಕಡೆಯಿಂದ ತರುವುದು, ಕುಡಿಯುವುದು, ಹೊಡೆಯುವುದು, ಬಡಿಯುವುದು ಗಲಾಟೆ ಆಯಿತು. 2 ವರ್ಷಗಳ ಕಾಲ ಬೆಳ್ತಂಗಡಿ ತಾಲೂಕು ಮದ್ಯ ಮುಕ್ತ ತಾಲೂಕು ಅಂತೇಳಿ ಅದನ್ನು ಮನಗಂಡಂಥ ಪೂಜ್ಯರು 1997ನೇ ಇಸ್ವಿಗೆ ಸರ್ಕಾರಕ್ಕೆ ಕಾಗದ ಬರೆದರು, ಮದ್ಯಪಾನ ಬಿಡಿ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ, ಇದನ್ನು ನಾವು ಈ ರೀತಿಯಲ್ಲಿ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ, ಜನರ ಮನವೊಲಿಸಿ
ಇಷ್ಟು ಜನ ತಾಯಂದರು ತಾವಿಲ್ಲಿ ಕೂತಿದ್ದೀರಿ. ತಮ್ಮ ಮನಸ್ಸನ್ನು ಒಲಿಸೋದ್ರಿಂದ ಇದು ಸಾಧ್ಯ ಅಂತ ಹೇಳಿ ಪೂಜ್ಯರು ತೀರ್ಮಾನ ಮಾಡಿಕೊಂಡು ಮದ್ಯಪಾನ ನಿಷೇಧಕ್ಕೆ ಹೊಸ ಕಾರ್ಯಕ್ರಮವನ್ನು ಮಾಡಿದ್ರು. ಅದುವೇ ಜನಜಾಗೃತಿ ವೇದಿಕೆ, ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹದ್ದು. ಇವತ್ತು ತಾವು ಇಷ್ಟು ಜನ ತಾಯಂದರು ಕೂತಿದ್ದೀರಿ. ಕೆಲವರು ನಿಮ್ಮ ಗಂಡಂದರು ಅಥವಾ ನಿಮ್ಮ ಮನೆಯವರು ಕೆಲವರು ಕುಡಿತಾ ಇರ್ಬೋದು, ಅದು ನಿಮ್ಮ ಕಂಟ್ರೋಲ್ ಇಲ್ಲ. ನೀವು ಪ್ರಯತ್ನ ಮಾಡಿರ್ಬೋದು ಅವ್ರನ್ನ ಕುಡಿತ ಬಿಡಿಸೋದಕ್ಕೆ, ಅದು ನಿಮಗೆ ಸಾಧ್ಯವಾಗಿರ್ಬೋದು, ಆಗದೇ ಇರ್ಬೋದು. ಆದರೆ ನಿಮ್ಮಲ್ಲಿ ಸಾಧ್ಯವಾಗಬಹುದಾದಂಥ ಒಂದು ಮಾತು ನಾನು ಖಂಡಿತ ಹೇಳಬಲ್ಲೆ. ಅದು ಏನಂದ್ರೆ, ನಿಮ್ಮ ಮಕ್ಕಳಿಗೆ ಈ ಮದ್ಯಪಾನದ ಸೋಂಕು ರೋಗ ತೆಗಲದ ಹಾಗೆ ನೋಡಿಕೊಳ್ಳುವಂಥ ಸಾಮರ್ಥ್ಯ ತಾಯಂದ್ರೆ ನಿಮ್ಮಲ್ಲಿದೆ. ನಿಮ್ಮ ಮಕ್ಕಳು ಕುಡಿದೇ ಇದ್ದಂಗೆ ಮಾಡಿ. ಕೇಳ್ಬೋದು, ಹೆಂಗೆ ಕುಡಿದೇ ಇದ್ದಂಗೆ ಮಾಡೋದು ಹೆಂಗೆ? ನೀವು ಹೇಳೋದು ಸುಲಭ, ಅವ ಎಲ್ಲೋ ತಿರುಗುತ್ತಾ ಇರ್ತಾನೆ, ಅವನು ಕುಡಿದೇ ಇದ್ದಂಗೆ ಮಾಡೋದು ಹೇಗೆ? ಇಲ್ಲಿ ಗಾಂಧೀಜಿಯವರ ಈ ಜಯಂತಿಯಂದು ಬಹುಶಃ ಇಷ್ಟು ಜನ ತಾಯಂದರು ತಾವು ಸೇರಿದ್ದೀರಿ. ತಾವಿಲ್ಲಿಂದ ವಾಪಸ್ ಹೋಗುವಾಗ ತಮ್ಮಲ್ಲಿ ಹದಿಹರೆಯದ ಅಂದರೆ 18 ವರ್ಷಗಳಿಗಿಂತ ಕಡಿಮೆ ಪ್ರಾಯದ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಇದ್ದಾರೆ ಅಂತಾದರೆ, ಆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅವರು ಕುಡಿಯೋದೇ ಇದ್ದಾಗೆ ನಾನು ನೋಡ್ಕೊಳ್ತೇನೆ ಅನ್ನೋಂಥ ಸಂಕಲ್ಪವನ್ನು ನೀವು ಇಲ್ಲಿಂದ ಮಾಡಿ ಹೋದರೆ ಇವತ್ತು ನೀವು ಗಾಂಧಿ ಜಯಂತಿಗೆ ಬಂದದ್ದಕ್ಕೆ ಸಾರ್ಥಕ ಆಗ್ತದೆ. ಆದರೆ ಮಾಡೋದು ಹೇಗೆ? ಇದಕ್ಕೆ ನಾನು ಹೇಳ್ತೇನೆ, ಲಿಂಗ ತಾರತಮ್ಯವನ್ನ ಇವತ್ತು ತಾಯಂದರು ನಿವಾರಿಸಬೇಕು. ಲಿಂಗ ತಾರತಮ್ಯ ಅಂದ್ರೆ ಏನು? ನಿಮ್ಮ ಮನೆಯಲ್ಲೇ ಗಂಡು ಮಕ್ಕಳಿಗೆ ಒಂದು ಮೆಥಡ್, ಹೆಣ್ಣು ಮಕ್ಕಳಿಗೆ ಒಂದು ಬೇರೆ ಆರೈಕೆ. ಗಂಡು ಮಕ್ಕಳು ತಾಟೆ ತೊಳೆಯುವುದಿಲ್ಲ, ಪಾತ್ರೆ ತೊಳೆಯುವುದಿಲ್ಲ, ಬಟ್ಟೆ ಒಗೆಯುವುದಿಲ್ಲ, ರಾತ್ರಿ ಎಷ್ಟೊತ್ತಿಗೆ ಬೇಕಾದ್ರೂ ಬರ್ಬೋದು. ಅವರು ಬಂದರು ಬಿಟ್ರು. ಗಂಡು ಮಕ್ಕಳು ನೀವು ಒಂದು ಪ್ರಶ್ನೆನೂ ಕೇಳೋದಿಲ್ಲ. ಅವ ರಾತ್ರಿ 12 ಗಂಟೆ ಬಂದರೆ ಎಲ್ಲೋಗಿದ್ದೆ ಅಂತ ನೀವು ಕೇಳೋದಿಲ್ಲ. ಅದೇ ಹೆಣ್ಣು ಮಕ್ಕಳು 6:30 ಬಂದರೆ ಹೆಣ್ಣು ಮಕ್ಕಳಿಗೆ ಜೋರು ಮಾಡ್ತೀರಿ, ಎಲ್ಲಿ ಹೋಗಿದ್ದೆ, ಯಾಕೆ ಇಷ್ಟು ತಡ, ಶಾಲೆ 4 ಗಂಟೆ ಬಿಡ್ತಲ್ಲ, ಇಷ್ಟೊತ್ತರಿಗೆ ಯಾಕೆ ಬರಲಿಲ್ಲ? ನಾನು ತಾಯಂದ್ರಲ್ಲಿ ಕೇಳ್ತೇನೆ, ಹೆಣ್ಣು ಮಕ್ಕಳಿಗೆ ನೀವು 6:30 ಬಂದಾಗ ಜೋರು ಮಾಡ್ತೀರಲ್ವಾ, ಅದೇ ಕ್ರಮವನ್ನ ನಿಮ್ಮ ಗಂಡು ಮಕ್ಕಳಿಗೂ ಅನುಸರಿಸಿ. ಗಂಡು ಮಕ್ಕಳು ಕೂಡ 6 ಗಂಟೆಗೆ ಮನೆಗೆ ಬರಬೇಕು. ಅಥವಾ 6 ಗಂಟೆಗೆ ಮನೆ ಬರೋಕ್ಕಾಗದೇ ಇದ್ರೆ ಫೋನ್ ಮಾಡಿ ಹೇಳಬೇಕು, ಅಮ್ಮ ನನಗೆ ಇಂಥದ್ದೊಂದು ಕೆಲಸ ಇದೆ, ನಾನು 8 ಗಂಟೆಗೆ ಬರ್ತೇನೆ ಅಂತ ನಿಮಗೆ ಹೇಳುವ ಹಾಗೆ ಮಾಡಿಕೊಳ್ಳಿ. ಈ ನಿಯಂತ್ರಣವನ್ನು ನಿಮ್ಮ ಗಂಡು ಮಕ್ಕಳ ಮೇಲೆ, ನಿಮ್ಮ ಹೆಣ್ಣು ಮಕ್ಕಳ ಮೇಲೆ ಹೇರುವಂತಹ, ಫೋರ್ಸ್ ಮಾಡುವಂಥ ಸ್ಥೈರ್ಯವನ್ನು ಇವತ್ತು ತಾಯಂದರು ತೋರಿಸ್ಬೇಕು. ಅಲ್ಲದೆ ಹೋದರೆ ಇವತ್ತು ಮಂಗಳೂರು ನಗರ ಏನಾಗಿದೆ, ದಿನ ಬೆಳಿಗ್ಗೆ ನಿಮ್ಮ ನಗರ ಪೇಪರ್ನಲ್ಲಿ ಬರ್ತದೆ. ಯಾವ ಕಾರಣಕ್ಕೆ ಬರ್ತದೆ? ಇಲ್ಲಿ ಡ್ರಗ್ಸ್, ಶಾಲೆಗೆ ಹೋಗುವ ಮಕ್ಕಳು ಡ್ರಗ್ಸ್ ತಗೊಳ್ತಾರೆ, ಕಾಲೇಜಿಗೆ ಹೋಗೋರು ಡ್ರಗ್ಸ್ ತಗೊಳ್ತಾರೆ, ಮೆಡಿಕಲ್ ಕಾಲೇಜು ಪ್ರೊಫೆಸರ್ಗಳು ಡ್ರಗ್ಸ್ ತಗೊಂಡು ಅರೆಸ್ಟ್ ಆಗಿದ್ದಾರೆ. ಮದ್ಯಪಾನ ಏನು ದೊಡ್ಡ ವಿಷಯವೇ ಅಲ್ಲ. ಇದ್ರ ಮುಂದೆ ಡ್ರಗ್ಸ್ ಅನ್ನುವಂಥದ್ದು ಅಲ್ಲ, ಇಡೀ ಮನುಷ್ಯನನ್ನು ಸಂಪೂರ್ಣವಾಗಿ ಮದ್ಯಪಾನವೂ ನಾಶ ಮಾಡ್ತದೆ. ಆದರೆ ಅಟ್ಲೀಸ್ಟ್ ಅದಕ್ಕೆ ಟೈಮ್ ಉಂಟು, 10 ವರ್ಷ 20 ವರ್ಷ 30 ವರ್ಷ 50 ವರ್ಷ. ಆದರೆ ಡ್ರಗ್ಸಿಗೆ ಟೈಮ್ ಬೇಡ. 2 ವರ್ಷ 3 ವರ್ಷ ಆಗುವಾಗ ಅವನು ಸಂಪೂರ್ಣವಾಗಿ ನಾಶ ಆಗ್ತಾನೆ. ಇವತ್ತು ನಮ್ಮ ಮಂಗಳೂರು ನಗರವನ್ನು ಪೀಡಿಸುತ್ತಿರುವಂಥ ಬಹಳ ದೊಡ್ಡ ಒಂದು ದುಶ್ಶಕ್ತಿ ಅದು ಡ್ರಗ್ಸ್, ಮದ್ಯಪಾನ. ನೀವು ಅಂದ್ಕೊಳ್ತೀರಿ, ಮಗ ಡಿಗ್ರಿ ಓದ್ತಾ ಇದ್ದಾನೆ, ಒಂದು ಸ್ವಲ್ಪ ಬೀರ್ ಕುಡಿದ್ರೆ ಏನಾಗುತ್ತೆ, ಅಯ್ಯ ಗಂಡು ಮಕ್ಕಳು ಕುಡ್ಕೊಂಬರ್ತಾರೆ, ಏನು ಮಾಡೋದು? ತಾಯಂದ್ರಲ್ಲಿ ನಾನು ವಿನಂತಿ ಮಾಡ್ತೇನೆ, ಖಂಡಿತವಾಗಿ ನಿಮ್ಮ ಮಕ್ಕಳಿಗೆ ಬೀರ್ ಕುಡಿಲಿಕ್ಕೂ ಬಿಡಬೇಡಿ, ಡ್ರಗ್ಸ್ ತಗೊಳ್ಳಿಕ್ಕೂ ಬಿಡಬೇಡಿ. ರಾತ್ರಿ ಅವರು ಎಲ್ಲಿದ್ದಾರೆ ಅನ್ನೋದನ್ನು ಕಂಟ್ರೋಲ್ ಇಟ್ಕೊಳ್ಳಿ. ಅವ್ರು ರಾತ್ರಿ ಮನೆಗೆ ಬರಬೇಕು, ನಿಮಗೆ ವರದಿ ಕೊಡಬೇಕು. ನಿಮ್ಮ ಹೆಣ್ಣು ಮಕ್ಕಳಿಗೆ ನೀವು ದಾರಿ ತೋರಿಸ್ತೀರಿ, ಗಂಡು ಮಕ್ಕಳಿಗೆ ನೀವು ನೋಡ್ಕೊಳ್ಳೋದಿಲ್ಲ. ಗಂಡು ಮಕ್ಕಳನ್ನ ಉಂಡಾಡಿ ಗುಂಡುಗಳ ಥರ ಬಿಟ್ಟಿದ್ದೀರಿ. ಅವರು ಏನು ಮಾಡಿಕೊಂಡ್ರು ಪರವಾಗಿಲ್ಲ ಅಂಥೇಳಿ ಅವ್ರನ್ನ ನೀವು ಹಾಳು ಮಾಡ್ತಾ ಇದ್ದೀರಿ. ಗಂಡು ಮಕ್ಕಳು ಮನೆಗೆ ಬರಬೇಕು, ಅವರು ಓದಬೇಕು, ಅವರು ಪಾಠ ಕಲಿಬೇಕು, ಅವರು ಕೂಡ ನೀವು ಹೇಳ್ದಂಗೆ ಕೇಳಬೇಕು. ಮಕ್ಕಳು 24 ಗಂಟೆ ಮೊಬೈಲಿಗೆ ಅಡಿಕ್ಟ್ ಆಗ್ತಾರೋ, ಅದಕ್ಕೆ ಅವರಿಗೆ ಚಟವಾಗಿ ಪರಿಣಮಿಸ್ತದೋ, ಆಗ ನಿಮ್ಮ ಮಕ್ಕಳು ದಾರಿ ತಪ್ಪುವಂಥ ಅವಕಾಶ 100% ದಾರಿ ತಪ್ಪುತ್ತಾರೆ, ಗ್ಯಾರಂಟಿ. 10 ಮಕ್ಕಳು ಏನೋ ಅಜ್ಜಿಯ ಪುಣ್ಯದಿಂದ ಒಳ್ಳೆಯದಿದ್ರೂ ಇರ್ಬೋದು, ಉಳಿದವರು ದಾರಿ ತಪ್ಪುತ್ತಾರೆ. ಆದ್ದರಿಂದ ಮಕ್ಕಳ ಕೈಗೆ ಮೊಬೈಲ್ ಕೊಡುವಾಗ, ಮಕ್ಕಳಿಗೆ ಒಳ್ಳೆ ಟಚ್ ಸ್ಕ್ರೀನ್ ಫೇಮಸ್ ಕ್ವಾಲಿಟಿಯ ಮೊಬೈಲ್ ಕೊಡಿಸುವಾಗ
ನೀವು ಉಪವಾಸ ಇದ್ದು ಮಕ್ಕಳಿಗೆ 15,000 ರೂಪಾಯಿನ ಮೊಬೈಲು ಕೊಡಿಸುವಾಗ ಒಂದಿಷ್ಟು ಜಾಗ್ರತೆಯನ್ನು ಮಾಡಿಕೊಳ್ಳಿ. ಅಂಥದ್ದನ್ನು ಕೊಡಿಸ್ಬೇಡಿ. ಮಕ್ಕಳು ಡಿಗ್ರಿಗೆ ಹೋದ ನಂತರ 2 ವರ್ಷ ಆದ ನಂತರ ತುಂಬ ಹಠ ಮಾಡಿದರೆ ಮೊಬೈಲ್ ಕೊಡಿಸಿ. ಮೊಬೈಲ್ ಬದಲಿಗೆ ಟ್ಯಾಬ್ ಬರ್ತದೆ, ದೊಡ್ಡ ದೊಡ್ಡ ಟ್ಯಾಬ್ ಬರ್ತದೆ, 10 ಇಂಚಿನ ಟ್ಯಾಬ್ ಬರ್ತದೆ. ಅದನ್ನು ಹಿಡ್ಕೊಂಡು ತಿರುಗಲಿಕ್ಕೆ ಆಗೋದಿಲ್ಲ. ಓದಬೇಕಾ ಮಗನೇ, ನಾನು ನಿನಗೆ ಟ್ಯಾಬ್ ಕೊಡಿಸ್ತೇನೆ, 8,000 ರೂಪಾಯಿಗೆ ಒಳ್ಳೆ ಟ್ಯಾಬ್ ಸಿಗ್ತದೆ, ಟ್ಯಾಬ್ ತಗೋ, ಕಲಿ ಮನೇಲಿ ಕೂತ್ಕೊಂಡು, ಅದನ್ನು ಹಿಡ್ಕೊಂಡು ಊರೂರು ತಿರುಗೋದು ಬೇಡ ನೀನು ಅನ್ನುವಂಥ ಹಠವನ್ನು ನೀವು ಮಕ್ಕಳಲ್ಲಿ ಮಾಡಬೇಕು. ಇಲ್ಲದಿದ್ದರೆ ಇವತ್ತು ಮೊಬೈಲು ಅದರೊಳಗೆ ಇಡೀ ಪ್ರಪಂಚ ಕಾಣ್ತದೆ. ಪ್ರಪಂಚದಲ್ಲಿರುವ ಎಲ್ಲ ಕೆಟ್ಟ ಸಂಗತಿಗಳು ಅದರೊಳಗೆ ಕಾಣ್ತದೆ. ಅವರಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿವಂತಿಕೆ ಬರದೇ ಇದ್ದಾಗ ನೀವು ಅವರಿಗೆ ಕೊಟ್ಟರೆ ಕೆಟ್ಟದ್ದೆಲ್ಲವೂ ಅವರಿಗೆ ಆಗ್ತದೆ. ಇವತ್ತು ಮೊಬೈಲ್ ಗೇಮಿಂಗ್, ಮೊಬೈಲ್ನಲ್ಲಿ ಗೇಮ್ಸ್ ಆಡುವಂಥದ್ದು ನಿಮಗೆ ಹೇಳಿದರೆ ಆಶ್ಚರ್ಯ ಆಗ್ಬೋದು. 10 ದಿವಸದ ಹಿಂದೆ ಒಬ್ಬ 9ನೇ ಕ್ಲಾಸಿನ ಹುಡುಗ ತನ್ನ ಅಜ್ಜಿಯನ್ನು ಹತ್ಯೆ ಮಾಡ್ತಾನೆ, ಕೊಲೆ ಮಾಡ್ತಾನೆ. ಯಾಕೆ ಅಂತಂದರೆ ಆ ಅಜ್ಜಿ ಬಿಡೋದಿಲ್ಲ, ಅವನಿಗೆ ಮೊಬೈಲಲ್ಲಿ ಗೇಮಿಂಗ್ ಆಡೋದಕ್ಕೆ ಬಿಡೋದಿಲ್ಲ. ಅಜ್ಜಿಯ ದುಡ್ಡನ್ನು ಕದ್ದು ಅವನು ಮೊಬೈಲ್ ಕೊಂಡ್ಕೊಂಡು ಬಂದಿದ್ದಾನೆ. ಅಜ್ಜಿಯ ದುಡ್ಡು ಕದ್ದು ಮೊಬೈಲ್ ಗೇಮ್ನಲ್ಲಿ ದುಡ್ಡು ಹಾಕಿದ್ದಾನೆ, ಆನ್ಲೈನ್ ಗೇಮಿಂಗಿಗೆ. ಅಜ್ಜಿ ಅದನ್ನು ಕಂಡುಹಿಡಿದು ಜೋರು ಮಾಡಿದ್ದಕ್ಕೆ ಅಜ್ಜಿಯನ್ನು ಕೊಲೆ ಮಾಡಿದ್ದಾನೆ ಈ ಹುಡುಗ. ಇವತ್ತು ಒಂದು ಉದಾಹರಣೆ ನಾನು ಕೊಡ್ತಾ ಇದ್ದೇನೆ, ಆದರೆ ಹೆಚ್ಚಿನ ಮಕ್ಕಳು ಕೊಲೆ ಮಾಡೋದಿಲ್ಲ. ಕೊಲೆ ಮಾಡುವಷ್ಟು ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಳ್ತಾರೆ, ನೆನಪಿಟ್ಟುಕೊಳ್ಳಿ. ನಿಮ್ಮನ್ನು ಅವರು ದ್ವೇಷಿಸ್ತಾರೆ. ನೀವು ಅವರಿಗೆ ಮೊಬೈಲನ್ನು ಕೊಟ್ಟು ಅವರಿಗೆ ಸ್ವಾತಂತ್ರ್ಯವನ್ನು ಕೊಡದೆ ಹೋದರೆ ನಿಮ್ಮನ್ನು ಅವರು ದ್ವೇಷಿಸ್ತಾರೆ, ನಿಮ್ಮನ್ನು ಅವರು ಕೊಲೆ ಮಾಡದೇ ಹೋಗ್ಬೋದು. ಆದರೆ ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಯಾವುದೇ ಪ್ರೀತಿ ಉಳಿಯೋದಿಲ್ಲ. ಆದ್ದರಿಂದ ಹೇಳ್ತೇನೆ, ಇವತ್ತು ಮಕ್ಕಳು ಸಣ್ಣವರಾಗಿರುವಾಗಲೇ ಈ ಮೊಬೈಲಿನ ಬಗ್ಗೆ ಕೆಲವರೊಂದು ಕೆಟ್ಟ ಅಭ್ಯಾಸ ಉಂಟು. ಮುಖ್ಯವಾಗಿ ಸಣ್ಣ ತಾಯಂದರಿಗೆ, ಸಣ್ಣ ವಯಸ್ಸಿನ ತಾಯಂದರಿಗೆ, ಅವರಿಗೆ 1 ವರ್ಷದ ಮಗು ಇರ್ತದೆ, 6 ತಿಂಗಳ ಮಗು ಇರ್ತದೆ, 2 ವರ್ಷದ ಮಗು ಇರ್ತದೆ. ಅದು ಊಟ ಮಾಡೋದಿಲ್ಲ, ಅದು ಹಠ ಮಾಡ್ತಾ ಇರ್ತದೆ. ಊಟ ಮಾಡ್ತಾರೆ ಹೇಳ್ತಾರೆ ಮೊಬೈಲ್ ಮುಖಕ್ಕೆ, ಅದರೊಳಗೆ ಏನೋ ಬರ್ತಾ ಇರ್ತದೆ, ಕಾರ್ಟೂನ್ ಬರ್ತದೆ. ಆ ಮೊಬೈಲ್ ಕಾರ್ಟೂನ್ ನೋಡ್ಲಿಕ್ಕೆ ಶುರು ಮಾಡಿದರೆ ಅದು ಏನು ಬೇಕಾದ್ರೂ ತಿಂತದೆ. ನೀವು ಊಟ ಅಂತಲ್ಲ, ಕಸ ಕೊಟ್ಟರು ತಿಂದಾಗ್ತದೆ ಮಗು ಆ ಕಾರ್ಟೂನ್ ನೋಡಿಕೊಂಡು. ಆದ್ದರಿಂದ ಅದು ಸುಲಭ ಅಲ್ಲ ನಿಮಗೆ. ಆದ್ದರಿಂದ ಕಾರ್ಟೂನ್ ಹಾಕಿಕೊಂಡು ಮಕ್ಕಳಿಗೆ ಊಟ ಮಾಡಿಸುವಂಥ ಅತ್ಯಂತ ನಿಕೃಷ್ಟವಾದಂಥ ಹೀನಾಯವಾದಂಥ ಪದ್ಧತಿಯನ್ನು ನೀವು ಖಂಡಿತವಾಗಿ ನಿಲ್ಲಿಸಬೇಕು. ಅದನ್ನು ಮಾಡಲೇಬಾರದು. ತಾಯಂದಿರಿಗೆ ನಾನು ಹೇಳ್ತೇನೆ, ಮಗುವಿಗೆ ಚಂದ್ರನನ್ನು ತೋರಿಸಿ, ಮಗುವಿಗೆ ಹಸಿರನ್ನು ತೋರಿಸಿ, ಮಗುವಿಗೆ ಮಂಗನನ್ನು ತೋರಿಸಿ, ಮಗುವಿಗೆ ನನ್ನಂಥ ಮುದುಕರನ್ನು ತೋರಿಸಿ ಊಟ ಮಾಡಿಸಬೇಕೇ ಬಿಟ್ಟು ಆ ಕಾರ್ಟೂನನ್ನು ತೋರಿಸಿ ಊಟ ಮಾಡಿಸಿದರೆ ಅವರಿಗೆ ಮೊಬೈಲ್ ಚಟ 2 ವರ್ಷದಲ್ಲೇ ಬರದೇ ಇರ್ತದ. ಆಮೇಲೆ ಹೇಳಿದ್ರು, ನನ್ನ ಮಗ ಎಷ್ಟು ಜಾಣ, 2 ವರ್ಷಕ್ಕೆ ಅವನಿಗೆ ಎಲ್ಲ ಪ್ರೋಗ್ರಾಮು ಗೊತ್ತಾಗ್ತದೆ. ಆಫ್ ಮಾಡ್ತಾನೆ, ಆನ್ ಮಾಡ್ತಾನೆ, ಹಾಡು ಕೇಳ್ತಾನೆ, ಅದು ಕೇಳ್ತಾನೆ, ಯೂಟ್ಯೂಬ್ ಹಾಕ್ತಾನೆ, ಒಬ್ಬ ಫೇಮಸ್. ಅದು ಅವನಿಗೆ ಚಟವಾಗಿ ಪರಿಣಮಿಸ್ತಾ ಉಂಟು. ನೀವು ಅರ್ಥ ಮಾಡ್ಕೊಳ್ಬೇಕು. ಮಕ್ಕಳ ಕೈಗೆ ಖಂಡಿತ ಮೊಬೈಲ್ ಕೊಡಬೇಡಿ. ಎಷ್ಟು ಬೇಕಾದ್ರೂ ಅಳ್ಳಿ, ಎಷ್ಟು ಬೇಕಾದ್ರೂ ಹಠ ಮಾಡಲಿ. ಇವತ್ತೊಂದು ನಮ್ಮಲ್ಲಿ ಒಂದು ಕೆಟ್ಟ ನಾವು ಮೊದಲೆಲ್ಲ ಸಣ್ಣವರಾಗಿರುವಾಗ ಮಕ್ಕಳು ಹಠ ಮಾಡಿದ್ರೆ ಒಂದು ಕುಂಡೆಗೆ ಪೆಟ್ಟು ಕೊಟ್ಟರೆ ಸುಮ್ಮನೆ ಆಗ್ತಾರೆ. ಈಗ ಹಾಗಲ್ಲ, ಮಕ್ಕಳಿಗೆ ಹೊಡಿಬಾರ್ದು, ಮಕ್ಕಳಿಗೆ ಜೋರು ಮಾಡಬಾರ್ದು, ಮಕ್ಕಳಿಗೆ ಅಂತ ಹೇಳ್ತಾರೆ ಏರು ಧ್ವನಿಯಲ್ಲಿ ಮಾತನಾಡಬಾರ್ದು. ಮಕ್ಕಳನ್ನ ಕನ್ವಿನ್ಸ್ ಮಾಡಿಸ್ಬೇಕು, ಒಪ್ಪಿಸ್ಬೇಕು. ಕನ್ವಿನ್ಸ್ ಮಾಡೋಕ್ಕೆ ಆಗೋದಿಲ್ಲ. ಮಕ್ಕಳು ನಮಗಿಂತ ಬುದ್ಧಿವಂತರು. ಯಾಕೆಂದರೆ ಜನರೇಷನ್ ಗ್ಯಾಪ್. ಮೊಬೈಲ್ ಕೊಟ್ಟು ಸುಮ್ಮನೆ ಆಗಿಬಿಡೋದು. ಕನ್ವಿನ್ಸ್ ಅಂದರೆ ಅದೇ ಅಲ್ಲ. ಖಂಡಿತವಾಗಿ ನನ್ನ ತಾಯಿ ನನ್ನನ್ನು ಬೆಳೆಸಿದ್ರಲ್ಲ ಅದು ಉತ್ತಮ ಮೆಥಡ್. ನಿಮ್ಮ ತಾಯಿ ನಿಮ್ಮನ್ನು ಬೆಳೆಸಿದ್ರಲ್ಲ ಅದು ಅತ್ಯುತ್ತಮ ಮೆಥಡ್. ಆ ಮೆಥಡ್ನಲ್ಲಿ ಏನುಂಟು? ಸಾಮ, ದಾನ, ಭೇದ, ದಂಡ 4 ಸಹ ಉಂಟು. ಮೊದಲು ಒಳ್ಳೆ ಮಾತಲ್ಲಿ ಹೇಳೋದು, ಆಮೇಲೆ ಏನಾದ್ರು ಒಂದು ಆಸೆ ತೋರಿಸಿ ಹೇಳುವಂಥದ್ದು, ಆಮೇಲೆ ನಿಮಗೆ ಮುಂದಿನ ಭವಿಷ್ಯದ ಬಗ್ಗೆ ಒಂದು ನಿರೀಕ್ಷೆಯನ್ನು ಮಾಡಿ ಹೇಳುವಂಥದ್ದು, ಯಾವುದಾಗಿದ್ರೆ ಒಂದು ಪೆಟ್ಟು ಕೊಟ್ಟು ಹೇಳುವಂಥದ್ದು. ಇವತ್ತು ತಾಯಂದಿರು ತಮ್ಮ ಮಕ್ಕಳನ್ನು ನಿಗ್ರಹ ಮಾಡದೇ ಇದ್ದರೆ, ತಮ್ಮ ಮಕ್ಕಳಿಗೆ ಒಳ್ಳೆಯ ಅಭ್ಯಾಸವನ್ನು ಕೊಡದೇ ಇದ್ದರೆ ನಾವು ದೊಡ್ಡ ದುರಂತವನ್ನು ನಮ್ಮ ಇದೇ ಮಂಗಳೂರು ನಗರದಲ್ಲಿ ನಾವು ಫೇಸ್ ಮಾಡ್ತೇವೆ, ಗ್ಯಾರಂಟಿ. ಯಾಕೆಂದರೆ ಇವತ್ತು ಆ ಮಟ್ಟಿಗೆ ವ್ಯವಸ್ಥೆಗಳಾಗಿವೆ. ಮಕ್ಕಳಿಗೆ ಡ್ರಗ್ಸ್ ಕೊಡುವಂಥದ್ದು, ಮಕ್ಕಳಿಗೆ ಶರಾಬ್ ಕುಡಿಸುವಂಥ ವ್ಯವಸ್ಥೆಗಳು ಇಲ್ಲಿ ಆಗಿರುವಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಅದು ಯಾರಿಗೆ ಬಾಧಿಸ್ತದೆ? ಮಧ್ಯಮ ವರ್ಗ, ಬಡ ಮಧ್ಯಮ ವರ್ಗ. ಇವತ್ತು ಈ ಕೊಠಡಿಯಲ್ಲಿ ನಾವು ಯಾರೆಲ್ಲ ಕೂತಿದ್ದೇವೋ ನಮ್ಮ ಮಕ್ಕಳನ್ನೇ ಅತಿ ಹೆಚ್ಚು ಬಾಧಿಸುವಂಥ ಸಮಸ್ಯೆ ಇದು. ಯಾಕೆಂದರೆ ನಮ್ಮ ಮನೆಯನ್ನು ನೋಡ್ಕೊಳ್ಳೋಕ್ಕೆ ನಾವು
ಹಗಲು ಮುರುತ್ತು ಕೆಲಸ ಮಾಡ್ತಿರ್ತೇವೆ, ಮಕ್ಕಳು ನೋಡ್ಕೊಳ್ಳೋಕ್ಕಾಗಲ್ಲ. ನಮ್ಮ ಗಂಡ ಅವರು ನಮ್ಮ ಮನೆಗೆ ದುಡಿಲಿಕ್ಕೋಸ್ಕರ ಯಾವಾಗಲೂ ದುಡಿತಾ ಇದ್ದಾರೆ, ಅವರಿಗೆ ಮಕ್ಕಳನ್ನ ನೋಡ್ಕೊಳ್ಳೋಕ್ಕಾಗಲ್ಲ. ಮಕ್ಕಳು ನೆಗ್ಲೆಕ್ಟೆಡ್ ಆದಾಗ ಅವ್ರು ಇಂಥ ದುರಭ್ಯಾಸಗಳನ್ನು ಮಾಡ್ತಾರೆ. ಆದ್ದರಿಂದ ನಾನು ವಿನಂತಿ ಮಾಡ್ಕೊಳ್ತೇನೆ, ಗಾಂಧಿ ಜಯಂತಿಯಂದು ನೀವು ಇಲ್ಲಿಂದ ವಾಪಸ್ ಹೋಗುವಾಗ ಒಂದು ಸಂಕಲ್ಪ ಮಾಡಿಕೊಂಡು ಹೋಗಿ. ಏನದು ಸಂಕಲ್ಪ? ನನ್ನ ಮಕ್ಕಳಿಗೆ ನಾನು ಮೊಬೈಲ್ ಕೊಡೋದಿಲ್ಲ, ನನ್ನ ಮಕ್ಕಳಿಗೆ ನಾನು ಒಳ್ಳೆ ಅಭ್ಯಾಸ ಕಲಿಸ್ತೇನೆ, ನನ್ನ ಮಕ್ಕಳಲ್ಲಿ ಗಂಡು ಹೆಣ್ಣಿಗೆ ಭೇದ ಇರೋದಿಲ್ಲ, ಹೆಣ್ಣು ಬೇಗ ಬರಬೇಕಿದ್ರೆ ಗಂಡು ಸಹ ಬೇಗ ಬರಬೇಕು, ಹೆಣ್ಣು ಪಾತ್ರೆ ತೊಳಿತಲಾದರೆ ಗಂಡು ಪಾತ್ರೆ ಒರೆಸಬೇಕು, ಹೆಣ್ಣು ಬಟ್ಟೆ ಹರಿತಾಳೆ ಆದರೆ ಗಂಡು ಬಟ್ಟೆ ಒಗಿಬೇಕು. ಇಬ್ಬರಲ್ಲಿ ಏಕ ಬುದ್ಧಿಯನ್ನು ಕಲಿಸುವಂಥ, ಲಿಂಗ ತಾರತಮ್ಯವನ್ನು ವಿರೋಧಿಸುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ತಾವು ಸಂಕಲ್ಪ ಮಾಡಿಕೊಂಡು ಹೋದರೆ ಖಂಡಿತವಾಗಿ ತಾವು ಗಾಂಧಿ ಜಯಂತಿಯನ್ನು ಆಚರಿಸಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಸಹೋದರ ಸಹೋದರಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಆಚರಿಸ್ತಾರೆ. ತಾವು ಇದರದ್ದೆಲ್ಲ ಪ್ರಯೋಜನವನ್ನು, ಲಾಭವನ್ನು ಪಡ್ಕೊಂಡಿದ್ದೀರಿ. ಇದರಲ್ಲಿ ಪ್ರಮುಖವಾದದ್ದು, ಅತ್ಯಂತ ಪ್ರಮುಖವಾದದ್ದು ನಮ್ಮಲ್ಲಿ ಇರಬೇಕಾದಂಥ ಶಿಸ್ತು. ಇವತ್ತು ನಿಮ್ಮನ್ನೆಲ್ಲ ನೋಡಿದರೆ ನೀವು ಖಂಡಿತವಾಗಿ ಯಾವುದೋ ಒಂದು ಕಾರ್ಪೊರೇಟ್ ಸಂಸ್ಥೆಯ ಜನರಲ್ ಬಾಡಿ ಮೀಟಿಂಗಿಗೆ ಬಂದಿದ್ದೀರಾ. ಅಷ್ಟು ಸ್ಮಾರ್ಟ್ ಆಗಿದ್ದೀರಾ, ಅಷ್ಟು ವ್ಯವಸ್ಥಿತವಾಗಿ ಬಂದಿದ್ದೀರಾ, ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಾ, ಸರಿಯಾಗಿ ಕೂತ್ಕೊಂಡಿದ್ದೀರಾ, ಸರಿಯಾಗಿ ನಡ್ಕೊಳ್ತೀರಾ. ಇಷ್ಟು ನಿಮಗೆ ಬರಲಿಕ್ಕೆ ಕಾರಣ ನೀವು ಹಲವಾರು ವರ್ಷಗಳ ಈ ಮೀಟಿಂಗ್ ಅಟೆಂಡ್ ಮಾಡಿ ಅಲ್ಲಿಯ ನಡವಳಿಕೆಗಳನ್ನು ಗಮನಿಸಿ ನೀವು ಈ ಶಿಸ್ತನ್ನು ಕಲ್ತ್ರಿ. ಈ ಶಿಸ್ತು ಜಾರಿ ಹೋಗಿ ಇವತ್ತು ನಿಮ್ಮ ಈ ಜಪ್ಪಿನ ಮಗರ ಒಕ್ಕೂಟದಲ್ಲಿ ಬಹುಶಃ ಎಷ್ಟೋ ಕೋಟಿ ರೂಪಾಯಿನ ಸಾಲ ಹೋಗಿರ್ಬೋದು. ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಬಂದು ನಿಮ್ಮ ಮುಖ ನೋಡಿದಾನ? ಅಥವಾ ಒಬ್ಬ ಮ್ಯಾನೇಜರ್ ಮುಖ ನೀವು ನೋಡಿದ್ದೀರಾ? ಹೇಗೆ ಬಂತು ಇಷ್ಟು ಕೋಟಿ ಕೋಟಿ ಹಣ? ಹೇಗೆ ಹರಿದು ಬಂತು? ಇನ್ಶೂರೆನ್ಸ್ ಕಂಪನಿ ತಗೊಳ್ಳಿ. ಇವತ್ತು ನಿಮಗೆ ಸಂಪೂರ್ಣ ಸುರಕ್ಷಾ ವಿಮಾ ಯೋಜನೆ ಇದೆ. 1,20,000 ರೂಪಾಯಿಗೆ 3 ತಿಂಗಳ ಮಗುವಿನಿಂದ 80 ವರ್ಷದ ಮಗುವಿನವರೆಗೆ 4,500 ರೂಪಾಯಿ ಪ್ರೀಮಿಯಂ ಕಟ್ಟಿದರೆ ಸಾಕು, ನಿಮಗೆ 1,20,000 ರೂಪಾಯಿ ಇದು ಸಿಗ್ತದೆ. ಇವಾಗ ಜಾಸ್ತಿ ಆಗಿದೆ. 5,900 ರೂಪಾಯಿ ಕಟ್ಟಿದರೆ ನಿಮಗೆ 1,20,000 ರೂಪಾಯಿ ನಿಮಗೆ ಸೌಲಭ್ಯ ಸಿಗ್ತದೆ. ಅಂದರೆ 100 ರೂಪಾಯಿ ಸೌಲಭ್ಯ ಪಡೀಲಿಕ್ಕೆ 5 ರೂಪಾಯಿ ಪ್ರೀಮಿಯಮನ್ನು ಕಟ್ಟಿದ್ದೀನಿ. ನೀವು 5 ರೂಪಾಯಿ ಪ್ರೀಮಿಯಂ ಕಟ್ಟಿದ್ದೀನಿ. ನೀವು ಮಾರುಕಟ್ಟೆಗೆ ಹೋಗಿ ಯಾವುದೇ ಇನ್ಶೂರೆನ್ಸ್ ಕಂಪನಿಯ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮಿಗೆ ನೀವು ಅರ್ಜಿ ಹಾಕಿ ನೋಡಿ. 100 ರೂಪಾಯಿಗೆ 11 ರೂಪಾಯಿ 12 ರೂಪಾಯಿ ಪ್ರೀಮಿಯಮ್ ಇದೆ. ನಮಗೆ 5 ರೂಪಾಯಿ ಪ್ರೀಮಿಯಂ. ಇನ್ಶೂರೆನ್ಸ್ ಕಂಪನಿಯವ್ರನ್ನ ಬಂದು ನಿಮ್ಮ ಮುಖ ನೋಡಿದ್ದಾರಾ? ನಿಮ್ಮ ಆಯಸ್ಸು, ನಿಮ್ಮ ಆರೋಗ್ಯದ ಬಗ್ಗೆ ಅವರಿಗೆ ಗೊತ್ತಿದೆಯಾ? ಹೇಗೆ ಸಾಧ್ಯ ಆಯಿತು? ನಿಮಗೆ ಬ್ಯಾಂಕಿನವರು ಬಂದು ನೋಡಲಿಲ್ಲ, ಇನ್ಶೂರೆನ್ಸ್ ಕಂಪನಿಯವರು ಬಂದು ನೋಡಲಿಲ್ಲ, ನಿಮ್ಮ PRK ಮಾಡೋರು ಬಂದು ನೋಡಲಿಲ್ಲ. ಆದರೆ ನಿಮಗೆ ಕೊಟ್ಟರು ಯಾಕೆ? ಯಾಕೆಂದರೆ ನಿಮ್ಮಲ್ಲಿರುವ ಶಿಸ್ತಿನಿಂದ ಪ್ರಭಾವಿತರಾಗಿ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಅವರು ಸೇವೆಯನ್ನು ಕೊಡ್ತಾ ಇದ್ದಾರೆ. ಇದಕ್ಕೊಂದು ಚಪ್ಪಾಳೆ ಕೊಡಬೇಕು ನೀವು. ನಿಮ್ಮ ಶಿಸ್ತಿನಿಂದ, ನಿಮ್ಮ ಶಿಸ್ತು ಎಷ್ಟು ಚೆನ್ನಾಗಿದೆ ಅಂದರೆ ಬ್ಯಾಂಕಿನವರೇ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಇಷ್ಟು ಜನ ತಾಯಂದ್ರಿದ್ದೀರಲ್ಲ, ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡಿ. ಕೆಲವರಿಗೆಲ್ಲ ಭಾರಿ ಸಿಟ್ಟು ಬರ್ತದೆ. ಏನು 1 ಲಕ್ಷ ಲೋನಿಗೆ ಅರ್ಜಿ ಹಾಕ್ತಾರೆ, 1 ವಾರದೊಳಗೆ ನಮ್ಮ ಸೇವಾ ಪ್ರತಿನಿಧಿ ಕೊಡದೆ ಹೋದರೆ ಸಿಟ್ಟಲ್ಲಿ ನನಗೆ ಫೋನ್ ಮಾಡ್ತಾರೆ. ಏನು 1 ವಾರ ಕಾಯಬೇಕಾ ನಿಮಗೆ? ನಾನು ಉಳಿತಾಯ ಮಾಡೋದಿಲ್ವಾ? ನನಗೆ 1 ಲಕ್ಷ ಲೋನ್ ಕೊಡೋದಿಲ್ವಾ ನೀವು ಅಂತ ನನಗೆ ಜೋರು ಮಾಡ್ತಾರೆ. ನಾನಿವತ್ತು ತಾಯಂದ್ರನ್ನ ವಿನಂತಿ ಮಾಡ್ಕೊಳ್ತೇನೆ, ಒಂದು 5 ನಿಮಿಷ ನೀವು ಯಾವುದಾದ್ರು ಒಂದು ಬ್ಯಾಂಕಿಗೆ ಹೋಗಿ 10,000 ರೂಪಾಯಿ ಲೋನ್ ಕೇಳಿ ನೋಡಿ. 10,000 ರೂಪಾಯಿ, 1 ಲಕ್ಷ ಎಲ್ಲ ಬೇಡ, 10,000 ರೂಪಾಯಿ ಲೋನು ಬ್ಯಾಂಕಿಗೆ ಹೋಗಿ ಕೇಳಿ ನೋಡಿ, ಎಷ್ಟು ತಿರುಗಿಸ್ತಾರೆ ನಿಮ್ಮನ್ನು ಅಂತ ಗೊತ್ತಾಗ್ತದೆ. ನಿಮ್ಮ ಮನೆ ಬಡ್ಡೆಯಲ್ಲೇ ಬ್ಯಾಂಕ್ ಉಂಟಲ್ವಾ, ಆ ಬ್ಯಾಂಕಿನ ಒಳಗೆ ಒಮ್ಮೆ ಹೋಗಿ ನೋಡಿ. ನಿಮ್ಮ ಹಣವನ್ನು ಕಟ್ಟಲಿಕ್ಕೆ ಹೋಗಿ ನೋಡಿ, ಎಷ್ಟು ಸಮಯ ತಗೊಳ್ತಾರೆ ಅಂತ ಗೊತ್ತಾಗ್ತದೆ. ನಮ್ಮಲ್ಲಿ ಹೇಳ್ತಾರೆ, ಏನು ವಾರದ ಮೀಟಿಂಗ್ ಮಾಡ್ತೀರಿ ನೀವು, ಕಾಲು ಗಂಟೆ ನಮಗೆ ಎಷ್ಟು ಟೈಮ್ ವೇಸ್ಟ್ ಆಗ್ತದೆ, ನಾವು ಹಣ ಕಟ್ಟಲಿಕ್ಕೆ ಬರಬೇಕಾ, ನಾವು ಬರೋದಿಲ್ವಾ, ಅವರು ಕಟ್ತಾ ಇಲ್ವಾ ಅಂತ ಹೇಳ್ತಾರೆ ನಮ್ಮ ತಾಯಂದಿರು. ಅವ್ರ ಹತ್ರ ನಾನು ಹೇಳ್ತೇನೆ, ಒಮ್ಮೆ ಹಣ ಕಟ್ಟಲಿಕ್ಕೆ ಬ್ಯಾಂಕಿಗೆ ಹೋಗಿ ನೋಡಿ. ಫಸ್ಟ್ ಆಫ್ ಆಲ್ ನಿಮ್ಮ ಹಣವನ್ನು ಅವ್ರು ಇಸ್ಕೊಳ್ಳೋದೇ ಇಲ್ಲ. ಅವ್ರು ಹೇಳ್ತಾರೆ ಚಲನ ತುಂಬಿಕೊಂಡು ಬಾ ಅಂತ ಹೇಳ್ತಾರೆ. ಚಲನ್ನಲ್ಲಿ ಏನು, ನಿಮ್ಮ 18 ಡಿಜಿಟಿನ ಅಕೌಂಟ್ ನಂಬರ್ ಬರೀಬೇಕು, ನಿಮ್ಮ ಹೆಸರು ಬರೀಬೇಕು, ನಿಮ್ಮ ದಿನಾಂಕವನ್ನು ಬರೀಬೇಕು, ಎಷ್ಟು ಕಟ್ತೀರಂತ ಅಂಕೆಯಲ್ಲಿ ಬರೀಬೇಕು, ಆಮೇಲೆ ವರ್ಡ್ಸಲ್ಲಿ ಬರೀಬೇಕು, ಆಮೇಲೆ ಸಿಗ್ನೇಚರ್ ಹಾಕಬೇಕು, ಆಮೇಲೆ ಕ್ಯೂನಲ್ಲಿ ನಿಂತು ಕಟ್ಟಿ ಬನ್ನಿ, ಗೊತ್ತಾಗ್ತದೆ ನಿಮಗೆ.
ಆದರೆ ಅದೇ ಬ್ಯಾಂಕಿನವರು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಕೈಯಲ್ಲಿ ಹಣ ಕೊಟ್ಟು ನೀವು ಕೊಟ್ಟಾಗ ಹಣವನ್ನು ಇಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಯಾಕೆ ಸಾಧ್ಯ ಆಯಿತು ಅಂದರೆ ಇದು ಶಿಸ್ತಿನಿಂದ ಸಾಧ್ಯ ಆಯಿತು. ಈ ಶಿಸ್ತನ್ನು ಕಲಿಸಿದವರು ಯಾರು? ನಿಮ್ಮ ಸೇವಾ ಪ್ರತಿನಿಧಿಗಳು, ನಿಮ್ಮ ಮೇಲ್ವಿಚಾರಕರು, ನಿಮ್ಮ ಯೋಜನಾಧಿಕಾರಿಗಳು ಈ ಶಿಸ್ತನ್ನು ನಿಮಗೆ ಕಲಿಸಿದ್ದಾರೆ. ಇವತ್ತು ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, ನಿಮ್ಮ ಬದುಕು ಬಂಗಾರವಾಗಬೇಕಾ, ನಿಮ್ಮ ಬದುಕು ಬಂಗಾರವಾಗಿ ಉಳಿಬೇಕಾ, ಈ ಶಿಸ್ತನ್ನು ನೀವು ಮುಂದುವರಿಸಿಕೊಂಡು ಹೋಗಬೇಕು. ಈ ಶಿಸ್ತು ನಿಮ್ಮ ಜೀವನದ ಒಂದು ಭಾಗ ಆಗಬೇಕು. ಸ್ವಸಹಾಯ ಸಂಘದ ಶಿಸ್ತು, ದಿನನಿತ್ಯದ ನಡವಳಿಕೆಯಲ್ಲಿ ಶಿಸ್ತು, ನೀವು ಟಿ ವಿ ನೋಡುವಾಗಿನ ಶಿಸ್ತು, ಮೊಬೈಲ್ ಬಳಕೆಯ ಶಿಸ್ತು, ಗಂಡನೊಡನೆ ಮಾತನಾಡುವಾಗಿನ ಶಿಸ್ತು, ಮಕ್ಕಳನ್ನು ನೋಡಿಕೊಳ್ಳುವ ರೀತಿಯಲ್ಲಿ ಶಿಸ್ತು. ಇದು ಶಿಸ್ತು ಅಂದರೆ ಒಂದು ಮಾತ್ರ ಹೇಳಿದ್ರೆ ಈ ನಮ್ಮ ಬದುಕಿನ ಒಂದು ಭಾಗ ಆಗಬೇಕು. ನೀವೆಲ್ಲರೂ ಯಾರೋ ಒಂದು ಕಾಡಿನಲ್ಲಿ ಬದುಕ್ತಾ ಇಲ್ಲ, ನವನಾಗರಿಕತೆ ತುಳುಕ್ತಾ ಇರತಕ್ಕಂಥ ಈ ನಗರದಲ್ಲಿ ಬದುಕಿದ್ದೀರಿ. ನೀವು ಇಲ್ಲಿ ಎಲ್ಲ ನಿಮಗೆ ಕಾಣ್ತದೆ, ಎಲ್ಲ ನಿಮಗೆ ಸಿಗ್ತದೆ. ಆಯ್ಕೆ ನಿಮ್ಮದು ಮಿತ್ರರೇ. ನೀವು ಏನನ್ನು ಆರಿಸ್ಕೊಳ್ಬೇಕು, ಅದರಲ್ಲಿ ಜಾಗ್ರತೆ ಮಾಡಬೇಕು. ನೀವು ಸುಮ್ಮನೆ ಮನೆಯಲ್ಲಿ ಕೂತಿದ್ರೆ ಪ್ಲಾಸ್ಟಿಕ್ ಬಕೆಟ್ ತೊಗೊಂಡು ಮಾರೋರು ಬರ್ತಾರೆ ನಿಮ್ಮ ಹತ್ರ. ನೀವು ಮನೆಯಲ್ಲಿ ಕೂತಿರುವಾಗಲೇ ನಿಮ್ಮ ಮನೆಗೆ ಶರ್ಟ್ ಮಾರುವವರು ಬರ್ತಾರೆ. ನಿಮ್ಮ ಮನೆಯಲ್ಲಿ ಕೂತಿದ್ರೆ ಹೇಳ್ತಾರೆ, ನಿಮಗೆ 1,000 ರೂಪಾಯಿ ಕೊಡಿ, 1 ವರ್ಷದಲ್ಲಿ 2,000 ರೂಪಾಯಿ ಕೊಡ್ತೇನೆ, ನೀವು ತಗೊಳ್ಳಿ ಮಾಡಿ ಅಂತ ಹೇಳಿ ಮಾಡುವಂಥವ್ರು ಬರ್ತಾರೆ. ವಂಚಕರು ಬರ್ತಾರೆ, ಒಳ್ಳೆಯವರು ಬರ್ತಾರೆ. ಇದನ್ನು ಗುರುತಿಸಲಿಕ್ಕೆ ನಿಮಗೆ ಶಿಸ್ತು ಬೇಕು. ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ತಿಳ್ಕೊಳ್ಳಿಕ್ಕೆ ಶಿಸ್ತು ಬೇಕು. ಗಾಂಧೀಜಿಯವರು ಹೇಳ್ತಾ ಇದ್ರು, ಸತ್ಯ ಮತ್ತು ಅಹಿಂಸೆ ಮನುಷ್ಯನ ಜೀವನದಲ್ಲಿ ಇರಬೇಕಾದಂಥ ಬಹಳ ದೊಡ್ಡ ಗುಣ ಅಂಥೇಳಿ. ಸತ್ಯ ಮತ್ತು ಅಹಿಂಸೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿ ಹೋಗಿದೆ ಸತ್ಯ? ಸತ್ಯ ಎಲ್ಲಿದೆ ಇವತ್ತು? 56 ವರ್ಷಗಳ ಕಾಲ ನಿರಂತರವಾಗಿ ಸಮಾಜ ಸೇವೆ ಮಾಡಿದಂಥ ಒಬ್ಬ ವ್ಯಕ್ತಿಯನ್ನು ನಿನ್ನೆವರೆಗೆ ಗೊತ್ತಿಲ್ಲದವರು ಬಂದು ಅವನು ದುಷ್ಟ, ಅವನು ಕೆಟ್ಟವನು, ಅವನು ಒಳ್ಳೆಯವನಲ್ಲ ಅಂತ ಹೇಳುವಾಗ ಅದು ಸುಳ್ಳೋ ಸತ್ಯವೋ ಅಂತ ನೋಡಿಕೊಳ್ಳದೆ ಇದೇ ಸಮಾಜ ಇರ್ಬೋದು ನಿನ್ನೆ ಬಂದಿದ್ದಾನೆ ಅವನು ಹೇಳಲಿಕ್ಕೆ. ಇವರು 56 ವರ್ಷ ನಿಮ್ಮ ಕಣ್ಣೆದುರುಗಡೆ ಇದ್ದಾರೆ, 56 ವರ್ಷಗಳಿಂದ ನಿಮ್ಮ ಸೇವೆ ಮಾಡಿದ್ದಾರೆ. ಆ 56 ವರ್ಷದ ಸೇವೆಗೆ ಬೆಲೆ ಇಲ್ಲ. ನಿನ್ನೆ ಬಂದು ಒಬ್ಬ ಹೇಳ್ತಾನೆ ಅವರು ಒಳ್ಳೆಯವರಲ್ಲ ಅಂಥೇಳಿ, ಹೌದು ಅಂತ ಅದಕ್ಕೆ ನೀವು ಎಂಥದ್ದು ಹೆಬ್ಬೆಟ್ಟು ಕೊಡ್ತೀರಿ. ನೀವು ಹೌದು ಅವರು ಒಳ್ಳೆಯವರಲ್ಲ. ಇವತ್ತು ಸತ್ಯವನ್ನು ತಿಳಿಯುವಂಥ ಕಾಲ ಬಂದಿದೆ. ನಿಮಗೆ ಟಿ ವಿಯಲ್ಲಿ ಬರ್ಬೋದು, ಮೊಬೈಲ್ನಲ್ಲಿ ಬರ್ಬೋದು, ಪೇಪರ್ನಲ್ಲಿ ಬರ್ಬೋದು, ಇನ್ನೊಬ್ಬರು ಹೇಳ್ಬೋದು. ಆದರೆ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನುವಂಥ ಗ್ರಹಿಸಬೇಕಾದ ಸಣ್ಣ ಒಂದು ತಿಳುವಳಿಕೆ ನಿಮಗೆ ಬೇಕು. ಯಾರು ನಿಮ್ಮ ಜೊತೆ ನಿಮ್ಮ ಕಷ್ಟಗಳಲ್ಲಿ, ನಿಮ್ಮ ನೋವಿನಲ್ಲಿ, ನಿಮ್ಮ ಬಡತನದಲ್ಲಿ, ನಿಮ್ಮ ಬದುಕಿನಲ್ಲಿ ನಿಮ್ಮ ಜೊತೆ ಯಾರಿದ್ದಾರೋ ಅದು ಸತ್ಯ. ಯಾರೋ ಒಬ್ಬರು ಬೀಸುವ ಬಿರುಗಾಳಿ ಹಾಗೆ ಬಂದು ನಿಮ್ಮ ಹತ್ರ ಒಂದು 4 ಮಾತಾಡಿ ಒಳ್ಳೆ ಹೇಳಿ ಹೋಗ್ತಾರಲ್ಲ, ಅದು ಹಾರಿ ಹೋಗುವ ಬಿರುಗಾಳಿ, ಅದು ಸತ್ಯ ಅಲ್ಲ. ಅದು ಈ ಕ್ಷಣ ಇರ್ತದೆ, ಅದು ನಾಳೆ ಇರೋದಿಲ್ಲ. ಆದರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಬರುವಂಥ ತಂಗಾಳಿ ಅದು ಯಾವಾಗಲೂ ಇರುವಂಥದ್ದು, ಅದು ಸತ್ಯ. ಸುಳ್ಳನ್ನು ಉದ್ದ ಮಾಡ್ಬೋದು, ಅಗಲ ಮಾಡ್ಬೋದು. ಇವತ್ತು ಇದ್ದಕ್ಕಿದ್ದಾಗೆ ಆ ಸುಳ್ಳಿಗೆ ಕಾಲು, ರೆಕ್ಕೆ, ಪುಕ್ಕಗಳನ್ನು ಸೇರಿಸ್ಬೋದು. ಆದರೆ ಸತ್ಯಕ್ಕೆ ಏನನ್ನೂ ಸೇರ್ಸೋಕ್ಕಾಗಲ್ಲ. ಸತ್ಯಕ್ಕೆ ಒಂದೇ ಧ್ವನಿ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ನಾನು ನಿಮ್ಮ ಜಿಲ್ಲೆಯವನಲ್ಲ. ಆದರೆ 35 ವರ್ಷಗಳಿಂದ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಸಂಪರ್ಕದಲ್ಲಿ ಅವರ ಸೇವೆಯನ್ನು, ಅವರು ಮಾಡಿದಂಥ 100 ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿಕೊಟ್ಟು ಬಂದವನು ನಾನು. ಅವ್ರನ್ನ ನಿಂದಿಸುವಾಗ ಸಭ್ಯ ಸಮಾಜ ಸುಮ್ಮನೆ ಕೂತ್ಕೊಳ್ತದೆ ಅಂತ ಹೇಳುವಾಗ ನನಗೆ ತಡಿಲಾರ ದುಃಖ ಆಗ್ತದೆ. ಅವರನ್ನು ನೋಡಿದ್ದೇನೆ, ಹತ್ತಿರದಿಂದ ನೋಡಿದ್ದೇನೆ. ಇಲ್ಲಿ ಸಾವಿರಾರು ಜನರು ನೀವು ಕೂಡ ನೋಡಿರ್ಬೋದು. ಆದರೆ ಅವ್ರನ್ನ ನಿಂದಿಸುವಾಗ, ಅವರ ಬಗ್ಗೆ ಸುಳ್ಳು ಹೇಳುವಾಗ, ಸುಳ್ಳು ಆರೋಪಗಳನ್ನು ಮಾಡುವಾಗ ಈ ಸಭ್ಯ ಸಮಾಜ ಸುಮ್ಮನೆ ಕೂತ್ಕೊಳ್ತದಲ್ಲ, ಅದು ನನಗೆ ತುಂಬ ನೋವಾಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯವರಂದರೆ ಬುದ್ಧಿವಂತರು ಅಂತ ನಾನು ತಿಳ್ಕೊಂಡಿದ್ದೆ. ನಾವು ಪಾಠ ಕಲಿಬೇಕು ದಕ್ಷಿಣ ಕನ್ನಡ ಜಿಲ್ಲೆಯವರಿಂದ. ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಗೊತ್ತಿರೋದು ಯಾರಿಗೂ ಗೊತ್ತಿರೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಯಾರೋ ಒಬ್ಬ ಬಂದ್ಬಿಟ್ಟು ಒಂದು ಸುಳ್ಳು ಹೇಳ್ಬಿಟ್ಟ, ಅದನ್ನು ಒಪ್ಕೊಂಡ್ಬಿಟ್ರಿ, ಹೌದು ಅಂಥೇಳಿ. ಇದು ದಕ್ಷಿಣ ಕನ್ನಡ ಜಿಲ್ಲೆಯವರ ಬುದ್ಧಿವಂತಿಕೆ ಅಂತ ನನಗೆ ಖಂಡಿತವಾಗಿ ಗೊತ್ತಿರಲಿಲ್ಲ ಮಿತ್ರರೇ. ಪರವಾಗಿಲ್ಲ ಬಿಡಿ, ಇವತ್ತು ಸತ್ಯ ನಮಗೆ ಪರಿಚಯ ಆಯಿತು, ಸತ್ಯ ನಮ್ಮ ಹೊರಗೆ ಬಂದಿದೆ. ಇವತ್ತು ಇನ್ನಾದರೂ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅದನ್ನೇ ಹೇಳ್ತಾರೆ ಗಾಂಧೀಜಿಯವರು, ಸತ್ಯ ಶೋಧನೆ ಆಗಬೇಕು ಅಂತ. ಸುಳ್ಳು ಇವತ್ತಲ್ಲ ನಾಳೆ ಸಾಯ್ತದೆ.
ಆದರೆ ಆ ಸುಳ್ಳಿನ ನೋವನ್ನು ಅನುಭವಿಸುವವರ ಮನಸ್ಸು ಯಾವತ್ತಾರೂ ಅಂತ್ಯ ಆಗ್ತದೆ. ಅದು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಶ್ರೀ ಡಿ ವೇದವ್ಯಾಸ ಕಾಮತ್ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ತಾಲೂಕಿನ ಯೋಜನಾಧಿಕಾರಿಯವರು ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕೆಂದು ವಿನಂತಿಯನ್ನು. ಹಾಗೆ ಮಂಗಳೂರು ಮಹಾನಗರ ಪಾಲಿಕೆಯ ವಿಪಕ್ಷ ನಾಯಕರು ಶ್ರೀ ಟಿ ಪ್ರವೀಣ್ ಚಂದ್ರ ಆಳ್ವಾ ಕೂಡ ಆಗಮಿಸಿದ್ದಾರೆ. ಇವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅಂತ ನೀವು ಕೇಳಿದರೆ ಅವರು ನಮ್ಮ ನಡುವೆ ಇದ್ದಾರೆ. ಅವರು ವೀರೇಂದ್ರ ಹೆಗ್ಗಡೆ ಅವರು ಅಂತ ಹೇಳೋದಕ್ಕೆ ನಾನು ಬಹಳಷ್ಟು ಸಂತೋಷವನ್ನು ಪಡ್ತೇನೆ. ಇವತ್ತು ನಾವು ಗಾಂಧಿ ಜಯಂತಿಯನ್ನು ಆಚರಿಸುವ ಸಂದರ್ಭದಲ್ಲಿ ನಾವಿಲ್ಲಿಂದ ವಾಪಸ್ ಹೋಗುವಾಗ ತಿಳಿದುಕೊಂಡು ಹೋಗ್ಬೋದಂಥ 3-4 ವಿಷಯಗಳು ಅಂತಂದರೆ, ನಾನು ಆಗಲೇ ಹೇಳಿದ ಹಾಗೆ, ಮೊದಲು ನೀವು ಅಂದರೆ ನಾವು ನಮ್ಮ ದುಶ್ಚಟ ಆಗಿರ್ತಕ್ಕಂಥ ಟಿ ವಿಯ ಬಗ್ಗೆ ಸ್ವಲ್ಪ ನಿಯಂತ್ರಣ ಇಟ್ಟುಕೊಳ್ಳೋಣ. ನಮ್ಮ ಮಕ್ಕಳ ದುಶ್ಚಟ ಆಗಿರ್ತಕ್ಕಂಥ ಮೊಬೈಲಿನ ಬಗ್ಗೆ ನಿಯಂತ್ರಣ ಇಟ್ಟುಕೊಳ್ಳೋಣ. ನಮ್ಮ ಮಕ್ಕಳಿಗೆ ಒಳ್ಳೆಯ ಅಭ್ಯಾಸಗಳನ್ನು ಕಲಿಸುವ ಬಗ್ಗೆ ಹಠ ಮಾಡೋಣ, ಜೋರು ಮಾಡೋಣ, ಹಕ್ಕೊತ್ತಾಯ ಮಾಡೋಣ. ಮಕ್ಕಳು ರಾತ್ರಿ ಬರಬಾರ್ದು ಮನೆಗೆ ಅನ್ನತಕ್ಕಂಥದ್ದನ್ನು ಒತ್ತಾಯ ಮಾಡಿ ಹೇಳೋಣ. ಗಂಡು ಮಗ ಮತ್ತು ಹೆಣ್ಣು ಮಕ್ಕಳು ಇಬ್ಬರಿಗೂ ಒಂದೇ ರೀತಿಯ ಆತಿಥ್ಯ ವ್ಯವಸ್ಥೆ ಕೆಲಸ ಮಕ್ಕಳಿಗೆ ಕೊಡೋಣ. ಮದ್ಯಪಾನ ಮತ್ತು ಡ್ರಗ್ಸ್ ಬಗ್ಗೆ ಮಂಗಳೂರಿನ ಕಾಡ್ತಾ ಇರುವಂಥ ಈ 2 ಸಮಸ್ಯೆಗಳ ಬಗ್ಗೆ ನಾವು ಜಾಗೃತರಾಗೋಣ. ನಮ್ಮ ಸುತ್ತಮುತ್ತ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡೋಣ ಮತ್ತು ಸುಳ್ಳು ಮತ್ತು ಸತ್ಯದ ನಡುವಿನ ಭೇದವನ್ನು ಅರಿಯೋಣ. ತನ್ಮುಖಾಂತರ ಗಾಂಧಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಮತ್ತೊಮ್ಮೆ ಭಾನುವಾರ ದಿವಸ ನಿಮ್ಮೆಲ್ಲರ ಸಮಯವನ್ನು ಬಿಡುವು ಮಾಡಿಕೊಂಡು ಬಂದಿದ್ದೀರಿ. ಆದ್ದರಿಂದ ಇಷ್ಟು ಮಾತುಗಳು ನಾನು ಹೇಳಲೇಬೇಕಾಗಿತ್ತು, ಹೇಳಿದ್ದೇನೆ. ತಾವಿದನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಭಾವಿಸ್ತಾ ಬಂದಂಥ ತಮಗೆಲ್ಲರಿಗೂ ತಲೆಬಾಗಿ ವಂದಿಸುತ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಆತ್ಮೀಯರಾದಂತಹ ನಾಗೇಂದ್ರ ಅವರೇ, ಈ ಭಾಗದ ನಗರ ಪಾಲಿಕೆ ಸದಸ್ಯರಾದಂತಹ ಶ್ರೀ ವೀಣಾ ಮಂಗಳವರೇ, ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯರೇ, ವಿಶೇಷವಾಗಿ ಈ ಕಾರ್ಯಕ್ರಮದ ಮುಖ್ಯ ಭಾಷಣಗಾರರಾಗಿ ಡಾಕ್ಟರ್ LH ಮಂಜುನಾಥ್ ಅವರು ಈಗಾಗಲೇ ನಮ್ಮ ಸ್ವಸಹಾಯ ಗುಂಪುಗಳಿರ್ಬೋದು ಅಥವಾ ಜನಜಾಗೃತಿಯ ವೇದಿಕೆಯಿಂದ ನಡೆಯುವಂತಹ ಕಾರ್ಯಕ್ರಮಗಳ ಬಗ್ಗೆ, ಅದರಲ್ಲೂ ಕೂಡ ಈ ದಿವಸ ಗಾಂಧಿ ಜಯಂತಿಯ ಒಂದು ಹಿನ್ನೆಲೆಯಲ್ಲಿ ನಡೆಯುವಂಥ ಕಾರ್ಯಕ್ರಮದ ಬಗ್ಗೆ ಅವಳು ಒಂದಷ್ಟು ವಿಚಾರಗಳನ್ನು ಹೇಳಿದರು. ನಾವೇನು ಕೆಲವೊಂದು ಸಂಕಲ್ಪವನ್ನು ಈ ಕಾರ್ಯಕ್ರಮದಲ್ಲಿ ತೆಗೆದುಕೊಂಡು ಹೋಗಿ ಸಮಾಜಕ್ಕೆ ಬೇಕಾಗುವಂಥ ಒಂದು ಸಂದೇಶವನ್ನು ನಾವು ಪಸರಿಸಬೇಕೆನ್ನುವಂಥ ಮಾತನ್ನು ಹೇಳಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಆಗುತ್ತಿರುವಂತಹ ಕಾರ್ಯಕ್ರಮಗಳಲ್ಲಿ ನಾನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ನಮ್ಮ ಮಹಾನಗರ ಪಾಲಿಕೆಯ ಕಡೆಯಿಂದಲೂ ಕೂಡ ಸರ್ಕಾರದಿಂದ, ಅದು ರಾಜ್ಯ ಇರ್ಬೋದು ಕೇಂದ್ರ ಸರ್ಕಾರಗಳಿಂದ ಯಾವುದಾದ್ರೂ ವಿಶೇಷ ಯೋಜನೆಗಳು ಬಂದಿರುವಾಗ ಅದರಲ್ಲೂ ಕೂಡ ಕೆಲವೊಂದು ವೈಯಕ್ತಿಕ ಸೌಲಭ್ಯಗಳನ್ನು ಪಡೆಯುವಂಥ ಒಂದು ಫಲಾನುಭವಿಗಳನ್ನು ಗುರುತಿಸುವಂಥ ಕಾರ್ಯಕ್ರಮವು ಸರಿಸುಮಾರು 15 ವರ್ಷಗಳ ಹಿಂದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಡೆಯಿಂದ
ಆಗಿರುವಂಥದ್ದು ನನಗೆ ನೆನಪಿದೆ. ಇವತ್ತೇನು ಸರ್ಕಾರದಿಂದ ಏನು ವೈಯಕ್ತಿಕ ಶೌಚಾಲಯಗಳನ್ನು ಕೊಡುವಂಥ ಒಂದು ದೊಡ್ಡ ಕಾರ್ಯಕ್ರಮ ನಗರ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿರುವಾಗ ನಮಗೆ ತಮ್ಮ ಸ್ವಸಹಾಯ ಗುಂಪಿನ ಸದಸ್ಯರುಗಳ ಮುಖೇನ ಇಡೀ ನಮ್ಮ ನಗರ ವ್ಯಾಪ್ತಿಯಲ್ಲಿ ನೈಜವಾದಂಥ ಒಂದು ಫಲಾನುಭವಿಗಳನ್ನು ಗುರುತಿಸುವಂಥ ಬಹಳ ದೊಡ್ಡ ಕಾರ್ಯ ಆಗಿದೆ. ಆ ಕಾರ್ಯವು ಯಶಸ್ವಿಯಾಗುವುದು ಮಾತ್ರ ಅಲ್ಲ, ಮುಂದಿನ ದಿವಸಗಳನ್ನೆಲ್ಲದನ್ನು ಮುಂದುವರಿಸಿಕೊಳ್ಳುವಂಥ ಒಂದು ಅಡಿಪಾಯವನ್ನು ಹಾಕಿರುವಂಥದ್ದು ಈ ಸ್ವಸಹಾಯ ಗುಂಪಿನ ಸದಸ್ಯ ಬಂಧುಗಳು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಪರಮಪೂಜ್ಯ ಡಿ ವೀರೇಂದ್ರ ಹೆಗ್ಗಡೆಯವರ ಒಂದು ಉಪಸ್ಥಿತಿಯಲ್ಲಿ ನಮ್ಮ ನಗರದ ಪುರಭವನದಲ್ಲಿ ಆ ಕಾರ್ಯಕ್ರಮದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಫಲಾನುಭವಿಗಳನ್ನು ಸೇರಿಸಿ ಆ ಸೌಲಭ್ಯಗಳನ್ನು ಹಸ್ತಾಂತರಿಸುವಂಥ ಕಾರ್ಯಕ್ರಮವನ್ನು ಕೂಡ ಮಾಡಿರುವುದು ಭಾಳ ಒಂದು ಪ್ರಮುಖವಾದಂಥ ಪಾತ್ರ ತಮ್ಮ ಸ್ವಸಹಾಯ ಗುಂಪುಗಳದ್ದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ತಾವೆಲ್ಲರೂ ಕೂಡ ಸ್ವಸಹಾಯ ಗುಂಪಿನ ಸದಸ್ಯರುಗಳಾಗಿ ಅದೇನೋ ಸ್ವಸಹಾಯ ಅದರ ನಾಮಾಂಕಿತದಲ್ಲೇ ಇದೆ, ನಮ್ಮ ಸ್ವಂತ ಒಂದು ಕಲ್ಯಾಣಕ್ಕೋಸ್ಕರ ನಮ್ಮ ಶ್ರೇಯೋಭಿವೃದ್ಧಿಗಿರುವಂಥ ಒಂದು ಸಂಘ ಆ ಗುಂಪುಗಳಾದರೂ ಕೂಡ ನಾವು ಸಾಕಷ್ಟು ವಿಷಯಗಳನ್ನು ಕೆಲವೊಂದು ಶಿಸ್ತುಗಳನ್ನು ಈ ಸಂಘಟನೆಯಲ್ಲಿ ಈ ಗುಂಪುಗಳಲ್ಲಿ ನಾವು ಅಳವಡಿಸಿಕೊಂಡು ಕೇವಲ ನಮ್ಮ ಕಲ್ಯಾಣಕ್ಕೋಸ್ಕರ ನಮ್ಮ ಲಾಭಗೋಸ್ಕರ ಮಾತ್ರ ನಾವು ಈ ಸದಸ್ಯರಾಗಿರದೆ ಸಮಾಜದ ಒಂದು ಆಸ್ತಿಯಾಗಿ ಪರಿವರ್ತನೆ ಮಾಡುವಂಥ ಒಂದು ಕೆಲಸ ಈ ಸ್ವಸಹಾಯ ಗುಂಪುಗಳಿಂದ ಆಗಿರುವಂಥದ್ದು ನಮಗೆಲ್ಲರಿಗೂ ಖುಷಿ ತರುವಂಥದ್ದು. ಇವತ್ತು ಗಾಂಧಿ ಜಯಂತಿಯ ಒಂದು ಹಿನ್ನೆಲೆಯಲ್ಲಿ ಗಾಂಧೀಜಿಯವರು ಸ್ವಾತಂತ್ರ್ಯ ಪೂರ್ವದಲ್ಲೇ ಈ ದೇಶ ಯಾವ ರೀತಿ ಇರಬೇಕು ಎನ್ನುವಂಥ ಒಂದು ಕನಸನ್ನು ಪರಿಕಲ್ಪನೆಯನ್ನು ಅಡಿಯಲ್ಲಿ ಅವರು ಸ್ವಾತಂತ್ರ್ಯ ಹೋರಾಟ ಮಾಡಿರುವಂಥದ್ದು. ಅವರ ವಿಚಾರಗಳು ಸಿದ್ಧಾಂತಗಳನ್ನು ಇನ್ನೂ ಕೂಡ ನಮಗೆ ಪರಿಪೂರ್ಣ ಮಾಡಲಿಕ್ಕೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಕಾರಣ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಹೇಳಿದರೆ ನಮ್ಮಲ್ಲಿರುವಂಥ ಇಚ್ಛಾಶಕ್ತಿಯ ಕೊರತೆಗಳಿರ್ಬೋದು. ಇವತ್ತು ಸರ್ಕಾರ ಎಷ್ಟೇ ಕಾರ್ಯಕ್ರಮಗಳನ್ನು ಹಾಕಿಕೊಂಡರೂ ಕೂಡ ಅದು ಅಷ್ಟು ಪರಿಣಾಮಕಾರಿ ಅನುಷ್ಠಾನ ಆಗ್ತಾ ಇಲ್ಲ. ಹಾಗಾಗಿ ಇವತ್ತೇನಾದರೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖಾಂತರ ಸಾಕಷ್ಟು ಹೊಸ ಯೋಜನೆಗಳು, ಅದರಲ್ಲೂ ಕೂಡ ಮಹಿಳೆಯರಿಗೆ ಬೇಕಿರುವಂತಹ ಕಾರ್ಯಕ್ರಮಗಳಿರ್ಬೋದು, ಮಹಿಳಾ ಸಶಕ್ತೀಕರಣ, ಅವರನ್ನು ಸಬಲೀಕರಣ ಮಾಡುವಂಥ ವಿನೂತನವಾದಂಥ ಕಾರ್ಯಕ್ರಮಗಳು ಇವತ್ತು ತಮ್ಮ ಕಡೆಯಿಂದ ಆಗ್ತಾ ಇರುವಂಥದ್ದು. ಕೆಲವೊಂದು ಕಾರ್ಯಕ್ರಮಗಳನ್ನು ಮತ್ತೆ ಸರ್ಕಾರವು ಕೂಡ ಕೈಗೆತ್ತಿಕೊಂಡಿರುವಂಥದ್ದು ನಮಗೆಲ್ಲರಿಗೂ ತಿಳಿದಂಥ ವಿಚಾರ. ಇವತ್ತು ಭಾಳ ಉತ್ತಮವಾದಂಥ ಕಾರ್ಯಕ್ರಮದ ಮೂಲಕ ಒಂದು ಒಳ್ಳೆಯ ಸಂದೇಶವನ್ನು ಪಡೆದುಕೊಂಡು ನಾವು ಮತ್ತೆ ಸಮಾಜದ ಮಧ್ಯೆ ಕೆಲಸ ಮಾಡುವಂಥ ಒಂದು ಒಳ್ಳೆಯ ಅವಕಾಶ ತಮಗೆಲ್ಲರಿಗೂ ದೊರಕಿದೆ. ವಿಶೇಷವಾಗಿ ನಾನು ಈ ಕಾರ್ಯಕ್ರಮದ ಆಯೋಜಕರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ದಿವಸಗಳಲ್ಲಿ ತಮ್ಮ ಸ್ವಸಹಾಯ ಗುಂಪುಗಳ ಬಲಪಡಿಸುವಿಕೆ ಇರ್ಬೋದು ಅಥವಾ ಇನ್ನಿತರ ಸಾಮಾಜಿಕ ಭದ್ರತೆ ಅಡಿಯಲ್ಲಿರ್ಬೋದು, ವಿದ್ಯಾಭ್ಯಾಸಕ್ಕೆ ಬೇಕಿರುವಂಥ ಕಾರ್ಯಕ್ರಮ ಇದೆಲ್ಲವೂ ಕೂಡ ತಮ್ಮ ಕಡೆಯಿಂದ ಆಗ್ತಾ ಇರ್ಬೋದು. ಅದರ ಜೊತೆಗೆ ಸಮಾಜದ ಜೊತೆಗೂ ಕೂಡ ತಮ್ಮ ಒಂದು ಭಾಗಿತ್ವ ಬೇಕು ಎನ್ನುವಂಥ ಒಂದು ಸಂದೇಶದೊಂದಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ವಿಶೇಷವಾಗಿ ಈ ಕಾರ್ಯಕ್ರಮದ ಆಯೋಜಕರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲನೆಯದಾಗಿ ಜನಮಂಗಲ ಕಾರ್ಯಕ್ರಮದಡಿಯಲ್ಲಿ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಅಶಕ್ತರಿಗೆ ಅನುಕೂಲವಾಗುವಂತೆ ವಾಕರ್, ವಾಟರ್ ಬೆಡ್, ವೀಲ್ ಚೇರ್ ಮುಂತಾದ ಉಪಕರಣಗಳನ್ನು ಕ್ಷೇತ್ರದಿಂದ ಒದಗಿಸಲಾಗುತ್ತಿದೆ. ಇದುವರೆಗೆ ತಾಲೂಕಿನಲ್ಲಿ 190 ಉಪಕರಣಗಳನ್ನು ಉಚಿತ ವಿತರಣೆ ಮಾಡಲಾಗಿದೆ. ಈ ಒಂದು ವೇದಿಕೆಯಲ್ಲಿ ಸೋಮೇಶ್ವರ ಸರೋಜಿನಿ ಆಚಾರ್ಯ ಇವರು ಯು ಶೇಪ್ ವಾಕರನ್ನು ಪಡೆದುಕೊಳ್ಳಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ಇವರು ಪ್ರತಿ ತಿಂಗಳಲ್ಲಿ ಒಂದು ದಿನ ಉಚಿತವಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಹಾಗೆ ತುರ್ತು ಸಂದರ್ಭಗಳಲ್ಲಿ ಎಲ್ಲಾ ಕೆಲಸಗಳಿಗೂ ಕೂಡ ನಮ್ಮೊಂದಿಗೆ ಸಮಾಜದ ಕೆಲಸಗಳಿಗೆ ನೆರವಾಗುತ್ತಿದ್ದಾರೆ. ಆಯ್ದ ಘಟಕದಲ್ಲಿ ಮಂಗಳೂರಲ್ಲಿ ಸುಮಾರು 171 ಸದಸ್ಯರ 10 ಘಟಕಗಳಿದೆ. ಎಲ್ಲಾ ಸದಸ್ಯರು ಕೂಡ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಆದರೆ ಅದರಲ್ಲಿ ಕೂಡ ಸುಮಾರು 9 ಜನವನ್ನು ವಿಶೇಷವಾಗಿ ಆಯ್ಕೆ ಮಾಡಲಾಗಿದೆ. ಇವರಿಗೆ ಸಂಸ್ಥೆ ವತಿಯಿಂದ ವೇದಿಕೆಯಲ್ಲಿ ಗೌರವಿಸಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾದಂತಹ ಕಾರ್ಯಕ್ರಮ ಆಗಿದೆ ಅಂತ ಹೇಳಿದ್ದೇನೆ. ಇವತ್ತು ಸಮಾಜದಲ್ಲಿ ಜನಜಾಗೃತಿಯ ಅವಶ್ಯಕತೆ ಇದೆ. ಸಮಾಜವನ್ನು ಸರಿಯಾಗಿ ರೀತಿಗೆ ಕೊಂಡೊಯ್ಯುವಂತಹ ದೃಷ್ಟಿಯಲ್ಲಿ ಸಮಾಜಕ್ಕೆ ಬೇರೆ ರೀತಿಯ ಜಾಗೃತಿ ಮತ್ತು ಬೇರೆ ರೀತಿಯ ವಿಚಾರವನ್ನು ಅನುಷ್ಠಾನ ಮಾಡುವಂತಹ ಅವಶ್ಯಕತೆ ಇದೆ. ಭಾರತ ಬಹಳ ದೊಡ್ಡ ರೀತಿಯ ಬಹಳ ದೊಡ್ಡ ಸಂಖ್ಯೆಯಲ್ಲಿರುವಂತಹ ನಮ್ಮ ಜನಸಂಖ್ಯೆ, ಇಷ್ಟೊಂದು ದೊಡ್ಡ ಜನಸಂಖ್ಯೆಯಲ್ಲಿರುವಂತಹ ಭಾರತದಲ್ಲಿ ಪ್ರತಿಯೊಂದು ವಿಚಾರಗಳನ್ನ ನಿರಂತರವಾದ ಜಾಗೃತಿಗಳ ಅವಶ್ಯಕತೆ ಇದೆ. ಹಾಗಾಗಿ ಗಾಂಧಿ ಜಯಂತಿ ಪ್ರಯುಕ್ತ ಅಹಿಂಸೆಯ ಮುಖಾಂತರ ಯಶಸ್ಸನ್ನು ಸಾಧಿಸಬಹುದು. ಅದರ ಮುಖಾಂತರ ಭಾರತದ ಸ್ವತಂತ್ರಕ್ಕೆ ಬಹಳ ದೊಡ್ಡ ರೀತಿಯ ಕೊಡುಗೆಯನ್ನು ಕೊಡಬಹುದು ಅಂತ ಹೇಳುವಂತ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಂತ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮದ ಪ್ರಾರಂಭ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಗಾಂಧೀಜಿಯವರು ಕನಸನ್ನು ಕಂಡಿದ್ರು. ಇವತ್ತು ಭಾರತದಲ್ಲಿ ರಾಮರಾಜ್ಯದ ಕನಸಾಗಬೇಕು, ರಾಮರಾಜ್ಯದ ಕನಸು ನನಸಾಗಬೇಕು ಅಂತ ಹೇಳುವಂಥ ಚಿಂತನೆಯನ್ನು ಮಾಡಿದರು. ರಾಮರಾಜ್ಯದ ಕನಸು ಅಂತ ಹೇಳುವಂಥ ದೃಷ್ಟಿಯಲ್ಲಿ ರಾಮರಾಜ್ಯದ ಕನಸನ್ನ ಅನುಷ್ಠಾನ ಮಾಡುವಂಥ ದೃಷ್ಟಿಯಲ್ಲಿ ಗ್ರಾಮಾಭಿವೃದ್ಧಿಯ ವಿಶೇಷವಾದಂಥ ಪ್ರಯತ್ನಗಳಿದೆ. ರಾಮರಾಜ್ಯ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅದು ರಾಮನ ಹೆಸರಿನಲ್ಲಿ ಬಂದಂಥ ವಿಚಾರಗಳು ಅಂತ ಹೇಳುವಂಥದಕ್ಕಿಂತ ಒಳ್ಳೆಯ ವಿಚಾರಗಳನ್ನ ಸಮಾಜದಲ್ಲಿ ವಿಶೇಷವಾಗಿ ಅನುಷ್ಠಾನ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನ. ಇವತ್ತು ಯುವಕರಿಂದ ಹಿಡಿದು ಯುವತಿಯರಿಗೆ ಜಾಗೃತಿಯ ವ್ಯವಸ್ಥೆಗಳಾಗಬೇಕು. ಮುಂದಿನ ಪೀಳಿಗೆ ಭಾರತದ ಯಶಸ್ವಿಯಾದಂಥ ಭಾರತವನ್ನು ಕಟ್ಟುವಂಥ ಸಮಾಜಕ್ಕೆ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಇವತ್ತು ಸಮಾಜ ಯಾವ ದೃಷ್ಟಿಕೋನದಲ್ಲಿ ಹೋಗ್ತಾ ಇದೆ ಆ ದೃಷ್ಟಿಕೋನದಲ್ಲಿ ಅದನ್ನು ಸರಿಯಾಗಿ ತಿದ್ದುವಂಥ ಅವಶ್ಯಕತೆ ಬೇಕಾದಂಥ ಸಂದರ್ಭಗಳಲ್ಲಿ ಮಾಡಬೇಕಾಗಿದೆ.
ಹಾಗಾಗಿ ಗ್ರಾಮಾಭಿವೃದ್ಧಿಯ ವಿಚಾರಗಳು, ಬೇರೆ ಬೇರೆ ಚಿಂತನೆಗಳನ್ನು ಒಳಗೊಂಡಂಥ ಕಾರ್ಯಕ್ರಮಗಳು ಅವರು ಅನುಷ್ಠಾನ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಕುಡಿತದ ಚಟದಿಂದ ಮನೆಯ ಒಟ್ಟು ವಾತಾವರಣವನ್ನು ಕಳ್ಕೊಳ್ಳುವಂಥ ಸಮಾಜದ ಬಂಧುಗಳಿಗೆ ಸರಿಯಾದ ದಾರಿಯಲ್ಲಿ ಈ ಒಂದು ಚಿಂತನೆಯ ಮುಖಾಂತರ ಕಾರ್ಯಕ್ರಮಗಳು ನಡೀತಾ ಇದೆ. ಇವತ್ತು ಸರ್ಕಾರಿ ಶಾಲೆಗಳ ಪುನಶ್ಚೇತನವನ್ನ ಗ್ರಾಮಾಭಿವೃದ್ಧಿಯ ಮುಖಾಂತರ ಮಾಡ್ತಾ ಇದ್ದೀರಿ. ಗ್ರಾಮೀಣ ಮಾರುಕಟ್ಟೆಯ ವೃದ್ಧಿಗಾಗಿ ಬಹಳ ದೊಡ್ಡ ರೀತಿಯ ಕೊಡುಗೆ ಕೊಡ್ತಾ ಇದ್ದೀರಿ. ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆರೆಯ ಪುನಶ್ಚೇತನವನ್ನ ಗ್ರಾಮಾಭಿವೃದ್ಧಿ ವ್ಯವಸ್ಥೆಗಳಲ್ಲಿ ಆಗ್ತಾ ಇದೆ. ಇವತ್ತು ನನಗೆ ಸಂತೋಷ ಏನು ಅಂತ ಹೇಳಿದ್ರೆ, ಸರ್ಕಾರ, ಜಿಲ್ಲಾಡಳಿತ ನಾವು ಮಾಡಬೇಕಾದಂತಹ ಕೆಲಸ ಕಾರ್ಯಗಳನ್ನ ಗ್ರಾಮಾಭಿವೃದ್ಧಿ ಮುಖಾಂತರ ಕೆರೆಯನ್ನ ಪುನಶ್ಚೇತನ ಮಾಡುವಂತ ಕೆಲಸ ಕಾರ್ಯಗಳು ಕೈಗೆತ್ತಿಕೊಂಡಿದ್ದೀರ. ಹಾಗಾಗಿ ಹಲವು ದೇವಸ್ಥಾನಗಳಿರಬಹುದು, ಬೇರೆ ಬೇರೆ ಸ್ಥಳಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳ ಸ್ಥಾಪನೆ, ರುದ್ರಭೂಮಿಗಳ ಜೀರ್ಣೋದ್ಧಾರ, ಅದು ಮಾತ್ರವಲ್ಲ, ಅಸಹಾಯಕರಾಗಿ ಜೀವನದಲ್ಲೇ ಯಶಸ್ಸನ್ನ ಕಾಣಲಿಕ್ಕಾಗದಂತ ವ್ಯಕ್ತಿಗಳಿಗೆ ಮಾಸಿಕವಾಗಿ ಪಿಂಚಣಿ ಯೋಜನೆ, ಇವತ್ತು ಸ್ವಸಹಾಯ ಸಂಘದ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ, ಈ ಎಲ್ಲ ಕೆಲಸ ಕಾರ್ಯಗಳನ್ನ ಯಶಸ್ವಿಯಾಗಿ ನಿರ್ಮಾಣ ಮಾಡಬೇಕು. ವ್ಯಸನ ಮುಕ್ತ ಸಮಾಜವನ್ನು ಕಟ್ಟಬೇಕು. ಅದರ ಮುಖಾಂತರ ಗಾಂಧೀಜಿಯವರ ಕನಸು ನನಸು ಮಾಡಿಸಬೇಕು. ಅದರ ಮುಖಾಂತರ ಗಾಂಧೀಜಿ ಕನಸು ರಾಮರಾಜ್ಯವನ್ನು ಮಾಡಬೇಕು ಅಂತ ಹೇಳುವಂಥ ಚಿಂತನೆ ಇವತ್ತು ಈ ವೇದಿಕೆ ಮುಖಾಂತರ ಗ್ರಾಮಾಭಿವೃದ್ಧಿ ಮುಖಾಂತರ ಅನುಷ್ಠಾನ ಆಗ್ತದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಸಮಾಜದಲ್ಲಿ ಆರ್ಥಿಕವಾಗಿ ಕಿರು ವ್ಯವಹಾರವನ್ನು ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಗಳಲ್ಲಿ ಆ ಕಿರು ವ್ಯವಹಾರಕ್ಕೆ ಸಹಾಯವನ್ನು ಕೊಡುವಂಥದ್ದು, ಆರ್ಥಿಕ ಸಹಾಯವನ್ನು ನೀಡಿ ಆ ಸಮಾಜ ಆ ಮನೆಯನ್ನ ಆರ್ಥಿಕವಾಗಿ ಸಬಲತೆ ವ್ಯವಸ್ಥೆಗಳಲ್ಲಿ ಯಶಸ್ವಿಯಾಗಿ ಅದನ್ನ ಮುಂಚೂಣಿಗೆ ತರುವಂಥ ಪ್ರಯತ್ನಗಳು. ಹಾಗಾಗಿ ಎಲ್ಲೋ ಒಂದು ಕಡೆಗಳಲ್ಲಿ ಇದು ಎಲ್ಲವನ್ನ ಕಂಡಾಗ ಸಮಾಜ ಇನ್ನಷ್ಟು ದೊಡ್ಡ ಕೊಡುಗೆಯನ್ನು ಕೊಡುವಂಥ ದೃಷ್ಟಿಯಲ್ಲಿ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಬೇಕು ಅಂತ ಹೇಳುವಂಥ ಆ ವಿಶೇಷವಾದಂಥ ಮಾತನ್ನ ನಿರಂತರವಾದ ಅನುಷ್ಠಾನವನ್ನು ಮಾಡುವಂಥ ಕೆಲಸ ಕಾರ್ಯಗಳು ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಮಾಡ್ತಾ ಇದ್ದೀರಿ. ಅದನ್ನ ನಾವು ಕಲ್ಪನೆ ಮಾಡಿದರೆ, ಅದನ್ನು ಆಲೋಚನೆ ಮಾಡಿದರೆ ಯಾವ ವ್ಯಕ್ತಿಗಳಿಂದಲೂ ಸಾಧ್ಯವಾಗದಂಥ ವಿಶೇಷವಾದಂಥ ಈ ಬೃಹತ್ ಗಾತ್ರದ ಕೊಡುಗೆಗಳು ಇಡೀ ಕರ್ನಾಟಕದಲ್ಲಿ ಬಹಳ ಯಶಸ್ವಿಯಾಗಿ ಆಗ್ತಾ ಇದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಹಿಳೆಯರು ಬದುಕನ್ನು ಕಟ್ಟಬೇಕು, ಸ್ವಾವಲಂಬಿಯಾಗಿ ಜೀವನವನ್ನು ಸಾಗಿಸಬೇಕು ಅಂತ ಹೇಳೋದು ಚಿಂತನೆ. ಇದು ಎಲ್ಲವನ್ನ ಯಶಸ್ವಿ ಮಾಡುವಂಥ ಕೆಲಸ ಕಾರ್ಯಗಳು ಇವತ್ತು ಬಹಳ ಯಶಸ್ವಿ ಆಗಿದೆ. ನಾನು ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿರುವಂಥ ತಾಯಂದಿರು ಇಲ್ಲಿ ಸೇರ್ಕೊಂಡಿದ್ದೀವಿ. ಈ ಗ್ರಾಮಾಭಿವೃದ್ಧಿ ಇರಬಹುದು ಅಥವಾ ವ್ಯಸನ ಮುಕ್ತ ಸಮಾಜವನ್ನು ಕಟ್ಟಬೇಕು ಅಂತ ಹೇಳುವಂಥ ನಿರಂತರವಾದಂಥ ಪ್ರಯತ್ನಗಳಿಗೆ ಬಹಳ ದೊಡ್ಡ ರೀತಿಯ ಶಕ್ತಿಯನ್ನು ಕೊಡುವಂಥ ವ್ಯವಸ್ಥೆ ಮಹಿಳಾ ಸಮಾಜದ ಮಹಿಳೆಯರ ಬಹಳ ದೊಡ್ಡ ರೀತಿಯ ಕೊಡುಗೆ ಇದೆ. ಹಾಗಾಗಿ ನಾನು ತಾಯಂದ್ರ ಹತ್ರ ಕೇಳಿಕೊಳ್ಬೇಕು ಅಂತೇಳಿ ಆದ್ರೆ, ಒಂದು ಕಡೆಗಳಲ್ಲಿ ವ್ಯಸನ ಮುಕ್ತ ಸಮಾಜ ಅಂತ ಹೇಳುವಂಥದ್ದನ್ನ ಕಟ್ಟಿಕೊಳ್ಳುವಂಥ ದೃಷ್ಟಿಯಲ್ಲಿ ತಾವೆಲ್ಲರೂ ಪ್ರಯತ್ನ ಮಾಡುವಾಗ ಅದಕ್ಕೆ ಪೂರಕವಾದಂಥ ಸಹಕಾರವನ್ನು ಕೊಡ್ಲಿಕ್ಕಾಗದಿದ್ರು ಕೂಡ ನಾವೆಲ್ಲ ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ಅದಕ್ಕೆ ಸಹಕಾರ ಕೊಟ್ಟ ಹಾಗೆ. ಇವತ್ತು ಇತ್ತೀಚೆಗೆ ನಾನು ಪತ್ರಿಕೆಯಲ್ಲಿ ಕಂಡೆ, ಮುಂದಿನ ದಿನಗಳಲ್ಲಿ 1,000ಕ್ಕೂ ಅಧಿಕ ಹೊಸ ಮದ್ಯದ ಅಂಗಡಿಗಳು ತೆರೆಯಲಾಗ್ತದೆ. ಆ ಮದ್ಯದ ಅಂಗಡಿಗಳು ತೆರೆದ್ರೆ ನಮ್ಮ ಸಮಾಜದ, ನಮ್ಮ ಮನೆಯ ಹಿರಿಯರು ಆ ಹಣವನ್ನ ಮದ್ಯದ ಅಂಗಡಿಗೆ ಹಾಕಿದ್ರೆ ನಮ್ಮ ಮನೆಯ ಪರಿಸ್ಥಿತಿಗಳು ಏನಾಗ್ಬೋದು. ಹಾಗಾಗಿ
ಸಮಾಜ ಮತ್ತು ವ್ಯವಸ್ಥೆಗಳು ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅಂದ್ರೆ, ಒಂದು ಕಡೆಯಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಬೃಹತ್ ಗಾತ್ರದಲ್ಲಿ ಇದನ್ನೆಲ್ಲ ತಡೆ ಹಿಡಿಬೇಕು ಅಂತ ಚಿಂತನೆ ಆದ್ರೆ, ಇನ್ನೊಂದು ಕಡೆಯಲ್ಲಿ ಇದಕ್ಕೆ ಪೂರಕವಾದಂತಹ ಚಿಂತನೆಗಳನ್ನು ಮಾಡುವಂತಹ ವ್ಯವಸ್ಥೆಗಳಿರ್ತದೆ. ಹಾಗಾಗಿ ಇದೆಲ್ಲವೂ ಯಶಸ್ವಿಯಾಗಿ ಅನುಷ್ಠಾನ ಆಗಬೇಕು ಅಂತ ಹೇಳಿದ್ರೆ ತಾಯಂದಿರ ಜವಾಬ್ದಾರಿ ಬಹಳ ದೊಡ್ಡದಿದೆ. ನಮ್ಮ ಮಕ್ಕಳು ಇವತ್ತು ಕಾಲೇಜಿಗೆ ಹೋಗ್ತವೆ, ನಮ್ಮ ಮಕ್ಕಳು ಇವತ್ತು ಶಾಲೆಗೆ ಹೋಗ್ತಾರೆ. ನಮ್ಮ ಮನೆಯ ಹುಡುಗಿ ಎಲ್ಲೋ ಒಂದು ಕಡೆ ಕಾಲೇಜಿಗೆ ಹೋದಾಗ ಯಾವ ದಾರಿಯಲ್ಲಿ, ಯಾವ ರೀತಿಯಲ್ಲಿ, ಹೇಗೆ ಅದನ್ನ ಕಾಲೇಜಿನ ಶಿಕ್ಷಣವನ್ನು ಅನುಷ್ಠಾನ ಪಡ್ಕೊಳ್ತಾರೆ ಅಂತ ಹೇಳೋದು ಕೂಡ ನೋಡಬೇಕಾದಂತ ಅನಿವಾರ್ಯತೆ ಇದೆ. ಇವತ್ತು ಕೆಲವೊಂದು ಕಡೆ ನೋಡಿದಾಗ ದುಃಖ ಆಗುವಂಥದ್ದು, 60% ಯುವಕರು ಯುವತಿಯರು. ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, 60ರಿಂದ 65% ಯುವಕರು ಯುವತಿಯರು ಇರುವಂತ ಈ ಭಾರತ ದೇಶ ಇದನ್ನು ಸರಿಯಾದ ದೃಷ್ಟಿಗೆ ಕೊಂಡೋಗಲಿಲ್ಲ ಅಂತ ಹೇಳಿದ್ರೆ ಇಷ್ಟೊಂದು ದೊಡ್ಡ ಜನಸಂಖ್ಯೆ ಇರುವಂತಹ ಭಾರತ ಮುಂದಿನ ದಿನಗಳಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಆಗಲ್ಲ. ನಾನು ನಿನ್ನೆ ಒಂದು ಹುಡುಗನಿಗೆ ಸನ್ಮಾನ ಮಾಡಿದ್ದೆ, ಬಹಳ ಸಂತೋಷ ಆಯಿತು. ಒಂದು ದ್ವಿತೀಯ PUC ಅಥವಾ ಫಸ್ಟ್ ಇಯರ್ BCom ಹುಡುಗ ತಾಲೂಕು ಮಟ್ಟದಲ್ಲಿ ಯಶಸ್ವಿಯಾದಂಥ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ತಗೊಂಡು, ಜಿಲ್ಲೆಯಲ್ಲಿ ಪ್ರಥಮ ಬಹುಮಾನ ಪಡ್ಕೊಂಡು, ರಾಜ್ಯದಲ್ಲಿ ಪ್ರಥಮ ಬಹುಮಾನ ಪಡ್ಕೊಂಡು, ಇಡೀ ದೇಶದ ಮಟ್ಟದಲ್ಲಿ 8 ಜನರ ಆಯ್ಕೆ ಆಗುವಾಗ ಮಂಗಳೂರಿನ ಒಬ್ಬ ಯುವಕ ಆಯ್ಕೆಯಾಗಿ ಸಂಸತ್ನಲ್ಲಿ ಮಾತನಾಡುವಂತ ಅವಕಾಶಗಳನ್ನು ಪಡ್ಕೊಳ್ತಾನೆ ಅಂತೇಳಿ ಆದ್ರೆ, ನಮ್ಮ ಮಂಗಳೂರಿನ ಮಣ್ಣಿನಲ್ಲಿ, ನಮ್ಮ ಕರಾವಳಿ ಭಾಗದಲ್ಲಿ ಎಷ್ಟೊಂದು ದೊಡ್ಡ ಶಕ್ತಿ ಇದೆ. ಇದನ್ನು ಅನುಷ್ಠಾನ ಮಾಡುವಂತ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ನೀವು ನೋಡಿ, ನಾನು ನಿಮ್ಮ ಮನೆಯ ಹುಡುಗ, ನಿಮ್ಮ ಮನೆಯ ಹುಡುಗಿ ಅಂತ ಹೇಳೋದನ್ನು ಹೇಳ್ತಾ ಇಲ್ಲ. ನನ್ನ ಮನೆಯ ಹುಡುಗ ಕೂಡ ಹಾಗೆ, ನನ್ನ ಮಗನೂ ಹಾಗೆ. ದಿವಸದಲ್ಲಿ 4ರಿಂದ 5 ಗಂಟೆ ಮೊಬೈಲಲ್ಲಿ ಇರ್ತಾರೆ. ಅದು ಏನು ಮಾಡ್ತಾರೆ ಗೊತ್ತಿಲ್ಲ, ಹೀಗೆ ಮಾಡ್ತಾರೆ. ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಈಗ ವಾಟ್ಸಪ್ ಮತ್ತು ಈ ಫೇಸ್ಬುಕ್ಗೆ ನಾವು ಇಂಟರ್ನೆಟ್ ಅನ್ನು ಪಡ್ಕೊಂಡ್ರೆ ಸಾಕು, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಉಪಯೋಗಿಸಬಹುದು. ಇವತ್ತು ಎಷ್ಟರ ಮಟ್ಟಿಗೆ ಮದ್ಯ ವ್ಯಸನದ ಹಾಗೆ ನಾವು ಅದಕ್ಕೆ ಅಡಿಕ್ಟ್ ಆಗಿದ್ದೇವೆ ಅಂತ ಹೇಳಿದ್ರೆ, ಇನ್ನು 1 ವರ್ಷದೊಳಗಡೆ ವಾಟ್ಸಪ್ ಕಂಪನಿಯವರು, ಫೇಸ್ಬುಕ್ ಕಂಪನಿಯವರು ಒಂದು ಮೆಸೇಜ್ ಅನ್ನ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ 8 ಅರ್ಥ 50 ಪೈಸೆ, $1 ಚಾರ್ಜ್ ಮಾಡ್ತಾರೆ. ಇನ್ನು ಸದ್ಯದಲ್ಲಿ ಬರ್ತದೆ ನೋಡಿ. ಅವ್ರೇನು ಮಾಡಿದ್ದಾರೆ, ಫಸ್ಟಿಗೆ ನಮ್ಗೆ ಅದನ್ನ ಎಡಿಕ್ಟ್ ಮಾಡಿಸ್ಬಿಟ್ಟಿದ್ದಾರೆ. ಅದನ್ನ ಎಡಿಕ್ಟ್ ಮಾಡಿದ ಪೆಟ್ಟಿಗೆ, ಎಡಿಕ್ಟ್ ಅಂತ ಹೇಳಿದ್ರೆ ಏನ್ ಹೇಳ್ತೀವಿ ನಾವು ಅದನ್ನು ಕನ್ನಡದಲ್ಲಿ? ಚಟ. ಅದನ್ನ ಚಟ ನಮ್ಮ ರಕ್ತದಲ್ಲಿ ತುಂಬಿಸಿ ಬಿಟ್ಟ ಪೆಟ್ಟಿಗೆ ನಮ್ಗೆ ಅದು ಬಿಗಿಲ್ಲದಿದ್ರೆ ಆಗುದಿಲ್ಲ. ರಾತ್ರಿ 2 ಗಂಟೆಗೆ ಒಂದು ಹುಡುಗ ವಾಶ್ರೂಮಿಗೆ ಹೋಗಿ ಬರುವಾಗ ಅವನು ಮೊಬೈಲ್ ನೋಡ್ತಾನೆ. ಯಾಕೆ ನೋಡ್ತಾನೆ ಗೊತ್ತಿಲ್ಲ, ನೋಡ್ತಾನೆ ಮಲಗ್ತಾನೆ ಪುಣ್ಯ. ಅಂದ್ರೆ ಆ ರೀತಿಯ ಎಡಿಕ್ಟ್ ಆಗ್ಬಿಟ್ಟಿದೆ. 5ರಿಂದ 6 ಗಂಟೆ ವ್ಯರ್ಥವಾಗಿ ಹೋಗ್ತದೆ, ಒಂದು ಅರ್ಧ ಗಂಟೆ ಉಪಯೋಗಿಸೋ ತೊಂದರೆ ಇಲ್ಲ. ಹಾಗಾಗಿ ಆ ಎಡಿಕ್ಟಿಗೆ ಮುಂದಿನ ದಿನಗಳಲ್ಲಿ ಹಣ ಹಾಕುವಂತ, ಯಾಕಂದ್ರೆ ವಾಟ್ಸಪ್ ಕಂಪನಿ ಫಾರಿನ್ ಅವ್ರದ್ದು, ಫೇಸ್ಬುಕ್ ಫಾರಿನ್ ಅವ್ರದ್ದು, ಅದಕ್ಕೆ ಅವರು ಚಾರ್ಜಸ್ ಅನ್ನ ಅನುಷ್ಠಾನ ಮಾಡಿದ್ರೆ ನಮ್ಗೆ ಆ ಚಾರ್ಜಸ್ ಅನ್ನ ಕೊಟ್ಟಾದ್ರೂ ನಾವು ಅದನ್ನ ಉಪಯೋಗಿಸುವಂತ ಪರಿಸ್ಥಿತಿಗೆ ಬರ್ತೇವೆ. ಇವತ್ತು ನಾನು ಹೇಳಿದ ಮಾತು ಈ ವಿಡಿಯೋದಲ್ಲಿ ನೀವು ನೋಡಿ. ಇನ್ನೊಂದು 2 ವರ್ಷ ಹೋದ ನಂತರ ವೇದವ್ಯಾಸ ಕಾವತಿ ರಾಣಿ ಬಂತೇನೆ ಮಾರೆ, ನಾನು ಐಕ್ಯ ಬಂದೆ ವೇದವ್ಯಾಸರ ಬಂದು ಕುದರ್ದಿದ್ದು ನಮ್ಮ ಒಂಚೂರು ದುಮ್ಮದ ಗೊತ್ತಾಕೊಂಡಿದ್ದೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಮಕ್ಕಳು ಕಾಲೇಜಿಗೆ ಹೋಗುವಂತಹ ವ್ಯವಸ್ಥೆಗಳು ಯಾವ ರೀತಿಯಲ್ಲಿ ಆಗ್ತದೆ, ಎಲ್ಲೋ ಒಂದು ಕಡೆ ನನಗೆ ಬಹಳ ದುಃಖ ಆಗುವಂಥದ್ದು. ಚಂದ್ರಶೇಖರಣ್ಣ, ನಾನು ಯಾಕೆ ಹೇಳಂತ ಹೇಳಿದ್ರೆ, ನನಗೆ ಮತ್ತು ಪ್ರವೀಣ್ ಚಂದ್ರ ಅವರಿಗೆ ವೀಣಾ ಮಂಗಳೂರು 3 ಜನ ಜನಪ್ರತಿನಿಧಿಗಳಿಗೆ ಅವರಿಗೆ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಕ್ಷೇತ್ರದಲ್ಲಿ ಆಗು ಹೋಗುಗಳ ಬಗ್ಗೆ ಸ್ವಲ್ಪ ಜಾಸ್ತಿ, ಮತ್ತೆ ಇಲ್ಲಿ ಪೊಲೀಸರು ಕೂತಿದ್ದಾರೆ, ಅವರಿಗೆ ಗೊತ್ತಾಗ್ತದೆ. ಏನು ಅಂತ ಹೇಳಿದ್ರೆ, ಎನ್ನ ಹುಡುಗಿ ಒಂಚೂರು ಸ್ಟೇಷನ್ ಅಲ್ಲೇ ಇದ್ದೀರಿ, ಆಯನ ಕೂಟ ಒಂಚೂರು ಅಂಚಿನ ಕೂಟದೊಟ್ಟಿಗೆ ಸೇರಿದೆ, ಸ್ಟೇಷನ್ಗೆ ಒಂದು ಪಾತ್ರರು, ನಮಗೆ ದಿನಕ್ಕೊಂದು 5 ಫೋನ್ ಆದ್ರೂ ಬರ್ತದೆ, ಅವರಿಗೆ 1-2 ಫೋನ್ಗಳು ಬರಬಹುದು. ಹಾಗಾಗಿ ಆ ಮಕ್ಕಳ ಮೇಲೆ ವಿಶೇಷವಾದಂಥ ಗಮನವನ್ನು ಇಡುವಂಥ ಕೆಲಸ ಕಾರ್ಯಗಳು ಆಗಬೇಕು. ನಾನು ತಮ್ಮದು ಅಂತ ಹೇಳೋದ್ರಲ್ಲಿ ನನ್ನ ಮಗನ ಮೇಲೆ ಸಮೇತ ನಾನು ಇಡಬೇಕಾದಂಥ ಅನಿವಾರ್ಯತೆ, ಜವಾಬ್ದಾರಿಯ ವ್ಯವಸ್ಥೆಯಲ್ಲಿ ನಾವು ಸಿಗ್ತೇವೆ. ಹಾಗಾಗಿ ಇವತ್ತು ಸಮಾಜವನ್ನು ತಿದ್ದಿ ಸರಿಪಡಿಸುವಂಥ ರೀತಿಯಲ್ಲಿ, ಆ ಎಲ್ಲ ರೀತಿಯಲ್ಲಿ ಸರಿಪಡಿಸುವಂಥ ಪ್ರಯತ್ನಗಳು ಗ್ರಾಮಾಭಿವೃದ್ಧಿಯಿಂದ ಆದರೂ ಕೂಡ
ಈ ರೀತಿಯ ಚಿಂತನೆಗಳು ಕೂಡ ವಿಶೇಷವಾಗಿ ಕೆಲಸ ಕಾರ್ಯಗಳಾಗಬೇಕು. ಇತ್ತೀಚಿನ ದಿನಗಳಲ್ಲಿ ಈ ಗ್ರಾಮಾಭಿವೃದ್ಧಿ ಯೋಜನೆಯ ಕೆಲಸ ಕಾರ್ಯಗಳನ್ನು ಕಂಡಾಗ ಲಂಡನ್ನಲ್ಲಿರುವಂಥ ವ್ಯಕ್ತಿ ಈ ಕಾರ್ಯವನ್ನು ಹೇಗೆ ನೀವು ಅನುಷ್ಠಾನ ಮಾಡ್ತೀರಿ, ಅದರ ವಿಶೇಷತೆಗಳು ಹೇಗೆ ಅಂತೇಳುವಂಥ ರೀತಿಯ ಲಂಡನ್ ಮತ್ತು ಬೇರೆ ಬೇರೆ ದೇಶದ ಪ್ರಮುಖ ಸ್ಥಾನದಲ್ಲಿ ಕೂತ್ಕೊಂಡಂಥ ವ್ಯಕ್ತಿಗಳು ಅವಲೋಕನ ಮಾಡುವಂಥ ರೀತಿಯಲ್ಲಿ ಇವತ್ತು ಈ ಕಾರ್ಯ ನಡೀತಾ ಇದೆ. ಆಶ್ಚರ್ಯ ಆಗಬಹುದು ನಮಗೆ. ಆ ರೀತಿಯ ಚಿಂತನೆಗಳು ಇವತ್ತು ಗ್ರಾಮಾಭಿವೃದ್ಧಿ ಮುಖಾಂತರ ಅನುಷ್ಠಾನ ಆಗ್ತಾ ಇದೆ. ಹಾಗಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಒಂದು ದೀಪದಿಂದ 100 ದೀಪವನ್ನು ಹಚ್ಚಬಹುದು. ಆ 100 ದೀಪವನ್ನ ಮುಖಾಂತರ 1000 ದೀಪವನ್ನು ಹಚ್ಚಬಹುದು. ಅದರ ಮುಖಾಂತರ ಲಕ್ಷಗಟ್ಟಲೆ ಮನೆಯ ದೀಪವನ್ನು ಪ್ರಜ್ವಲಿಸಬಹುದು. ಅದರ ಚಿಂತನೆಗಳು ಯಶಸ್ವಿಯಾಗಿ ಅನುಷ್ಠಾನ ಮಾಡಬಹುದು. ಅದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸಿದ್ದೇವೆ. ಇನ್ನೂ ಸಾವಿರಾರು ನೂರಾರು ಜನರುಗಳ ವ್ಯವಸ್ಥೆಗಳನ್ನು ಅನುಷ್ಠಾನ ಮಾಡುವಂಥ ರೀತಿಯಲ್ಲಿ ಆಗಲಿ. ಇದಕ್ಕೆ ವಿಶೇಷ ರೀತಿಯ ಒತ್ತನ್ನು ಕೊಡುವಂಥ ರೀತಿಯ ಮತ್ತು ಈ ಕಾರ್ಯವನ್ನು ಮಾಡಿದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಾನು ಶಾಸಕನಾಗಿ ಮುಕ್ತಕಂಠದಿಂದ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ. ಆರ್ಥಿಕ ಸಬಲತೆ, ಕೃಷಿ ವ್ಯವಸ್ಥೆಗಳಲ್ಲಿ ನಿಮ್ಮ ಚಿಂತನೆಗಳು, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಎಲ್ಲ ಕೊಡುಗೆಗಳನ್ನು ನಾನು ಶಾಸಕನಾಗಿ ನಿರಂತರವಾಗಿ ನೋಡ್ತಾ ಇದ್ದೇನೆ. ನಾನು ವಿಶೇಷವಾದಂಥ ಶುಭಾಶಯಗಳನ್ನು ಇವತ್ತು ಚಿತ್ರಗಳ ತತ್ಪೂರ್ವಕ ವೈನಾಂಚಿನ ಸ್ವಾಗತ ಗ್ರಾಮಾಭಿವೃದ್ಧಿ ಪಡೆದ ಯಾನ ಸ್ವಾಗತ ಮಲ್ತೊಂದಲ್ಲ ಆಶಿನ ಸ್ವೀಕಾರ ಮಲ್ ಹೇಳ್ತಾ ಅವರಿಗೆ ಒಂದು ಹೂವನ್ನು ಕೊಡಬೇಕು. ನಾವು ರಾಜಕಾರಣಿಗಳಂದ್ರೆ ಎಲ್ಲ ರೀತಿಯಲ್ಲಿ ಇದ್ದೇವೆ ಸರ್, ಇಲ್ಲದ್ರೆ ಬದುಕಲಿಕ್ಕಾಗಲ್ಲ. ಹಾಗಾಗಿ ಈ ಯಶಸ್ವಿ ಕಾರ್ಯಕ್ರಮಗಳು ಶುಭವಾಗಲಿ. ಪದಗ್ರಹಣದ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಬಹಳ ಬೃಹತ್ ಸಂಖ್ಯೆಯಲ್ಲಿ ನೀವು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿಕೊಂಡಿದ್ದೀರಾ. ನಿಮ್ಮ ಎಲ್ಲರ ಸಹಕಾರದಿಂದ ಎಲ್ಲ ಒಕ್ಕೂಟಗಳ ಪದಗ್ರಹಣದ ಅಧ್ಯಕ್ಷರಿಗೆ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಯಶಸ್ಸಾಗಲಿ ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ, ತಡವಾಗಿ ಬಂದು ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದೇನೆ. ನನಗೆ ಗೊತ್ತಿಲ್ಲ, ನಾನು ಉದ್ಘಾಟನೆ ಆಗಿದೆ ಅಂತ ಭಾವಿಸಿ ಮತ್ತೆ ಫೋನ್ನ ಮೇಲೆ ಫೋನ್ ಬರಲಿಕ್ಕೆ ಶುರು ಆಯಿತು. ಉದ್ಘಾಟನೆ ನನಗೆ ಎಂಥದ್ದು ಮಾಡಿ ಉದ್ಘಾಟನೆ ಮಾಡಲಿ ಅದ ತೀರ್ ಬರೋಡಿಗೆ ಅಂತೇಳಿ ಮತ್ತೆ ನಾನು ಇವತ್ತು ಬಂದು ಉದ್ಘಾಟನೆ ಮಾಡುವಂಥ ಅವಕಾಶಗಳು ಲಭಿಸಿದೆ. ಹಾಗಾಗಿ ತಮಗೆಲ್ಲರಿಗೂ ನಾನು ಕೈ ಜೋಡಿಸಿ ಶಿರವಾಗಿ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ, ಕೊನೆಯದಾಗಿ ಚಂದ್ರಶೇಖರಣ್ಣ ಒಂದು ವಿಷಯ ಹೇಳಿದ್ದೆ, ತಪ್ಪು ತಿಳ್ಕೊಳ್ಬೇಡಿ. ಈ ರಾಜಕಾರಣಿಗಳು ತಡವಾಗಿ ಬರ್ತಾರೆ, ನೀವು ಕ್ಷಮೆಯನ್ನು ಕೊಡ್ತೀರಿ, ವೇದಿಕೆಯಲ್ಲಿ ಕರೆದು ಕೂತ್ಕೊಳ್ತೀರಿ. ನೋಡಿ, ನಾನು ತಡವಾಗಿ ಬಂದಿದ್ದೇನೆ, ಪ್ರವೀಣ್ ಚಂದ್ರ ಆಳವರು ತಡವಾಗಿ ಬಂದಿದ್ದಾರೆ. ಆದರೆ ನಮ್ಮ ಮೇಲೆ ಪ್ರೀತಿಯಿಂದ ನಾವೊಂದು ರಾಜಕಾರಣಿಗಳು ವೇದಿಕೆಯಲ್ಲಿ ಕೂತ್ಕೊಂಡು ನಮಗೆ ಸಾಲೆಲ್ಲ ಹಾಕಿದಿರಿ, ನಮ್ಮನ್ನು ಕ್ಷಮೆ ಕೊಟ್ಟಿದ್ದೀರಿ. ಅದೇ ರೀತಿಯಲ್ಲಿ ಹೆಚ್ಚು ಹೊತ್ತು ಮೈಕದಲ್ಲಿ ಮಾತಾಡಲಿಕ್ಕೂ ಕೂಡ ನಾವು ಮಾಡುವಂಥ ಎರಡನೇ ತಪ್ಪು. ಎಷ್ಟೊತ್ತು ಮೈಕದಲ್ಲಿ ಮಾತಾಡಿದ್ರೆ ನಿಮಗೆ ಕೇಳಲಿಕ್ಕೆ ಆಗದಿದ್ರು ಉಪಾಯ ಇಲ್ಲ, ಕೇಳ್ತಾ ಇದ್ದೀರಿ. ಹಾಗಾಗಿ ನೀವು ಕ್ಷಮೆ ಕೊಟ್ಟಿದ್ದೀರಿ. ಹಾಗಾಗಿ ರಾಜಕಾರಣಿಗಳು ಯಾವತ್ತೂ 3 ತಪ್ಪನ್ನು ಮಾಡೇ ಮಾಡ್ತಾರೆ. ಏನು? ಒಂದು ತಡವಾಗಿ ಬರೋದು, ಒಂದು ಮೈಕ ಸಿಕ್ಕಿದ ಕೂಡಲೇ ಮಾತಾಡ್ತಾ ಇರೋದು, ಮೂರನೇದೇನು ಮೈಕ ಬಿಟ್ಟ ಕೂಡಲೇ ಬಂದ್ಲೆ ಕರೆಕ್ಟ್ ಪೋಪು. ಹಾಗಾಗಿ ಆ ಮೈಕ ಬಿಟ್ಟ ಕೂಡಲೇ ಪೋಪುನೇ ಕೊಂಚ ಅವಕಾಶ ಮಲ್ತ ಬರಲಿ ಅಂತೇಳಿ ನಿಮ್ಮ ಹತ್ರ ಕೈ ಜೋಡಿಸಿ ಶಿರವಾಗಿ ಕೇಳ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಕೊಡಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಂದಿನ ದಿನಗಳಲ್ಲಿ ಇವತ್ತು ಗ್ರಾಮಾಭಿವೃದ್ಧಿ ವತಿಯಿಂದ ವಿಶೇಷವಾದಂಥ ಒಂದು ಅಕ್ಟೋಬರ್ 2 ಗಾಂಧಿ ಜಯಂತಿಯ ಕಾರ್ಯಕ್ರಮದಲ್ಲಿ ಮಂಡಿಸಿದ ಠರಾವುಗಳಲ್ಲಿ ಮದ್ಯಪಾನದಿಂದ ಉಂಟಾಗುವ ಸಾಮಾಜಿಕ ನಷ್ಟ, ಕಷ್ಟ, ಇದರ ಎಲ್ಲದ ಬಗ್ಗೆ ವಿಶೇಷವಾದಂಥ ಠರಾವು ಮಂಡಿಸಿದಿರಿ. ಈ ಠರಾವು 100ಕ್ಕೆ 100 ಮುಂದಿನ ಕರ್ನಾಟಕದ ಅಧಿವೇಶನದಲ್ಲಿ ಈ ಠರಾವಿನ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನ ತರಿಸುವಂಥ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತೀನಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಶುಭವನ್ನು ಕೊಡ್ತೀನಿ. ಈಗಾಗಲೇ ಹಿರಿಯರು ಅನೇಕ ವಿಷಯಗಳನ್ನು ಇಲ್ಲಿ ಮಂಡಿಸಿದ್ದಾರೆ. ಇವತ್ತು ರಾಜ್ಯಾದ್ಯಂತ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಮೂಲಕ ಸುಮಾರು 108 ಭಾಗಗಳಲ್ಲಿ ಗಾಂಧಿ ಸ್ಮೃತಿ ಕಾರ್ಯಕ್ರಮಗಳು ನಡೆದಿವೆ. ಇವತ್ತಿಗೆ 1735 ಮದ್ಯವರ್ಜನೆ ಶಿಬಿರಗಳನ್ನು ಆಯೋಜನೆ ಮಾಡುವ ಮೂಲಕ ಈ ಮೂಲಕ ಸುಮಾರು 1.5 ಲಕ್ಷದ ಮೇಲಿನ ಮದ್ಯ ವ್ಯಸನಿಗಳನ್ನು ಮುಕ್ತ ಮಾಡುವಂಥ ಕೆಲಸ ಕಾರ್ಯಗಳು ಈ ಒಂದು ವೇದಿಕೆಯ ಮೂಲಕ ನಡೆಯುತ್ತಿದೆ. ಈಗಾಗಲೇ ಮಾನ್ಯ ಶಾಸಕರು ಹೇಳಿದಾಗೆ ಇವತ್ತು ಯುವಜನತೆ ದಾರಿ ತಪ್ಪುವಂಥದ್ದು ತುಂಬ ಕಾಣ್ತಿದ್ದೇವೆ. ಇವತ್ತು ಸ್ವಾತಂತ್ರ್ಯ ಸಂಕಲ್ಪ
ಕಾರ್ಯಕ್ರಮದ ಅಡಿಯಲ್ಲಿ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳಲ್ಲಿ ಸ್ವಾತಂತ್ರ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಮಾಡಿಕೊಂಡು ಸುಮಾರು 15,000 ಕಡೆಗಳಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಈ ಮೂಲಕ ಸುಮಾರು 15 ಲಕ್ಷದಿಂದ ಮೇಲಿನ ವಿದ್ಯಾರ್ಥಿಗಳಿಗೆ ಈ ದುಶ್ಚಟದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಮೂಲಕ ನಡೆಯುತ್ತಿದೆ. ಈ ಎಲ್ಲ ಕಾರ್ಯಕ್ರಮಗಳ ಇನ್ನೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಯುವಂಥ ನಮಗೆಲ್ಲರೂ ಕಾಣುವಂಥದ್ದು. ಪೂಜ್ಯ ಕಾವಂದರ ಕಲ್ಪನೆಯ ಕೂಸಾಗಿ ಈ ಒಂದು ಕಾರ್ಯಕ್ರಮದ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಹುಟ್ಟುಕೊಂಡಿದ್ದು. ಇದಕ್ಕೆ ಸಂಪೂರ್ಣವಾಗಿ ಮಾನ್ಯ ಕಾರ್ಯನಿರತ ನಿರ್ದೇಶಕರಾದ ಡಾಕ್ಟರ್ ಎಳ್ಳತ್ತು ಮಂಜುನಾಥ್ ಮೂಲಕ ಜನಜಾಗೃತಿ ವೇದಿಕೆಯ ಕಾರ್ಯಕ್ರಮಗಳಿಗೆ ಅಖಿಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಈ ಒಂದು ಸಂಘಟಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ತಿದ್ದೆ. ಇವತ್ತು ಬೇರೆ ಬೇರೆ ಭಾಗಗಳಲ್ಲಿ ಮೊನ್ನೆ ತಾನೇ ಸುಳ್ಯದಲ್ಲಿ ನಡೆದಂಥ ಜನಜಾಗೃತಿ ಕಾರ್ಯಕ್ರಮ, ಗಾಂಧಿ ಸ್ಮೃತಿ ಕಾರ್ಯಕ್ರಮದಲ್ಲಿ ಪೂಜ್ಯ ಕಾವಂದರು ಭಾಗವಹಿಸಿ ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ಆಶೀರ್ವಾದ ನೀಡಿರುತ್ತಾರೆ. ಇವತ್ತು ಯೋಜನೆಯ ಯಾವುದೇ ಕಾರ್ಯಕ್ರಮ ಆಗುತ್ತಿದ್ದರೂ ಕೂಡ ಅತ್ಯಂತ ಶಿಸ್ತುಬದ್ಧವಾಗಿ ಮತ್ತು ಅರ್ಥಪೂರ್ಣವಾಗಿ ಆಗುವಂಥ ಕಾರ್ಯಕ್ರಮವನ್ನು ನಾವೆಲ್ಲ ಕಡೆಗಳು ಕಾಣುತ್ತಿದ್ದೇವೆ. ಈ ಭಾಗದಲ್ಲಿ ಕೂಡ ಮಂಗಳೂರು ಮತ್ತು ಈ ಬಜಪೆಯ ಈ ಕಾರ್ಯಕ್ಷೇತ್ರಗಳಲ್ಲಿ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಕೂಡ ಮಾನ್ಯ ಜಿಲ್ಲಾ ನಿರ್ದೇಶಕರಾದ ಮಹಾಬಲ್ಪುರ ನೇತೃತ್ವದಲ್ಲಿ ಈ 2 ಯೋಜನಾ ಕಚೇರಿಯ ಯೋಜನಾಧಿಕಾರಿಗಳ ಸಹಕಾರ ಮತ್ತು ತಾಲೂಕಿನ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಉಚ್ಚಲ ಮತ್ತು ಈ ನಿಕಟಪೂರ್ವ ಅಧ್ಯಕ್ಷರುಗಳು, ವೇದಿಕೆಯಲ್ಲಿ ಮಾಜಿ ಜಿಲ್ಲಾಧ್ಯಕ್ಷರು ಕೂಡ ಉಪಸ್ಥಿತರಿದ್ದಾರೆ. ಎಲ್ಲ ಪದಾಧಿಕಾರಿಗಳು ಮತ್ತು ಒಕ್ಕೂಟದ ಪದಾಧಿಕಾರಿಗಳ ಈ ಸಹಯೋಗದಲ್ಲಿ ಅತ್ಯುತ್ತಮವಾಗಿ ಈ ಕಾರ್ಯಕ್ರಮ ಮೂಡಿ ಬಂದಿದೆ. ಶ್ರೀ ಶಕ್ತಿ, ಮಹಿಳಾ ಶಕ್ತಿ, ನೀವು ಇಲ್ಲಿ ಬಂದಿದ್ದೀರಿ. ಎಲ್ಲಿ ಶ್ರೀ ಶಕ್ತಿ ಉಂಟಾ ಅಲ್ಲಿ ಶಕ್ತಿ ದೇವತೆಯ ಅದು ಆಸ್ಥಾನಂತೆ. ಆದ್ದರಿಂದ ನೀವು ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ಅದು ಸಕ್ಸಸ್. ಒಂದು ಶಿಸ್ತುಬದ್ಧವಾದ ಕಾರ್ಯಕ್ರಮವನ್ನು ಮಾಡಿದಿರಿ. ಈಗ ಶಾಸಕರು ಬಹಳಷ್ಟು ಮಾತಾಡಿದ್ದಾರೆ, ಎಲ್ಲ ಬಗ್ಗೆ ಮಾತಾಡಿದ್ದಾರೆ. ಈ ಗ್ರಾಮಾಭಿವೃದ್ಧಿಯ ಜನಜಾಗೃತಿ ಒಂದು ಸಬ್ಜೆಕ್ಟ್ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಏನಂದರೆ ನಮ್ಮ ಗಾಂಧೀಜಿಯವರು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಪ್ರಪಂಚದಲ್ಲಿ ಅವರು ಅಹಿಂಸೆ ಅವರ ತತ್ವವನ್ನು ಎಲ್ಲ ದೇಶಗಳು ಪ್ರಶಂಸತೆ ಪಾಲಿಸ್ತಾರೆ. ಅವರಿಗೆ ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ದೇಶದಲ್ಲಿ ಕೂಡ ಅವರ ಮೂರ್ತಿ ಇದೆ. ಅವರ ಮೂರ್ತಿಯನ್ನು ಪೂಜಿಸ್ತಾರೆ. ಯಾರೇ ದೊಡ್ಡ ದೊಡ್ಡ ಲೀಡರ್ಸ್ ಹೋದರೂ ಕೂಡ ಅವರ ಪ್ರತಿಮೆಯಲ್ಲಿ ಹೋಗ್ತಾರೆ, ಹಾರ ಹಾಕ್ತಾರೆ. ಯಾಕಂದರೆ ಅಂಥ ವ್ಯಕ್ತಿ ಇಡೀ ಪ್ರಪಂಚದಲ್ಲಿ ನಂಗೆ ಅನ್ನಿಸ್ತದೆ ಅದು ಒಂದೇ ಏಕೈಕ ವ್ಯಕ್ತಿ. ಅವರ ಆ ಪ್ರತಿಪಾದನೆ, ಅದರಲ್ಲೂ ಕೂಡ ವ್ಯಸನ ಮುಕ್ತ. ನಿಮ್ಗೆ ಗೊತ್ತಿರ್ಬೋದು, ಗಾಂಧೀಜಿ ಇರುವ ಆ ಸಂದರ್ಭದಲ್ಲಿ ಮದ್ಯ ವ್ಯಸನಿಗಳನ್ನು ಮದ್ಯ ಕುಡಿಬಾರ್ದು, ವ್ಯಸನ ಇದು ಇರಬಾರ್ದು ಅಂತ ಹೇಳ್ತಿದ್ರು. ಈಗ ಮದ್ಯ ಅಲ್ಲ, ಡ್ರಗ್ಸ್ ಭಾಳಷ್ಟು ದೊಡ್ಡ ಇದಾಗಿದೆ. ಈಗ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ತಾಯಂದಿರು ನೀವು ಇಲ್ಲಿದ್ದೀರಿ. ಈ ಮದ್ಯ ವ್ಯಸನಿಗಳಾಗಿರ್ಬೋದು, ಡ್ರಗ್ಸ್ ವ್ಯಸನಿಗಳಾಗಿರ್ಬೋದು, ಅವರಿಗೆ ನಾವು ನಮ್ಮ ಮನೆಯಲ್ಲೇ ಅದರ ಬಗ್ಗೆ ಅವೇರ್ನೆಸ್ಸನ್ನು ಕೊಡಬೇಕು. ಯಾಕೆ ನೀವು ಈ ಜನಜಾಗೃತಿ ಮಾಡ್ತೇವೆ, ನಾವು ಈ ಕಾರ್ಯಕ್ರಮಗಳಲ್ಲಿ ಈ ಜನಜಾಗೃತಿ ಕಾರ್ಯಕ್ರಮವನ್ನು ಇಟ್ಕೊಳ್ತೇವೆ. ಇದರಲ್ಲಿ ಭಾಳಷ್ಟು ನಮಗೆ ಒಂದು ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡಲಿಕ್ಕಾಗ್ತದೆ. ಇಡೀ ಪ್ರಪಂಚವೇ ಈ ಮದ್ಯದಿಂದ ಆಗಿರ್ಬೋದು, ಈ ಡ್ರಗ್ಸಿನಿಂದ ಭಾಳಷ್ಟು ಸಮಸ್ಯೆಯನ್ನು ಎದುರಿಸ್ತಿದೆ. ಅದಕ್ಕೆ ನಾವು ನಮ್ಮ ಮಕ್ಕಳನ್ನು ಭಾಳಷ್ಟು ಅವರಿಗೆ ಒಂದು ಅವೇರ್ನೆಸ್ಸನ್ನು ಕೊಡಬೇಕು. ಅದರಿಂದ ಇಡೀ ಜೀವನವೇ ಹಾಳಾಗ್ತದೆ. ಒಂದು ಮದ್ಯ ವ್ಯಸನಿ ಇಲ್ಲದಿದ್ದರೆ ಒಂದು ಡ್ರಗ್ಸ್ ವ್ಯಸನಿ ಮನೆಯಲ್ಲಿದ್ದರೆ ಅವರ ಸಂಪೂರ್ಣ ಫ್ಯಾಮಿಲಿಯೇ ಅವರು ಅಷ್ಟು ಸಮಸ್ಯೆಯಲ್ಲಿ ಸಿಕ್ಕಿ ಬೀಳ್ತಾರೆ. ಅಂದರೆ ಅವರು ಆ ಜೀವನವೇ ನಡೆಸಲಿಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ಇವತ್ತು ನೀವು ಜನಜಾಗೃತಿಯಲ್ಲಿ ಈ ಒಂದು ಅವೇರ್ನೆಸ್ ಕೊಡ್ತಾ ಇದ್ದೀರಿ, ಅದು ನಿಜವಾಗ್ಲೂ ಪ್ರಶಂಸನೀಯ. ಇವತ್ತು ಮಹಿಳೆಯರು ಅಂದರೆ ಇಡೀ ಕುಟುಂಬವನ್ನೇ ಅವರಿಗೆ ಒಂದು ಬಜೆಟನ್ನು ಕೊಟ್ಟರೆ, ಅದನ್ನು ಒಂದು ದುಡ್ಡನ್ನು ಕೊಟ್ಟರೆ ಆ ಇಡೀ ಫ್ಯಾಮಿಲಿಯನ್ನೇ ನಿಭಾಯಿಸುವಂಥವರು. ಅವರು ಹೇಗೆ ನಿಭಾಯಿಸ್ತಾರೆ ಅಂತ ಅವರಿಗೆ ಗೊತ್ತು. ಆ ಒಂದು ಎಷ್ಟು ಚಂದ. ಆದ್ದರಿಂದ ಈ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಈಗ ಶ್ರೀ ಶಕ್ತಿ ಯೋಜನೆಯಲ್ಲಿ ಲೋನ್ ತಗೊಳ್ತೀರಿ, ಲೋನ್ ಕಟ್ತೀರಿ. ಅದರಲ್ಲೂ ಕೂಡ ನಂಗೆ ಅನಿಸ್ತದೆ ನಮ್ಮ ಶ್ರೀ ಶಕ್ತಿ ಯೋಜನೆಗಳ ಗ್ರಾಮಾಭಿವೃದ್ಧಿ ಯೋಜನೆಗಳಲ್ಲಿ ಲೋನ್ ತಗೊಳ್ತಾರೆ 100% ರಿಕವರಿ ಇರುತ್ತೆ. ಯಾಕಂದರೆ ಮಹಿಳೆಯರು ಅಷ್ಟು ಜವಾಬ್ದಾರಿ ಕೊಟ್ಟರೆ ಆ ರಿಕವರಿಯನ್ನು ಕೂಡ ಅಷ್ಟು ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ. ಆದ್ದರಿಂದ
ಫೈನಾನ್ಸ್ ಮ್ಯಾನೇಜ್ಮೆಂಟ್ ಮಹಿಳೆಯರಿಗೆ ಕೊಟ್ಟರೆ ಅದು ಒಳ್ಳೆ ರೀತಿ. ಆದ್ದರಿಂದ ಮಹಿಳೆಯರು ಎಲ್ಲಿ ಇಡ್ತಾರೆ, ಯಾವ ಆ ಸ್ಥಾನಮಾನ ತಗೊಳ್ತಾರೆ, ಅದನ್ನು 100% ನಿಭಾಯಿಸ್ತಾರೆ. ಆದ್ದರಿಂದ ಇವತ್ತು ನಮ್ಮ ದೇಶ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಮುಂದೆ ಬರ್ತಾ ಇದ್ದಾರೆ. ಆ ಒಂದು ಅವೇರ್ನೆಸ್ ಬಂದಿದೆ. ಮೊದಲ ಕಾಲದಲ್ಲೆಲ್ಲ ಮಹಿಳೆಯರು ಹೊರ ಬರ್ತಿರ್ಲಿಲ್ಲ, ಅವರಿಗೆ ಆ ಪೊಟೆನ್ಷಿಯಲಿಟಿ ಇದ್ರೂ ಕೂಡ ಆಗ್ತಿರ್ಲಿಲ್ಲ. ಆದರೆ ಇವತ್ತು ಮಹಿಳೆಯರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಂಥ ಕೆಲಸ, ಈಗಾಗಲೇ ಶಾಸಕರು ಹೇಳಿದರು, ಮನೆಯಲ್ಲಿ ನಿಮಗೂ ಈಗ ಅಡುಗೆ ತಯಾರು ಮಾಡಿ ಗಂಡಂದಿರಿಗೆ ಮಕ್ಕಳಿಗೆ ಅಡುಗೆ ತಯಾರು ಮಾಡಿ ಈ ಕಾರ್ಯಕ್ರಮಕ್ಕೆ ಬಂದು ಆ ಟೈಮನ್ನು ಹೊಂದಿಸುವಂಥದ್ದು ಬಹಳ ನಿಜವಾದ ಅದೊಂದು ಗ್ರೇಟ್ ಅಂತ ಹೇಳ್ಬೋದು ನಿಮ್ಮ ಮ್ಯಾನೇಜ್ಮೆಂಟ್. ಆದ್ದರಿಂದ ಶ್ರೀ ಶಕ್ತಿಗೆ ನಾನು ನಮನ ಮಾಡುತ್ತಾ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ನಾನು ಯಾವಾಗಲೂ ಹೇಳ್ತೇನೆ. ಇವತ್ತು ಶಿಕ್ಷಣಕ್ಕೆ ಒತ್ತು ಕೊಡ್ತಿದ್ದೀರಿ, ಸ್ಕಾಲರ್ಶಿಪ್ ಕೊಟ್ಟು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ರಿ. ನೆಲ್ಸನ್ ಮಂಡೇಲರವರು ಒಂದು ಮಾತನ್ನು ಹೇಳಿದ್ರು, ಎಜುಕೇಶನ್ ಈಸ್ ಅ ವೆರಿ ಪವರ್ಫುಲ್ ವೆಪನ್ ಟು ಚೇಂಜ್ ದ ಸೊಸೈಟಿ ಅಂತ. ಶಿಕ್ಷಣ ಎಂಬುದು ಇಡೀ ಸಮಾಜವನ್ನೇ ಬದಲಾವಣೆ ಮಾಡ್ಬೋದು. ನಮ್ಮನ್ನು ಯಾರು ಶಿಕ್ಷಣವನ್ನು ಕದೀಲಿಕ್ಕೆ ಆಗುದಿಲ್ಲ. ನಮ್ಮ ವಜ್ರ ವೈಡೂರ್ಯ ಏನು ಬಂಗಾರವನ್ನು ಕದಿಬಹುದು, ಏನು ವಿದ್ಯೆಯನ್ನು ಕದೀಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣದಿಂದ ಇಡೀ ಸಮಾಜವನ್ನೇ ಬದಲಾವಣೆ ಮಾಡ್ಬೋದು. ಅದರಷ್ಟು ದೊಡ್ಡ ವೆಪನೇ ಇಲ್ಲ ಅಂತ ಹೇಳಿದರು. ಅದರಿಂದ ಏನು ನೀವು ಶಿಕ್ಷಣಕ್ಕೆ ಇನ್ನೂ ಕೂಡ ಜಾಸ್ತಿ ಒತ್ತನ್ನು ಕೊಡಿ. ಎಲ್ಲರೂ ಶಿಕ್ಷಣದಿಂದ ಆ ಶಿಕ್ಷಣ ಏನು ನಮ್ಮ ಸಮಾಜ ನಮ್ಮ ದೇಶವನ್ನು ನಿರ್ಮಾಣ ಮಾಡಲಿಕ್ಕಾಗ್ತದೆ. ಹಾಗೆ ಇವತ್ತು ಪದಾಗ್ರಹಣ ಆಗುವಂಥ ಅಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ನಾನು ಅಭಿನಂದನೆ ಶುಭಾಶಯ ಹೇಳುತ್ತಾ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮೋರ್ ವರ್ಕ್ ಮೋರ್ ಎನಿಮೀಸ್, ಲೆಸ್ ವರ್ಕ್ ಲೆಸ್ ಎನಿಮೀಸ್, ನೋ ವರ್ಕ್ ನೋ ಎನಿಮೀಸ್. ಅದರ ಅರ್ಥ ನೀವು ಹೆಚ್ಚು ಕೆಲಸ ಮಾಡಿದರೆ ಅಡೆತಡೆಗಳು ಜಾಸ್ತಿ, ಕಮ್ಮಿ ಕೆಲಸ ಮಾಡಿದರೆ ಸ್ವಲ್ಪ ಅಡೆತಡೆಗಳು. ಕೆಲಸವೇ ಮಾಡಲಿಲ್ಲ ಆದರೆ ಅಡೆತಡೆವೇ ಇಲ್ಲ. ಆದರೆ ನೀವು ಹಾಗೆ ಮಾಡಬೇಡಿ, ನೀವು ಮುಂದುವರಿಯಿರಿ. ಅಡೆತಡೆ ಇರುವುದು ಸಹಜ, ಆದರೆ ನಿಮಗೆ ಏನು ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ ಅದನ್ನು ನಿಭಾಯಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯೋಜಿಸಿರುವಂತಹ ಈ ಒಂದು ಪದಾಗ್ರಹಣ ಹಾಗೂ ಗಾಂಧಿ ಸ್ಮೃತಿ ಜನಜಾಗೃತಿ ಸಮಾವೇಶ, ಇದಕ್ಕೆ ವೇದಿಕೆಯಲ್ಲಿ ಈಗಾಗಲೇ ನಿರ್ಮಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ವೇದವ್ಯಾಸ ಕಾಮತರೆ, ಹಾಗೆ ನಮ್ಮ ಮಹಾಪೌರರಾದಂಥ ಸುಧೀರ್ ಶೆಟ್ಟಿ ಅವರಿದ್ದರು, ಹಾಗೆ ಎಲ್ಲ ವೇದಿಕೆಯಲ್ಲಿರುವಂತಹ ಗಣ್ಯರೇ, ಹಾಗೆ ನನ್ನ ಎಲ್ಲ ಮುಂದಿರುವಂತಹ ನನ್ನ ಪ್ರೀತಿಯ ಒಕ್ಕೂಟದ ಬಂಧುಗಳೇ, ನಾವು ಏನು ಮಾಡುತ್ತೇವೆ ಎಂಬುದು ಅದು ನಮ್ಮೊಂದಿಗೆ ಕೊನೆಗೊಳ್ಳುತ್ತದೆ. ಆದರೆ ನಾವು ಪರರಿಗೆ ಮಾಡುವುದು ಅದು ಶಾಶ್ವತವಾಗಿ ಇರುತ್ತದೆ. ಹಾಗೆ ನಾವು ಒಂದು ಇಲ್ಲಿ ವೇದಿಕೆಯಲ್ಲಿ ಬಂದು ನನ್ನ ಸಾಮಾಜಿಕ ಜೀವನವು ಪ್ರಾರಂಭವಾದದ್ದು ಸ್ವಸಹಾಯ ಸಂಘದಿಂದಲೇ ಅಂತಲೇ ಹೇಳಲಿಕ್ಕೆ ನಾನು ಇಚ್ಛೆ ಪಡುತ್ತೇನೆ. 2012ನೇ ಇಸವಿಯಲ್ಲಿ ಮೊದಲಾಗಿ ನಮ್ಮ ಸ್ವಸಹಾಯ ಸಂಘವು ಪ್ರಾರಂಭವಾದಾಗ ಸೌಭಾಗ್ಯ ಸಂಘದ ಪ್ರಬಂಧಕರಾಗಿ ನಾನು ಆಯೋಜನೆಗೊಂಡಿದ್ದೆ. ಅಲ್ಲಿನಿಂದ ನನ್ನ ಸಾಮಾಜಿಕ ಜೀವನವು ಪ್ರಾರಂಭವಾಯಿತು. ಹಾಗೆ ಎಲ್ಲ ಕಡೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುತ್ತಾ, ಹಾಗೆ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಾ ಮುಂದಿನ ನನ್ನ ಸಾಮಾಜಿಕ ಜೀವನಕ್ಕೆ ಒಂದು ಸ್ಫೂರ್ತಿಯಾದ ಒಂದು ಧರ್ಮಸ್ಥಳ ಸ್ವಸಹಾಯ ಸಂಘ ಹೇಳಲಿಕ್ಕೆ ಇದಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಅಂತ ಹೇಳಲಿಕ್ಕೂ ಬಯಸ್ತೇನೆ. ಹಾಗೆ ಈಗಾಗಲೇ ನಮ್ಮ ಮೇಯರ್ ಅವರು ಹೇಳಿದರು, ಈಗಾಗಲೇ ಮಹಿಳೆಯರಿಗೆ ನಮ್ಮ ನೆಚ್ಚಿನ ಪ್ರಧಾನಿಯವರು 33% ಸ್ಥಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಇವತ್ತು ನನಗೆ ಜನಪ್ರತಿನಿಧಿಯಾಗಿ ಜಪ್ಪಿನಮೊಗ್ಗರು ವಲಯದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಮುಂದಿನ ದಿನದಲ್ಲಿ ಇಲ್ಲಿ ಮಹಿಳೆಯರಿರುವಂಥವರಿಗೆ ಮುಂದಿನ ಅವಕಾಶವು ನಿಮಗೂ ಸಿಗ್ಬಹುದು. ಹಾಗೆ ಎಲ್ಲರೂ ನಾವು ಬೆಳೆಯುತ್ತಾ ಎಲ್ಲರನ್ನು ಸಹ ಬೆಳೆಸುತ್ತಾ, ಹಾಗೆ ಸ್ವಸಹಾಯ ಸಂಘ ಮಾತ್ರವಲ್ಲದೆ ಇಲ್ಲಿ ಮದ್ಯವ್ಯಸನ ಅದನ್ನು ಒಂದು ನಿರ್ಗಮನ ಮಾಡುವಂತಹ ಒಂದು ಕೆಲಸ ಕಾರ್ಯವನ್ನು ಮಾಡ್ತಾ ಬಂದಿದೆ ಜನಜಾಗೃತಿ ವೇದಿಕೆ. ತುಂಬ ಮಹಿಳೆಯರು ಪುರುಷರು ವೇದಿಕೆಯಲ್ಲಿ ಬಂದು ಇವತ್ತು ಮಾತಾಡುವಂತಹ ಒಂದು ಅವಕಾಶವನ್ನು, ಅವರಿಗೆ ಒಂದು ಧೈರ್ಯವನ್ನು ಕೊಟ್ಟಿದೆ. ಅವರ ಸುಮಧುರವಾದ ಜೀವನವನ್ನು ನಡೆಸಲು ಈ ಜನಜಾಗೃತಿ ವೇದಿಕೆಯು ಅವರಿಗೆ ಸಹಾಯ ಆಗಿದೆ. ಹಾಗೆ ಮುಂದಿನ ದಿವಸವು ಗಾಂಧೀಜಿಯ ಒಂದು ಕನಸು ಅಂತ ಹೇಳಿದರೆ ಸ್ವಚ್ಛ ಭಾರತವಾಗಿರುವುದು. ನಮ್ಮ ಈಗಿನ ಪ್ರಧಾನಿಯವರದ್ದು ಸಹ ಒಂದು ಕನಸು. ಅಂದರೆ ನಾವೀಗ ಮಹಿಳೆಯರು ತುಂಬ ಬದಲಾಗಿದ್ದೇವೆ. ಆದರೆ ನಮ್ಮ ಸ್ವಚ್ಛತೆಯನ್ನು ಪೌರ ಕಾರ್ಮಿಕರು ಬರ್ತಾರೆ ಅಂತೇಳಿ ಅಲ್ಲೆಲ್ಲಿ ಕಟ್ಟಿ ಇಡುವಂತಹ ಕೆಲಸವನ್ನು ಮಾಡುತ್ತೇವೆ. ಆದರೆ ಹಸಿ ಕಸವನ್ನು ಆದಷ್ಟು ನಮ್ಮ ಮನೆಯ ಸುತ್ತಲ ಇರುವಂತಹ ತೆಂಗಿನ ಬುಡಕ್ಕೆ ಅಥವಾ ಚಟ್ಟಿಯಲ್ಲಿ ಒಂದು ಪಾಟಿನ ಮುಖಾಂತರ ಅದನ್ನು ಗೊಬ್ಬರ ಮಾಡುವ ಮುಖಾಂತರ ಅದನ್ನು
ನಮ್ಮ ಮನೆಯಲ್ಲೇ ನಾವು ನಿರ್ವಹಿಸಿದರೆ ಬರೀ ಒಣಕಸ ಮಾತ್ರ ಕೊಡ್ಬೋದಾಗ್ತದೆ. ಹಾಗೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿರ್ಬೋದು. ಅದೇ ರೀತಿಯಾಗಿ ನಾವು ಆ ಒಂದು ಈಗ ನಾವು ಅಲ್ಲಲ್ಲಿ ಆಹಾರವನ್ನು ತೊಟ್ಟೆಯಲ್ಲಿ ಪ್ಯಾಕ್ ಮಾಡಿ ಕಸಕ್ಕೆ ಬಿಸಾಡಿದರೆ ನಾಯಿ ಬಂದು ಕೊಂಡೋಗ್ತದೆ. ಅದು ನಾಯಿಗೆ ಗೊತ್ತಿರುವುದಿಲ್ಲ ಎಲ್ಲಿ ಎಂತ ಮಾಡ್ಬೇಕಂತೇಳಿ, ಅದು ಎಲ್ಲ ರಸ್ತೆಯಲ್ಲಿ ಚಲ್ಲಾಪಲ್ಲಿ ಆಗ್ತದೆ. ಅದಕ್ಕೆ ಕಾರಣಕರ್ತರು ನಾವೇ ಆಗಿರ್ತೇವೆ ಮಹಿಳೆಯರೇ. ಅದಕ್ಕೆ ಅಂತಹ ಆಹಾರವನ್ನು ಏನಾದರೂ ಉಳಿದಿದ್ರೆ ಕಾಗೆಗೆಯ ಬೆಕ್ಕಿಗೆಯ ಹಾಕಿದರೆ ಅಲ್ಲೇ ಅದು ಒಂದು ವ್ಯವಸ್ಥೆ ಆಗ್ತದೆ. ಎಲ್ಲಿ ಸಹ ನಮ್ಮ ಸುತ್ತಮುತ್ತಲಿನ ವಾತಾವರಣ ಹಾಳಾಗುವುದಿಲ್ಲ. ಹಾಗೆ ಆದಷ್ಟು ಒಣಕಸವನ್ನು ಮಾತ್ರ ನಾವು ಕೊಟ್ಟರೆ ನಮಗೆ ಸಹ ಒಳ್ಳೆಯದು, ಪೌರ ಕಾರ್ಮಿಕರಿಗೆ ಸಹ ಒಳ್ಳೆಯದು. ಅವರು ಸಹ ನಮ್ಮ ಹಾಗೆ ಮನುಷ್ಯರು. ಅದನ್ನೆಲ್ಲ ಕೊಳೆತು ಹುಳಬರಿಸಿ ನಾವು ಬಿಸಾಡುವುದಕ್ಕಿಂತ ನಮಗೆ ಸಹ ಶ್ರೇಷ್ಠ ಅಲ್ಲ ಅದು. ಹಾಗೆ ತುಂಬ ನಾವು ಸ್ವಸಹಾಯ ಸಂಘದಿಂದ ಬಂದು ತುಂಬ ಬದಲಾವಣೆಗಳನ್ನು ಮಾಡುತ್ತಾ ಆಗಿದ್ದೇವೆ. ಮುಂಚೆ ಮಹಿಳೆಯರು ಎಲ್ಲಿ ಬೇಕಾದ್ರಲ್ಲಿ ನೈಟಿಯಲ್ಲಿ ತಿರುಗ್ತಿದ್ರು. ಅದೇ ಇದಕ್ಕೆ ಒಂದು ಮೇಯ್ನ್ ಕಾರಣ ಅಂತ ಹೇಳಿದ್ರೆ, ಈಗ ಅವರಿಗೆ ದೃಶ್ಯದ ಒಂದು ಪರಿಜ್ಞಾನ ಬರಬೇಕಂತ ಹೇಳಿದ್ರೆ ನಮ್ಮ ಧರ್ಮಸ್ಥಳದ ಸ್ವಸಹಾಯ ಸಂಘ ಅದರಲ್ಲಿ ಮೊದಲಿಗೆ ಮೀಟಿಂಗಿಗೆ ಹೇಳುವುದು, ಸಂಘ ಸ್ಟಾರ್ಟ್ ಆಗುವಾಗ ಮಹಿಳೆಯರು ನೈಟಿ ಹಾಕಿ ಇಲ್ಲಿಗೆ ಸಹ ಬರಬಾರ್ದು, ಮನೆಯ ಡ್ರೆಸ್ ಮನೆಯಲ್ಲೇ ಹಾಕಿ ಇರಬೇಕು ಅಂತ ಹೇಳಿ ಅಂಥದ್ದನ್ನೊಂದು ಜಾಗ್ರತೆಯನ್ನು ಸಹ ಮೂಡಿದು ನಮ್ಮ ಧರ್ಮಸ್ಥಳದ ಸ್ವಸಹಾಯ ಸಂಘ. ಹಾಗೆ ಎಲ್ಲರಿಗೆ ಸಹ ಒಂದು ಗೌರವ ಕೊಟ್ಟು ಮಾತಾಡುವುದಾಗಲಿ. ಹಾಗೆ ಈಗಾಗಲೇ ಒಂದು ನಿರಂತರ ಬುಕ್ ಉಂಟು. ಆ ನಿರಂತರ ಬುಕ್ಕನ್ನು ನಾವು ಆದಷ್ಟು ಟಿವಿಗೆ ಸ್ವಲ್ಪ ಸಮಯ ಬಿಟ್ಟು, ಸೀರಿಯಲನ್ನು ನೋಡೋದು ಸ್ವಲ್ಪ ಬಿಟ್ಟು ನಾವು ನಿರಂತರ ಬುಕ್ ಓದ್ತಾ ಇದ್ದರೆ ನಾವು ಸಹ ಬೆಳಿತೇವೆ, ಬೇರೆಯವರನ್ನು ಬೆಳೆಸಲಿಕ್ಕೂ ಸಾಧ್ಯ ಆಗ್ತದೆ. ಅದರಲ್ಲಿ ತುಂಬ ಮೋಟಿವೇಶನ್, ನಮ್ಮ ಪೂಜಾ ಕಾವಂದರ್ರವರ ಒಳ್ಳೆಯ ಹಿತನುಡಿಗಳಿರುತ್ತದೆ. ಹಾಗೆ ಮಾತಾಶ್ರೀ ಅಮ್ಮನವರದ್ದು ಒಂದು ವ್ಯಕ್ತಿ ವಿಕಾಸನ ಎಂಬ ಒಂದು ಪಾಠ ಒಂದು ಅದರಲ್ಲಿ ಉಂಟು. ಅದರಲ್ಲಿ ನಾವು ಸಹ ಬೆಳೀಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡುತ್ತೇನೆ. ಹಾಗೆ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಧರ್ಮಸ್ಥಳದ ಸ್ವಸಹಾಯ ಸಂಘದ ಅಧ್ಯಕ್ಷರು, ಜನಜಾಗೃತಿಯ ಅಧ್ಯಕ್ಷರಿಗೂ ಜಪ್ಪಿನ ಮಗರು ಗಾಂಧಿ ಚೈತ್ಯ ಪ್ರಯುಕ್ತ ಗಾಂಧಿ ಸ್ಮೃತಿ ಜನಜಾಗೃತಿ ಸಮಾವೇಶ ಮತ್ತು ಒಕ್ಕೂಟಗಳ ಪದಗ್ರಹಣ ಕಾರ್ಯಕ್ರಮದ ವೇದಿಕೆಯಲ್ಲಿ ಈಗಾಗಲೇ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನ ಮಾಡಿ ಉದ್ಘಾಟಿಸಿದಂಥ ವೇದವ್ಯಾಸ ಕಾಮತ್ರ, ನಿರ್ಗಮನ ಮಾಡಿದಂಥ ವೇದವ್ಯಾಸ ಕಾಮತ್ರೆ ಆಶಯ ಭಾಷಣವನ್ನು ಮಾಡಿರ್ತಕ್ಕಂಥ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ LH ಮಂಜುನಾಥ್ರವರೇ, ದಕ್ಷಿಣ ಅಖಿಲ ಜನಜಾಗೃತಿ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರು ಆತ್ಮೀಯರು ಪದ್ಮನಾಭ ಶೆಟ್ಟಿಯವರೇ, ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯರೇ, ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಮಾತೆಯರೇ, ಇವತ್ತು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ನಮಗೆ ಭಾರಿ ಸಂತೋಷ ಆಗ್ತಾಯಿದೆ. ಗಾಂಧೀಜಿಯವರ ಗಾಂಧಿ ಜಯಂತಿಯ ಈ ಕಾರ್ಯಕ್ರಮದ 2ನೇ ತಾರೀಕಿಗೆ ಧರ್ಮಸ್ಥಳದ ಬೆಳ್ತಂಗಡಿಯಲ್ಲಿ ಆಗಿರುವಂಥದ್ದು. ಆ ನಂತರ ಸುಳ್ಯದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಆಗಿದೆ. ಆ ಕಾರ್ಯಕ್ರಮ ವಿಸ್ತೃತವಾಗಿ ಮಂಗಳೂರು ತಾಲೂಕಿನ ಇವತ್ತು ಆಗುವಂಥದ್ದು ಭಾರಿ ಒಂದು ವಿಶೇಷ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸಿದ್ದೇನೆ. ಮಹಾತ್ಮ ಗಾಂಧೀಜಿಯವರ ಮದ್ಯಮುಕ್ತ ಸಮಾಜ ನಿರ್ಮಾಣದ ಕನಸನ್ನು ಕಂಡಿರ್ತಕ್ಕಂಥ ಆ ವಿಚಾರಧಾರೆಯಲ್ಲಿ ರಾಮರಾಜ್ಯದ ಒಂದು ಕನಸನ್ನು ಕಂಡಿರ್ತಕ್ಕಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡುವಂಥ ಕಾರ್ಯಕ್ರಮ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಆಗುವಂಥದ್ದು ಬಹಳ ಒಂದು ಸಂತೋಷದಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಭಾರಿ ಸಂತೋಷ ಆಗ್ತಿದೆ. ನಮಗೆಲ್ಲ ಗೊತ್ತಿದ್ದಾಗೆ ಇವತ್ತು ಒಂದು ಧಾರ್ಮಿಕ ಕ್ಷೇತ್ರದ ಮುಖೇನ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮೈಗೂಡಿಸಿಕೊಂಡು ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡುವಂಥ ಸಂಕಲ್ಪವನ್ನು ತೊಟ್ಟು ಮದ್ಯ ವ್ಯಸನಿಗಳ ಆ ಒಂದು ಕುಟುಂಬ ನಿರ್ವಹಣೆಗೆ ಅಸಾಧ್ಯವಾಗಿರತಕ್ಕಂಥ ಒಂದು ಸನ್ನಿವೇಶವನ್ನು ಅವಲೋಕನ ಮಾಡಿಕೊಂಡು ಒಂದು ಕುಟುಂಬ ಸ್ವಸ್ಥ ಸಮಾಜದತ್ತ ಹೋಗಬೇಕು, ಆ ಸಮಾಜ ಸದೃಢವಾಗಿರ್ತಕ್ಕಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು. ಇವತ್ತು ಮದ್ಯ
ವ್ಯಸನದಲ್ಲಿ ಆ ಕುಟುಂಬ ಸರ್ವನಾಶ ಆಗಿರುವಂಥದ್ದನ್ನು ಮನಗಂಡು ಇವತ್ತು ವ್ಯಸನದ ಈ ಮಧ್ಯವರ್ಜನ ಶಿಬಿರಗಳನ್ನು ಮಾಡುವ ಮುಖೇನ ಇಡೀ ಕರ್ನಾಟಕದಾದ್ಯಂತ ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಇವತ್ತು ಶಿಕ್ಷಣ ಇರಬಹುದು, ಸಾಮಾಜಿಕ ಕ್ಷೇತ್ರದ ಹಲವಾರು ಧಾರ್ಮಿಕ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನು ಮೈಗೂಡಿಸಿಕೊಂಡು ಒಂದು ಜನರ ಪ್ರೀತಿಗೆ ಪಾತ್ರವಾಗಿರ್ತಕ್ಕಂಥ ಒಂದು ಸಂಸ್ಥೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಲಿಕ್ಕೆ ಭಾರಿ ಸಂತೋಷ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಆರ್ಥಿಕವಾಗಿರ್ತಕ್ಕಂಥ ಒಂದು ಸಂಕಷ್ಟ ಇರುವಂಥ ಸಂದರ್ಭದಲ್ಲಿ ಕೂಡ ಬ್ಯಾಂಕಿಗೆ ಹೋದಾಗ ಅಷ್ಟು ಸುಲಭದಲ್ಲಿ ಸಾಲ ಸೌಲಭ್ಯಗಳು ಸಿಗದಿರುವಂಥದ್ದು ನಮಗೆಲ್ಲ ಗೊತ್ತಿದೆ. ಯಾವುದೇ ಒಂದು ಸಾಲವನ್ನು ಪಡ್ಕೊಳ್ಬೇಕಿದ್ರೆ ಭದ್ರತೆಯ ಆಧಾರದ ಮೇಲೆ ಒಂದಷ್ಟು ದಿನಗಳು ಆ ಬ್ಯಾಂಕಿಗೆ ಅಲೆಯುವಂಥ ಪರಿಸ್ಥಿತಿಯನ್ನು ಮನಗಂಡು ಒಂದು ಬಡ ಕುಟುಂಬ ಒಂದು ವ್ಯವಹಾರವನ್ನು ಮಾಡಬೇಕಿದ್ರೆ ಅವರಿಗೆ ಸುಲಭ ರೀತಿಯಲ್ಲಿ ಹಣಕಾಸಿನ ಒಂದು ಆರ್ಥಿಕ ಶಕ್ತಿಯನ್ನು ಕೊಟ್ಟಾಗ ಅವರು ಒಂದು ಸದೃಢವಾಗಿರ್ತಕ್ಕಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಳ್ಳೆಯ ಒಂದು ಕುಟುಂಬದಲ್ಲಿ ಎಲ್ಲರೂ ಕೂಡ ಅನ್ಯೋನ್ಯತೆಯಲ್ಲಿ ಬಾಳಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವ ನೆಲೆಯಲ್ಲಿ ಸ್ವಸಹಾಯ ಗುಂಪುಗಳ ಮುಖೇನ ತಾವು ಸಣ್ಣ ವ್ಯಾಪಾರ ಮಾಡಲಿಕ್ಕೆ ಒಂದು ಆರ್ಥಿಕ ನೆರವನ್ನು ಕಲ್ಪಿಸುವಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಧರ್ಮಸ್ಥಳ ಜನಜಾಗೃತಿಯ ಕಾರ್ಯಕ್ರಮ ಆಗಿರುವಂಥದ್ದನ್ನು ಕೂಡ ಭಾಳಷ್ಟು ಮೆಚ್ಚುಗೆ ಇಡೀ ರಾಜ್ಯ ಅಲ್ಲ ರಾಷ್ಟ್ರ ವ್ಯಾಪಿಯಲ್ಲಿ ಕೂಡ ಇವತ್ತು ಮೆಚ್ಚುಗೆಯನ್ನು ವ್ಯಕ್ತವಾಗಿರುವಂಥದ್ದು ನಮಗೆಲ್ಲ ಇವತ್ತು ಕಂಡಿದೆ. ಇವತ್ತು ನಮಗೆ ಭಾರಿ ಸಂತೋಷ. ಒಂದು ಧಾರ್ಮಿಕ ಕ್ಷೇತ್ರದ ಒಂದು ಚೌಕಟ್ಟಿನಲ್ಲಿ ಒಂದು ಎಲ್ಲ ಶಿಕ್ಷಣ ಇರಬಹುದು, ಬೇರೆ ಬೇರೆ ರಂಗಗಳಲ್ಲಿ ಕೂಡ ಇವತ್ತು ಒಂದು ಸಹಕಾರವನ್ನು ನೀಡುವಂಥ ಒಂದು ಸಂಸ್ಥೆಯಲ್ಲಿ ಆ ದೇವರ ಆ ಕಾರ್ಯವನ್ನು ಇವತ್ತು ನಾವು ಮಾಡುವಂಥದ್ದು, ಅದರ ಒಟ್ಟಿಗೆ ನಾವು ಆ ಒಂದು ಸೇವೆಯನ್ನು ಮಾಡಿ ಒಳ್ಳೆಯ ಕೃತಾರ್ಥರಾಗಿ ನಮಗೂ ಕೂಡ ಅದರ ದೇವರ ದಯವನ್ನು ಒಂದು ಇದೆ ಎನ್ನುವಂಥದ್ದಕ್ಕೆ ನನಗೆ ಭಾರಿ ಸಂತೋಷ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಸ್ವಸಹಾಯ ಗುಂಪುಗಳ ಒಂದು ತಂಡ ಮಹಿಳೆಯರು ಪ್ರಾಮುಖ್ಯವಾಗಿರತಕ್ಕಂಥ ಪಾತ್ರಗಳನ್ನು ವಹಿಸಿಕೊಂಡು ಒಂದು ಸಮಾಜದಲ್ಲಿ ಸುದೃಢ ಸಮಾಜವನ್ನು ನಿರ್ಮಾಣ ಮಾಡುವಂಥ ಕಾರ್ಯಕ್ರಮಗಳು ಮಾಡುವಂಥದ್ದು ಒಂದು ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸಿದ್ದೇನೆ. ಇಂಥ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಕೂಡ ನಮಗೆ ಭಾರಿ ಸಂತೋಷ ಮತ್ತು ನಮ್ಮ ಪುಣ್ಯದ ಕೆಲಸ ಅಂತೇಳಿ ಭಾವಿಸ್ಕೊಂಡು ಹೆಚ್ಚಿಗೆ ಏನು ಮಾತಾಡಿದೆ, ಈಗಾಗಲೇ 1.5 ಗಂಟೆ ಕಳೆದಿದೆ. ಪ್ರಾರಂಭವಾಗುವಾಗ ಸ್ವಲ್ಪ ತಡವಾಗಿ ಪ್ರಾರಂಭವಾಗಿದ್ದರಿಂದ ಇವತ್ತು ನಮಗೆ ಅದನ್ನು ಪೂರ್ಣಗೊಳಿಸಲಿಕ್ಕೆ ಕೂಡ ಸ್ವಲ್ಪ ತಡವಾಗಿದೆ. ಎಲ್ಲ ಕಾರ್ಯಕರ್ತರು ಇನ್ನು ಹೊರಡುವಂಥ ಈ ಕಾಲದಲ್ಲಿ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇಂಥ ಒಂದು ಸಂಸ್ಥೆಯ ಕೊಟ್ಟಿರ್ತಕ್ಕಂಥ ಏನು ಚೌಕಟ್ಟು ಆ ಒಂದು ಇದೆ, ಅದನ್ನು ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆ ಮಾಡಿದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಅವಕಾಶಗಳು ನಮಗೆ ಸಿಗ್ತದೆ. ಆ ಒಂದು ಪುಣ್ಯ ಒಂದು ಕ್ಷೇತ್ರದ ಆ ಕೆಲಸ ಮಾಡಲಿಕ್ಕೆ ದೇವರು ಇನ್ನಷ್ಟು ನಮಗೆ ಶಕ್ತಿಯನ್ನು ಕೊಡಲಿ ಅಂತೇಳಿ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಅವಕಾಶಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಅಧ್ಯಕ್ಷೀಯ ನುಡಿಗೆ ಧನ್ಯವಾದಗಳು ಸರ್. ನಾವೀಗ ಕಾರ್ಯಕ್ರಮದ ಅಂತಿಮ ಭಾಗಕ್ಕೆ ಬಂದಿದ್ದು ಧನ್ಯವಾದ ಸಮರ್ಪಣೆಯನ್ನು ಮಾಡಲಿದ್ದಾರೆ ಜಪ್ಪಿನಮಗೂರು ವಲಯದ ಮೇಲ್ವಿಚಾರಕಿ ಶ್ರೀಮತಿ ಸರಸ್ವತಿ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ ಮಂಗಳೂರು ಬಜಿಪೆ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಮಂಗಳೂರು, ಪ್ರಗತಿಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಜಪ್ಪಿನಮಗೂರು ವಲಯ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಗಾಂಧಿ ಸ್ಮೃತಿ ಜನಜಾಗೃತಿ ಸಮಾವೇಶ ಮತ್ತು ಒಕ್ಕೂಟಗಳ ಪದಗ್ರಹಣ ಸಮಾರಂಭದ ಈ ಒಂದು ಸಭೆಯಲ್ಲಿ ಇದ್ದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ವೇದವಾಸ್ ಕಾಮತ್ ಮಾನ್ಯ ಶಾಸಕರು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಚಂದ್ರಶೇಖರ್ ಉಚ್ಚಿಲ್, ನಮ್ಮೆಲ್ಲರ ಮಾರ್ಗದರ್ಶಕರಾದ ಡಾಕ್ಟರ್ LH ಮಂಜುನಾಥ್ ಸರ್, ಸುಧೀರ್ ಶೆಟ್ಟಿ, ಮಹಾಪೌರರು ಮಂಗಳೂರು ಮಹಾನಗರ ಪಾಲಿಕೆ, ಶ್ರೀ ಪದ್ಮನಾಭ ಶೆಟ್ಟಿ, ಅಧ್ಯಕ್ಷರು ಅಖಿಲ
ಜನಜಾಗೃತಿ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆ, ಶ್ರೀ ಟಿ ಪ್ರವೀಣ್ ಚಂದ್ರ ಆಳ್ವ ವಿಪಕ್ಷ ನಾಯಕರು ಮಂಗಳೂರು ಮಹಾನಗರ ಪಾಲಿಕೆ, ಶ್ರೀಮತಿ ವೀಣಾ ಮಂಗಳ ಅಧ್ಯಕ್ಷರು ಮಂಗಳೂರು ಮಹಾನಗರ ಪಾಲಿಕೆ, ಶ್ರೀ ಪ್ರೇಮಾನಂದ ಶೆಟ್ಟಿ ಮೇಯರ್ ಸದಸ್ಯರು ಮಂಗಳೂರು ಮಹಾನಗರ ಪಾಲಿಕೆ, ಶ್ರೀ ನಾಗೇಂದ್ರ ಕುಮಾರ್ ಅಧ್ಯಕ್ಷರು, ಶ್ರೀ ಗಣೇಶೋತ್ಸವ ಸೇವಾ ಸಮಿತಿ